ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಒಂದು ವಿಶೇಷವಾಗಿರುವಂತಹ ಒಂದು ಕಾರ್ಯಕ್ರಮ. ಜೊತೆಗೆ ನಾಡಿನ ಸಮಸ್ತ ಜನತೆಗೂ ಕೂಡ, ಜೊತೆಗೆ ನಮ್ಮ ಕುಳ್ಳ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಜೊತೆಗೆ ನಾಳಿನ ದಿನ ನಮ್ಮ ನಾಡಿನಾದ್ಯಂತ ಮಾತ್ರ ಅಲ್ಲ, ದೇಶದಲ್ಲೂ ಕೂಡ ನಮ್ಮ ಎಲ್ಲ ಭಾಗಗಳಲ್ಲೂ ಕೂಡ ಗೌರಿ ಗಣೇಶ ಹಬ್ಬವನ್ನು ಎಲ್ಲರೂ ಕೂಡ ಅತ್ಯಂತ ಸಂಭ್ರಮ ಸಡಗರ ವಿಜೃಂಭಣೆಯಿಂದ ಜೊತೆಗೆ ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನು ಮಾಡ್ತೀವಿ. ಇವೆಲ್ಲರ ಜೊತೆಗೆ ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬ ಬರುತ್ತೆ ಅಂತ ಬಂದಾಗ ಒಂದು ಸಂಭ್ರಮ ಸಡಗರ, ಹೊಸ ಉತ್ಸಾಹ ಉಲ್ಲಾಸ. ಇವೆಲ್ಲರ ಜೊತೆಗೆ ಗಣೇಶ ಅಂತ ಬಂದಾಗ ಊರುಗಳಲ್ಲಿ, ಕೇರಿಗಳಲ್ಲಿ, ಜೊತೆಗೆ ಅವರವರ ಒಂದು ಏರಿಯಾಗಳಲ್ಲಿ ಅಥವಾ ಅವರವರ ಸಂಘ ಸಂಸ್ಥೆಗಳಲ್ಲಿ, ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ಗಣೇಶ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪಿಸಿ ಅಲ್ಲಿ ವಿವಿಧ ಪೂಜೆ ಪುನಸ್ಕಾರಗಳನ್ನು ಆ ಗಣಪತಿಗೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡಿ ತದನಂತರ ವಿಸರ್ಜನೆ ಮಾಡುವಂಥದ್ದು ವೈಭವದ ಶೋಭಾಯಾತ್ರೆಗಳ ಮೂಲಕ. ಅಲ್ಲೊಂದು ಭಾವನಾತ್ಮಕವಾಗಿರುವಂತಹ ಸಂಬಂಧ. ಗಣೇಶ ನಮ್ಮ ಜೊತೆ ಇದ್ದಾನೆ ಮನೆಯಲ್ಲೂ ಕೂಡ, ಜೊತೆಗೆ ಸಂಘ ಸಂಸ್ಥೆಗಳಲ್ಲೂ ಕೂಡ ಪೂಜಿಸಲ್ಪಡುವಂತಹ ಆ ಒಂದು ಮುದ್ದು ಮುಖದ ಗಣಪನನ್ನು ಕೊನೆಯ ದಿನವಾಗಿ ಬಹಳಷ್ಟು ಜನರು ಇದನ್ನು 3 ದಿನಗಳು 5 ದಿನಗಳು, ಇನ್ನು ಕೆಲವರು 10 ದಿನಗಳ ಕಾಲ ಪೂಜೆಯನ್ನು ಮಾಡ್ತಾರೆ. ಕೆಲವು ಕಡೆಗಳಲ್ಲಿ 1 ತಿಂಗಳ ಕಾಲ ಈ ಒಂದು ಸಂಭ್ರಮ ಇರುತ್ತೆ. ಅದೇನೇ ಇರಲಿ, ಇವತ್ತಿನ ಒಂದು ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಈ ಗಣಪನ ಬಗ್ಗೆ ನಾವು ಮಾತಾಡ್ತಾ ಇರುವಂಥದ್ದು. ಯಾಕಂದರೆ ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬ ಬರುತ್ತೆ. ಹಾಗಿದ್ದಾಗ ಈ ಬಾರಿಯ ಗೌರಿ ಗಣೇಶ ಹಬ್ಬ ಆ ಒಂದು ಸಂಭ್ರಮ, ಆ ಒಂದು ಪಾಸಿಟಿವ್ ವೈಬ್ ಏನಿದೆ ನೋಡಿ, ಒಂದು ಧನಾತ್ಮಕವಾಗಿರುವಂತಹ ಒಂದು ವಾತಾವರಣ ಏನಿದೆ ಮತ್ತೆ ಕ್ರಿಯೇಟ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶ ಹಬ್ಬದ ವಿಶೇಷತೆಯ ಬಗ್ಗೆ, ಜೊತೆಗೆ ಮಹತ್ವದ ಬಗ್ಗೆ, ಜೊತೆಗೆ ಇತಿಹಾಸದ ಬಗ್ಗೆ, ಜೊತೆಗೆ ಪೌರಾಣಿಕ ಹಿನ್ನೆಲೆಯ ಬಗ್ಗೆ, ಜೊತೆಗೆ ಆಚರಣೆಗಳ ಬಗ್ಗೆ, ಜೊತೆಗೆ ವಿಧಾನದ ಬಗ್ಗೆ, ಜೊತೆಗೆ ಯಾವ ರೀತಿ ನಾವುಗಳು ಆಚರಣೆಯನ್ನು ಮಾಡಬೇಕು, ಯಾವ ರೀತಿ ಆಚರಣೆಯನ್ನು ಮಾಡಬಾರ್ದು ಅನ್ನುವಂತಹ ವಿಚಾರಗಳ ಬಗ್ಗೆ. ಯಾಕಂದರೆ ಗಣೇಶ ಹಬ್ಬ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಬೇರೆ ಬೇರೆ ಆಯಾಮಕ್ಕೆ ಹೋಗ್ತಾ ಇದೆ. ಅದು ಕೂಡ ಆಗಬಾರ್ದು, ಅದು ತಪ್ಪು. ಸೊ ಆ ನಿಟ್ಟಿನಲ್ಲೂ ಕೂಡ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಗಣೇಶ ಮತ್ತೆ ಬಂದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ತಾಯಿಯ ಜೊತೆ ಮಗ ಬರ್ತಾ ಇದ್ದಾನೆ. ನಾಳೆ ತಾಯಿ ಬಂದರೆ ನಾಡಿದ್ದು ಗಣೇಶ ಬರ್ತಾರೆ. ಅಂದರೆ ಗೌರಿ ಗಣೇಶ ಈ ಒಂದು ಅತ್ಯದ್ಭುತವಾಗಿರುವಂತಹ ತಾಯಿ ಮತ್ತು ಮಗನ ದೈವಿಕ ಸಂಬಂಧ, ಇದರ ಪ್ರತೀಕವಾಗಿರುವಂತಹ ಅತ್ಯದ್ಭುತವಾಗಿರುವಂತಹ ಅರ್ಥಪೂರ್ಣವಾಗಿರುವಂತಹ ಹಬ್ಬವೇ ಅದು ಗೌರಿ ಗಣೇಶ ಹಬ್ಬ. ಈ ಗೌರಿ ಗಣೇಶ ಹಬ್ಬ ನಾಳೆ, ಜೊತೆಗೆ ನಾಡಿದ್ದು ಗಣೇಶ ಚತುರ್ಥಿ. ಹಾಗಿದ್ದಾಗ ಶುಕ್ರವಾರ ಮತ್ತು ಶನಿವಾರ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತೀವಿ. ಆದರೆ ಯಾವ ರೀತಿ ಆಚರಣೆ ಮಾಡ್ತೀವಿ ಅನ್ನುವಂಥದ್ದೇ ಪ್ರಶ್ನೆ, ಅದೇ ಗೊಂದಲ, ಅದೇ ದ್ವಂದ್ವ. ಯಾಕಂದರೆ ಈ ಹಿಂದೂಗಳ ಧಾರ್ಮಿಕತೆಯ ವಿಚಾರವಾಗಿ ಬಹಳಷ್ಟು ಜನರಿಗೆ ಈ ಧಾರ್ಮಿಕ ಪಾಠ ಅನ್ನುವಂಥದ್ದು ಸಿಗಲ್ಲ. ಜೊತೆಗೆ ಆಚರಣೆಯನ್ನು ಮಾಡ್ತಾರೆ, ಹೇಗೋ ಆಚರಣೆ ಆಗುತ್ತೆ. ಆದರೆ ಆ ಆಚರಣೆ ಸರಿಯಾದ ರೀತಿಯಲ್ಲಿ ಮಾಡದೆ ಮಾತ್ರ ಭಗವಂತನ ಒಂದು ಕರುಣೆಗೆ, ಆತನ ಒಂದು ಇಷ್ಟಾರ್ಥ ಸಿದ್ಧಿ ನೆರವೇರುವ ಹಾಗೆ ನಾವುಗಳು ಮಾಡಬಹುದು ಅನ್ನುವಂತಹ ಒಂದು ವಿಚಾರ. ಸೊ ಹಾಗಿದ್ದಾಗ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಗಣೇಶ ಹಬ್ಬದ ಬಗ್ಗೆ, ಜೊತೆಗೆ ಗೌರಿ ಹಬ್ಬದ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸನಾತನ ಸಂಸ್ಥೆಯ ಶ್ರೀಮತಿ ಲಕ್ಷ್ಮೀ ಪೈ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾದಂಥ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಸನಾತನ ಸಂಸ್ಥೆಯ ಲಕ್ಷ್ಮೀ ಪೈ ಮೇಡಮ್ ಅವರಿಗೆ. ನಮಸ್ತೆ ಮೇಡಮ್, ಆತ್ಮೀಯವಾದಂಥ ಸ್ವಾಗತ. ಕಳೆದ ಬಾರಿಯೂ ಕೂಡ ನಮ್ಮ ಜೊತೆ ಲಕ್ಷ್ಮೀ ಪೈ ಮೇಡಮ್ ಅವರು ಆಗಮಿಸಿದ್ರು. ಅತ್ಯದ್ಭುತವಾಗಿ ನಮ್ಮ ಬಹಳಷ್ಟು ಕಾರ್ಯಕ್ರಮಗಳ ಬಗ್ಗೆ, ಹಿಂದೂಗಳ ಧಾರ್ಮಿಕತೆಯ ವಿಚಾರವಾಗಿ, ಹಬ್ಬಗಳ ವಿಚಾರವಾಗಿ ಬಹಳಷ್ಟು ತಿಳುವಳಿಕೆಯನ್ನು ನಮಗೆ ಕೊಟ್ಟಿದ್ರು. ಕಳೆದ ಬಾರಿ ನಾಗರ ಪಂಚಮಿ ಹಬ್ಬದಿಂದ ಹಿಡಿದು ಬಹಳಷ್ಟು ವೀಕ್ಷಕರನ್ನು ಕೂಡ ಆ ಕಾರ್ಯಕ್ರಮ ಗಳಿಸಿತ್ತು. ಬಹಳಷ್ಟು ಜನರು ತಾವುಗಳ ಕಾರ್ಯಕ್ರಮವನ್ನು ನೋಡಿ ಅಭಿನಂದಿಸಿದ್ದೀರಿ, ಪ್ರಶಂಸೆಯನ್ನು ಮಾತುಗಳನ್ನು ಆಡಿದ್ದೀರಿ. ಲಕ್ಷ್ಮೀ ಪೈ ಅವರ ಒಂದು ಅತ್ಯದ್ಭುತವಾಗಿರುವಂಥ ಜ್ಞಾನ ಭಂಡಾರ, ಇವೆಲ್ಲದ ಜೊತೆಗೆ ಧರ್ಮದ ಬಗ್ಗೆ ಇರುವಂತಹ ಆಳ ಅಗಲವಾಗಿರುವಂಥ ತಿಳುವಳಿಕೆ, ಜೊತೆಗೆ ಅವರು ಪ್ರಸ್ತುತಪಡಿಸುವಂತಹ ವಿಚಾರಧಾರೆಗಳು, ಯಾಕೆಂದರೆ ಅತ್ಯಂತ ಸುಲಭವಾಗಿ ಸರಳವಾಗಿ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಪ್ರತಿ ಬಾರಿಯೂ ಕೂಡ ಅವರು ನಮ್ಮ ಧಾರ್ಮಿಕ ಜಾಗೃತಿಯ ಬಗ್ಗೆ ವಿಚಾರಗಳನ್ನು ತಿಳಿಸಿಕೊಡ್ತಾರೆ. ಹಾಗಿದ್ದಾಗ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನ ಮಾಡ್ತಾ ಇದ್ದೀವಿ ಮೇಡಮ್. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶ ಹಬ್ಬದ ಒಂದು ಅರ್ಥಪೂರ್ಣವಾಗಿರುವಂತಹ ಆಚರಣೆ ಯಾವ ರೀತಿ, ಇವೆಲ್ಲದರ ಜೊತೆಗೆ ನಾಳೆ ಗೌರಿ ಹಬ್ಬ. ಸೊ ಹಾಗಿದ್ದಾಗ ಗೌರಿ ಹಬ್ಬ ಅಂತ ಬಂದಾಗ ಅದು ಹೆಂಗೆಳೆಯರ ಹಬ್ಬ ಅನ್ನುವಂಥದ್ದು. ಆ ದಿನ ಪ್ರತಿಯೊಬ್ಬರು ಕೂಡ ಹೆಣ್ಮಕ್ಳು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಗೌರಿಯನ್ನ, ಪಾರ್ವತಿ ದೇವಿಯನ್ನ,
ಗಣೇಶನ ತಾಯಿಯನ್ನ ಆರಾಧನೆ ಮಾಡ್ತಾರೆ. ಹಾಗಿದ್ದಾಗ ಈ ಹಬ್ಬದ ಹಿನ್ನೆಲೆ ಏನು, ಜೊತೆಗೆ ಯಾವ ರೀತಿ ಆಚರಣೆಯನ್ನ ಮಾಡಬೇಕು, ಇವೆಲ್ಲದರ ಜೊತೆಗೆ ನಾನು ಪ್ರಥಮವಾಗಿ ಲಕ್ಷ್ಮೀ ಪೈ ಅವರಿಗೆ ಮುಂಚಿತವಾಗಿಯೂ ತಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೇಡಮ್. ತಮಗೂ ಏನ್ ಹೇಳ್ತೀರಾ ಮೇಡಮ್ ಈ ಸಂದರ್ಭ ನಾಳಿನ ಗೌರಿ ಗಣೇಶ ಹಬ್ಬದ ವಿಚಾರ? ಸರ್ವಪ್ರಥಮ ಜಗನ್ಮಾತೆ ಗೌರಿ ಮತ್ತು ಗಣೇಶನ ಚರಣಗಳಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಮತ್ತು ತಾವು ಹೇಳಿದ ಹಾಗೆ ಇಡೀ ನಮ್ಮ ಸಮಾಜಕ್ಕೆ ಗೌರಿ ಗಣೇಶ ಹಬ್ಬ ಅತ್ಯಂತ ಒಂದು ಪ್ರಿಯವಾದದ್ದು ಮತ್ತು ಸಂಭ್ರಮದಿಂದ ಎಲ್ಲ ಹಿಂದೂ ಬಾಂಧವರು ಆಚರಣೆ ಮಾಡ್ತಾರೆ. ಇದರಲ್ಲಿ ಯಾವುದೇ ಪಂಥಗಳ ಭೇದ ಮಾಡೋದಿಲ್ಲ. ಅಂದರೆ ನಮ್ಮಲ್ಲಿ ಅನೇಕ ಪಂಥಗಳಿದ್ದಾವೆ, ವೈಷ್ಣವರು, ಶೈವರು, ಶಾಕ್ತರು, ಗಾಣಪತ್ಯರು, ಹೀಗೆಲ್ಲ ಉಂಟು. ಎಲ್ಲ ಪಂಥದವರಿಗೂ ಕೂಡ ಅತ್ಯಂತ ಪ್ರಿಯವಾದವನು ಗಣೇಶ. ಮತ್ತು ಗಣೇಶನನ್ನು ಪ್ರಥಮ ಪೂಜಿತ ಅಂತ ನಮ್ಮ ಧರ್ಮಶಾಸ್ತ್ರ ಕಲಿಸ್ತದೆ. ಯಾವುದೇ ದೇವತೆಗಳ ಆರಾಧನೆ ಇರಲಿ, ಮೊದಲು ನಾವು ಗಣಪತಿಯನ್ನು ಆರಾಧನೆ ಮಾಡ್ತೇವೆ. ಅನೇಕ ಸಂಗತಿಗಳು ತಾವು ಹೇಳಿದ ಹಾಗೆ ಸಮಾಜದಲ್ಲಿ ಆಚರಣೆ ಮಾಡ್ತಾರೆ. ಆದರೆ ಅದರ ಹಿನ್ನೆಲೆ, ಅದರ ಹಿಂದೆ ನಮಗೆ ಆಧ್ಯಾತ್ಮಿಕ ಮಹತ್ವ ಏನಿದೆ, ಅದು ಆಚರಣೆ ಮಾಡಿದ್ರಿಂದ ನಮ್ಗೆ ಏನ್ ಲಾಭ, ಮತ್ತದನ್ನು ನಾವು ಅಯೋಗ್ಯ ರೀತಿಯಲ್ಲಿ ಆಚರಣೆ ಮಾಡಿದ್ರೆ ನಮ್ಗೆ ಏನು ನಷ್ಟವಾಗ್ತದೆ, ಎಲ್ಲ ಮಾಹಿತಿ ಇವತ್ತು ಹಿಂದೂ ಸಮಾಜದಲ್ಲಿ ಅತ್ಯಂತ ವಿರಳ. ಯಾಕಂದ್ರೆ ನಮ್ಮಲ್ಲಿ ಧರ್ಮ ಶಿಕ್ಷಣದ ವ್ಯವಸ್ಥೆ ಇಲ್ಲದಿರುವುದರಿಂದ ಇವತ್ತು ಸನಾತನ ಸಂಸ್ಥೆಯಂತಹ ಸಂಘಟನೆಗಳು ಧರ್ಮ ಪ್ರಸಾರವನ್ನು ವ್ಯಾಪಕವಾಗಿ ಮಾಡಿ ಸಮಾಜದಲ್ಲಿ ಧರ್ಮ ಜಾಗೃತಿ ಮಾಡುವ ಪ್ರಯತ್ನಗಳನ್ನು ಮಾಡ್ತಾ ಇದೆ. ತಾವು ಕೇಳಿದಂತೆ ಈಗ ನಾಳೆ ಭಾದ್ರಪದ ಶುಕ್ಲ ತೃತೀಯ, ಇದನ್ನು ನಾವು ಗೌರಿ ಹಬ್ಬ ಅಂತ ಹೇಳ್ತೇವೆ. ಭಾದ್ರಪದ ಶುಕ್ಲ ಚತುರ್ಥಿಯನ್ನು ನಾವು ಗಣೇಶ ಚತುರ್ಥಿ ಅಂತ ಆಚರಣೆ ಮಾಡ್ತೇವೆ. ಮುಖ್ಯವಾಗಿ ನಾಳೆ ದಿವಸ ತಾವು ಹೇಳಿದ್ರಿ ತಾಯಿ ಮತ್ತು ಮಗನ ಹಬ್ಬ ಅಂತ ಹೇಳಿ. ಜಗನ್ಮಾತೆ ಪಾರ್ವತಿ ಶಿವನನ್ನು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಹರಿತಾಲಿಕಾ ವ್ರತ ಎಂಬುದನ್ನು ಆಚರಣೆ ಮಾಡಿದ್ಲು. ಶಿವನನ್ನು ಪಡಿಲಿಕ್ಕೆ, ಮಹಾದೇವನನ್ನು ಪಡಿಲಿಕ್ಕೆ ಸತಿಯಾಗಿ ಅವಳು ಏನು ಆ ಯಜ್ಞಕುಂಡದಲ್ಲಿ ತನ್ನ ದೇಹವನ್ನು ಬಲಿದಾನ ಮಾಡಿ ಮತ್ತೊಮ್ಮೆ ಶಿವನನ್ನು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಪಾರ್ವತಿಯಾಗಿ ಹುಟ್ಟಿ ಬರ್ತಾಳೆ, ಹಿಮವಂತನ ಮಗಳಾಗಿ. ಮತ್ತು ಶಿವನನ್ನು ಪಡಿಲಿಕ್ಕೋಸ್ಕರ ಕಠೋರ ತಪಶ್ಚರ್ಯೆ ಮಾಡಿ ವ್ರತವನ್ನು ಮಾಡ್ತಾಳೆ. ಅದನ್ನು ಹರಿತಾಲಿಕಾ ವ್ರತ ಅಂತ ಹೇಳ್ತೇವೆ. ಈ ಒಂದು ಹಬ್ಬ ನಾಳೆ ನಾವೇನು ಗೌರಿ ಹಬ್ಬ ಅಂತ ಹೇಳ್ತೇವೆ, ಇದನ್ನು ಅವಿವಾಹಿತ ಯುವತಿಯರು ಮತ್ತು ಮುತ್ತೈದೆ ಸ್ತ್ರೀಯರು ಕೂಡ, ಎರಡೂ ಜನರು ಕೂಡ ಮಾಡುವಂತಹ ವಿಶೇಷ ವ್ರತ. ಇದನ್ನು ಅವಿವಾಹಿತ ಕನ್ಯೆಯರು ಯಾಕೆ ಮಾಡುವುದಂತ ಹೇಳಿದ್ರೆ, ಶಿವನಿಗೆ ಸಮನಾದಂತಹ ಪತಿ ಸಿಗಬೇಕು ಅಂತ ಹೇಳಿ, ಮಹಾದೇವನಂತಹ ಪತಿ ಪ್ರಾಪ್ತ ಆಗಬೇಕು ಅಂತ ಹೇಳಿ ಮದುವೆಯಾಗದ ಕನ್ಯೆಯರು ಇದನ್ನು ವ್ರತ ರೂಪದಲ್ಲಿ ಆಚರಿಸ್ತಾರೆ. ಮದುವೆಯಾದಂತಹ ಮುತ್ತೈದೆಯರು, ಸುಮಂಗಲಿಯರು ಅಂತ ಹೇಳ್ತೇವೆ, ಅವರು ಈ ವ್ರತಾಚರಣೆ ಮಾಡುವುದರ ಉದ್ದೇಶ ಅಖಂಡ ಸೌಭಾಗ್ಯ ಪ್ರಾಪ್ತವಾಗಬೇಕು ಅಂತ ಹೇಳಿ. ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಪತಿಯ ಒಂದು ಆಯುಷ್ಯ ಆರೋಗ್ಯಕ್ಕಾಗಿ ಪತ್ನಿಯರು ಅನೇಕ ಪ್ರಕಾರದ ವ್ರತ ಧರ್ಮಗಳನ್ನು ಆಚರಣೆ ಮಾಡ್ತಾರೆ. ಅದರಲ್ಲಿ ಮುಖ್ಯವಾದದ್ದು ನಾಳೆ ದಿವಸ ಮಾಡುವಂತಹ ಗೌರಿ ಹಬ್ಬ. ಇದನ್ನು ಸ್ತ್ರೀಯರದ್ದೇ ಹಬ್ಬ ಅಂತ ನಾವು ಹೇಳ್ಬೋದು. ಈ ಸಂದರ್ಭದಲ್ಲಿ ಅಕ್ಕಪಕ್ಕದವರನ್ನೆಲ್ಲ, ಸುಮಂಗಲಿಯರನ್ನು ಮನೆಗೆ ಕರೆಯುವುದು, ಉಡಿ ತುಂಬಿಸುವುದು, ಅರಿಶಿನ ಕುಂಕುಮ ಕಾರ್ಯಕ್ರಮ ಮಾಡುವುದು, ಇದೆಲ್ಲವನ್ನು ಮಾಡ್ತಾರೆ. ಮುಖ್ಯವಾಗಿ ಈ ಹಬ್ಬದ ಸಂದರ್ಭದಲ್ಲಿ ವ್ರತ ಅಂತ ಹೇಳಿ ಮಾಡುವಾಗ ಶಿವನ ಲಿಂಗದ ಜೊತೆಗೆ ಪಾರ್ವತಿ ಮತ್ತು ಅವಳ ಸಖಿಯರ ಮೂರ್ತಿಗಳನ್ನು ಮಾಡಿ ಅದನ್ನು ಒಟ್ಟಿಗೆ ಪೂಜೆ ಮಾಡುವಂಥದ್ದು. ಮತ್ತು ಆ ಪೂಜೆ ನಂತರ ಆ ದಿವಸ ರಾತ್ರಿ ಎಲ್ಲರೂ ಕೂಡ ಜಾಗರಣೆ ಮಾಡಿ ಮರು ದಿವಸ ಬೆಳಿಗ್ಗೆ ಅದನ್ನು ವಿಸರ್ಜನೆ ಮಾಡುವಂಥದ್ದು. ಇದು ಆ ವ್ರತದ ಸ್ವರೂಪ ಆಗಿದೆ. ಆದ್ರೆ ಪ್ರಾದೇಶಿಕವಾಗಿ ಅಂದ್ರೆ ರೀಜನಲ್ ಆಚರಣೆ ಅಂತ ಹೇಳ್ತೇವೆ ನಾವು, ಅಲ್ಲಲ್ಲಿ ಅದು ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಅನೇಕರು ಕಲಶದಲ್ಲಿ ಗೌರಿಯ ಸ್ಥಾಪನೆ ಮಾಡ್ತಾರೆ. ಆ ಒಂದು ನೀರು ತುಂಬಿದ ಕಲಶದ ಮೇಲೆ ತೆಂಗಿನಕಾಯಿ ಇಟ್ಟು ಅದಕ್ಕೆ ಗೌರಿಯ ಮುಖವನ್ನು ಮಾಡಿ ಅದನ್ನು ಸಾಕ್ಷಾತ್ ದೇವಿ ಎಂಬ ಭಾವದಿಂದ ಭಕ್ತಿಪೂರ್ವಕವಾಗಿ ಪೂಜೆ ಮಾಡ್ತಾರೆ. ಅದೇ ರೀತಿ ಕೆಲವು ಈಗ ನಮ್ಮ ಗೌಡ ಸಾರಸ್ವತ ಸಮಾಜದಲ್ಲಿ ಬೇರೆ ರೀತಿಯಲ್ಲಿ ಈ ಗೌರಿ ಹಬ್ಬದ ಆಚರಣೆ ಮಾಡ್ತಾರೆ. ಅವರು ಆ ತೆಂಗಿನಕಾಯಿಯ ಜುಟ್ಟನ್ನು ತೆಗೆದು ಅದರ 3 ಕಣ್ಣುಗಳಿದೆಯಲ್ಲ, ಅದಲ್ಲಿ ಕೆಳಗಿನ 2 ಕಣ್ಣುಗಳಿಗೆ ಆ ಕಣ್ಣಿನ ರೂಪ ಕೊಡ್ತಾರೆ. ಮತ್ತೆ ಮೇಲಿನ ಆ ಕಣ್ಣಿಗೆ ತಿಲಕದ ರೂಪದಲ್ಲಿ ಮಾಡಿ ಆ ಒಂದು ತೆಂಗಿನಕಾಯಿಯನ್ನೇ ದೇವಿಯ ಮುಖದ ಹಾಗೆ ಮಾಡಿ ಅದರ ಮೇಲೆ ಹಣತೆಯನ್ನು ಇಟ್ಟು, ಅಂದ್ರೆ ಉರಿಸಿದಂತಹ ಹಣತೆಯನ್ನು ಇಟ್ಟು ಅದನ್ನು ಗೌರಿ ರೂಪದಲ್ಲಿ ಪೂಜೆ ಮಾಡ್ತಾರೆ. ಮತ್ತೆ ಮುತ್ತೈದೆಯರನ್ನು ಮನೆಗೆ ಕರೆದು ಆ ದೀಪ ಸಮೇತವಾಗಿ ಅವರಿಗೆ ಅದನ್ನು ಕೊಡುವಂಥದ್ದು. ತಮ್ಮ ಸೌಭಾಗ್ಯಕ್ಕಾಗಿ, ಸೌಮಾಂಗಲ್ಯಕ್ಕಾಗಿ, ತಮ್ಮ ಇಡೀ ಕುಟುಂಬಕ್ಕೆ ಒಳಿತಾಗಬೇಕು, ಈ ಉದ್ದೇಶದಿಂದ ಗೌರಿ ಹಬ್ಬದ ಆಚರಣೆಯನ್ನು ಸ್ತ್ರೀಯರು ಮಾಡುವಂಥದ್ದು. ಇದು ಮುಖ್ಯವಾಗಿ ಈ ಆಚರಣೆ ಭಾಗ ಇದೆ.
ಇನ್ನು ಕೆಲವರು ಗೌರಿಯನ್ನು ಗಣಪತಿಯ ಜೊತೆಗೆ ವಿಸರ್ಜನೆ ಮಾಡ್ತಾರೆ. ಓಕೆ. ಗೌರಿ ಮತ್ತು ಗಣಪತಿಯ ಜೊತೆಗೆ ಎರಡೂ ಹಬ್ಬ ಕೆಲವರು ಮಾಡ್ತಾರೆ. ಗೌರಿ ಗಣೇಶ ಹಬ್ಬ ಅಂದ್ರೆ ತೃತೀಯ ದಿವಸ ಗೌರಿಯನ್ನು ಪೂಜೆ ಮಾಡ್ತಾರೆ, ಚತುರ್ಥಿಯ ದಿವಸ ಗಣೇಶನನ್ನು ತಂದು ಪೂಜೆ ಮಾಡಿ ನಂತರ ಅದೆರಡನ್ನು ಕೂಡ ಒಟ್ಟಿಗೆ ವಿಸರ್ಜನೆ ಮಾಡುವಂತಹ ಪದ್ಧತಿ ಕೂಡ ಉಂಟು. ಅವರವರ ಕುಲಾಚಾರದ ಹಾಗೆ ಮಾಡ್ತಾರೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಇದು ವ್ಯಾಪಕವಾಗಿ ಆಚರಣೆ ಮಾಡ್ತಾರೆ. ಕರ್ನಾಟಕದಲ್ಲಿ ಕೆಲವರು ಗೌರಿ ಹಬ್ಬ ಮಾಡ್ತಾರೆ, ಕೆಲವರು ಗಣೇಶ ಹಬ್ಬ ಮಾಡ್ತಾರೆ, ಕೆಲವರು ಎರಡನ್ನೂ ಕೂಡ ಮಾಡ್ತಾರೆ. ಹಾಗಾಗಿ ಈ ಭಾದ್ರಪದ ಶುಕ್ಲ ತೃತೀಯ ಮತ್ತು ಚತುರ್ಥಿ ಇದು ಇಡೀ ಒಂದು ನಾಡಿಗೆ ಅತ್ಯಂತ ಸಂಭ್ರಮದ ಒಂದು ಹಬ್ಬದ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಈ ಪ್ರಕಾರದಲ್ಲಿ ಶಾಸ್ತ್ರೋಕ್ತವಾಗಿ ಗೌರಿಯ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದು ನಾಳಿನ ದಿನ, ನಾಳೆ. ಓಕೆ. ಗೌರಿ ಹಬ್ಬ ಅಂತ ಬಂದಾಗ ಸಮಯ ಸಂದರ್ಭ ಏನಾದ್ರು ಇದೆಯಾ ಮೇಡಮ್? ಅಂದ್ರೆ ನಾಳಿನ ದಿನ ಆಚರಣೆ ಮಾಡ್ಬೇಕು ಅಂತ ಬಂದಾಗ? ಹೌದು, ಅಂದ್ರೆ ಭಾದ್ರಪದ ಶುಕ್ಲ ತೃತೀಯವನ್ನು ನಾವು ಗೌರಿ ಹಬ್ಬ ಅಂತ ಹೇಳ್ತೇವೆ. ಭಾದ್ರಪದ ಶುಕ್ಲ ಚತುರ್ಥಿಯನ್ನು ಗಣೇಶ ಚತುರ್ಥಿ. ಇದಕ್ಕೆ ಕೂಡ ಅಂದ್ರೆ ಕಾರಣ ಇದೆ. ಈ ಗಣೇಶನ ಇದರ ಹಿಂದಿನ ದಿವಸ ಆ ವಾಸ್ತವದಲ್ಲಿ ಪಾರ್ವತಿಯು ಮಹಾದೇವನನ್ನು ಒಲಿಸಿಕೊಳ್ಳಿಕ್ಕೆ ಮಾಡಿದಂತಹ ವ್ರತ, ಅದು ಹರಿತಾಲಿಕಾ ವ್ರತ. ಅದರ ಸ್ಮರಣಾರ್ಥವಾಗಿ ಅನ್ಯ ಕುಮಾರಿಯರು ಮತ್ತು ಮುತ್ತೈದೆಯರು ಇದನ್ನು ಆ ತೃತೀಯ ದಿವಸ ಇದನ್ನು ಆಚರಣೆ ಮಾಡ್ತಾರೆ. ಅದು ವ್ರತ ಇದೆ, ಇದು ಹೌದೌದು, ಕಾಮ್ಯ ವ್ರತ ಅಂತ ಹೇಳ್ತೇವೆ. ಕಾಮ್ಯ ಅಂದ್ರೆ ಕಾಮನೆಗಳನ್ನು ಇಟ್ಟುಕೊಂಡು ಮಾಡುವಂತಹ ವ್ರತ. ಹೌದೌದು, ಅಂದ್ರೆ ಕುಮಾರಿಯರು ತಮ್ಮ ಇಚ್ಛಿತ ವರ ಪ್ರಾಪ್ತಿಗೋಸ್ಕರ ಕಾಮನೆ ಇಟ್ಟುಕೊಂಡು ಮಾಡುವಂಥದ್ದು, ಮುತ್ತೈದೆಯರು ಅಖಂಡ ಸೌಭಾಗ್ಯಕ್ಕಾಗಿ ಇಚ್ಛೆ ಇಟ್ಟುಕೊಂಡು ಮಾಡುವಂಥದ್ದು. ಅಂತ ವ್ರತಗಳನ್ನು ಕಾಮ್ಯ ವ್ರತ ಅಂತ ಹೇಳ್ತೇವೆ. ಇದು ಪರ್ಟಿಕ್ಯುಲರ್ ಆಗಿ ಹೆಣ್ಮಕ್ಳಿಗೆ, ಸ್ತ್ರೀಯರು ಮಾತ್ರ ಮಾಡುವಂತ ಹಬ್ಬ ಇದು. ಅಂದ್ರೆ ನಾಳಿನ ದಿನ ಇದು ದಿನಪೂರ್ತಿ ಇರುತ್ತಾ ಅಥವಾ ರಾತ್ರಿಯ ಹೊತ್ತು ಸಂಜೆಯ ಹೊತ್ತಲ್ಲಿ ಇರುತ್ತಾ, ಸಂಧ್ಯಾ ಕಾಲದಲ್ಲಿ ಹೇಗೆ ಇದು? ಹೌದು, ಅಂದ್ರೆ ಮಧ್ಯಾಹ್ನ ಕೂಡ ಪೂಜೆ ಮಾಡ್ತಾರೆ. ಹೆಚ್ಚಿನ ಕಡೆಗಳಲ್ಲಿ ಮಧ್ಯಾಹ್ನ ಪೂಜೆ ಮಾಡ್ತಾರೆ. ಮತ್ತೆ ಇಡೀ ರಾತ್ರಿ ಜಾಗರಣೆ ಮಾಡುವಂತ ವ್ರತ ಇದು. ರಾತ್ರಿ ಜಾಗರಣೆ ಮಾಡಿ ಮರು ದಿವಸ ಅದನ್ನು ವಿಸರ್ಜನೆ ಮಾಡ್ತಾರೆ. ಆ ಶಿವನ ಲಿಂಗ ಮತ್ತು ಪಾರ್ವತಿ ಅವಳ ಸಖಿಯರ ಮೂರ್ತಿಯನ್ನು ತಂದು ಅದನ್ನು ಪೂಜೆ ಮಾಡಿ ಆ ಶಿವ ಮತ್ತು ಶಕ್ತಿಯ ಒಂದು ಸಂಗಮದಿಂದ ನಿರ್ಮಾಣವಾಗುವಂತಹ ನಿರ್ಗುಣ ಆ ದುರ್ಗಾದೇವಿಯ ಶಕ್ತಿಯ ಒಂದು ಶಕ್ತಿ ಇದೆಲ್ಲ, ಅದು ಪೂಜೆ ಮಾಡುವಂತಹ ಸ್ತ್ರೀಗೆ ಪ್ರಾಪ್ತವಾಗ್ತದೆ. ಆ ದೃಷ್ಟಿಯಿಂದ ಅದನ್ನು ಮಾಡುವಂಥದ್ದು. ಮತ್ತೆ ರಾತ್ರಿ ಇಡೀ ಜಾಗರಣೆ ಇದ್ದು ಮರು ದಿವಸ ಅದನ್ನು ವಿಸರ್ಜನೆ ಮಾಡುವಂಥದ್ದು ನದಿಯಲ್ಲಿ, ಜಲದಲ್ಲಿ. ಇದು ಆ ವ್ರತದ ಸ್ವರೂಪ. ಆದ್ರೆ ಆಗ್ಲೇ ಹೇಳಿದ ಹಾಗೆ ಪ್ರಾದೇಶಿಕವಾಗಿ ಅವರವರ ಕುಲಾಚಾರ ಸಂಪ್ರದಾಯಕ್ಕನುಸಾರ ರೀಜನಲ್ಲಿ ಬೇರೆ ಬೇರೆ ರೀತಿ ಆಚರಣೆ ಮಾಡ್ತಾರೆ. ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಮಾಡ್ತಾರೆ, ಮಹಾರಾಷ್ಟ್ರದಲ್ಲಿ ಅದೇ ತರ ನಮ್ಮ ಗೌಡ ಸಾರಸ್ವತ ಸಮಾಜದಲ್ಲಿ ಭಿನ್ನವಾಗಿ. ಹಾಗೆ ಒಟ್ಟಿನಲ್ಲಿ ಅದು ದೇವಿಯ ಆರಾಧನೆ. ಇಲ್ಲೊಂದು ಮತ್ತೊಂದು ಆಚರಣೆ ಇದೆ. ಗೌರಿ ಹಬ್ಬ ಅಂತ ಬಂದಾಗ ಬಳೆಗಳನ್ನ ಹಾಕುವಂಥದ್ದು, ಕಪ್ಪು ಬಳೆಗಳನ್ನ ಒಂದು ಹಾಕುವಂಥದ್ದು, ಅಂದ್ರೆ ಗೌರಿ ಪೂಜೆಯ ವಿಚಾರವಾಗಿ ಇದು ಆಚರಣೆ. ಅಂದ್ರೆ ಆ ಸ್ತ್ರೀಯ ಸೌಭಾಗ್ಯದ ಸಂಕೇತ ಇವೆಲ್ಲವೂ ಕೂಡ. ಬಳೆ ಮತ್ತು ಆ ತೆಂಗಿನಕಾಯಿ, ನಾವು ಹಿಂದಿನ ಇದರಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ತಿಳ್ಕೊಂಡಿದ್ದೇವೆ. ತೆಂಗಿನಕಾಯಿಯನ್ನು ಶ್ರೀಫಲ ಅಂತ ಹೇಳ್ತೇವೆ ನಾವು. ಈ ಕಪ್ಪು ಬಳೆಗಳನ್ನೇ ಪರ್ಟಿಕ್ಯುಲರ್ ಆಗಿ ಹಾಕುವಂಥದ್ದು. ಅಂದ್ರೆ ಆ ಕಪ್ಪು ಬಳೆ ಅಂದ್ರೆ ಆ ಸ್ತ್ರೀಗೆ ಏನಾದ್ರೂ ಅನಿಷ್ಟ ಶಕ್ತಿಗಳಿಂದ ತೊಂದರೆ ಆಗದ ಹಾಗೆ ಕಪ್ಪು ವರ್ಣದ ಆ ಬಳೆಗಳನ್ನು ಧರಿಸುವ ಪದ್ಧತಿ. ಅದು ಈ ಪರ್ಟಿಕ್ಯುಲರ್ ದಿನ, ಹೌದು, ಆ ದಿವಸ ಅದನ್ನು ಕೊಡುವಂಥದ್ದು, ಬಾಗಿನದ ಜೊತೆ ಕೊಡುವಂಥದ್ದು, ಹಾಗೆಲ್ಲ ನಮ್ಮಲ್ಲಿ ಕ್ರಮ ಇದೆ. ಬಾಗಿನ ಅಂತ ಹೇಳಿ ಮೊರದಲ್ಲಿ ಕೆಲವು ವಿಶಿಷ್ಟ ವಸ್ತುಗಳನ್ನಿಟ್ಟು ಮುತ್ತೈದೆ ಸ್ತ್ರೀಯರಿಗೆ ಅದನ್ನು ಅರ್ಪಣೆ ಮಾಡಿ ಅವರ ಚರಣ ಸ್ಪರ್ಶ ಮಾಡುವಂಥದ್ದು. ಮೊರದಲ್ಲಿ ಕೆಲವೊಂದು ಸೌಭಾಗ್ಯದ ವಸ್ತುಗಳನ್ನು ಇಡ್ತಾರೆ. ಅದರಲ್ಲಿ ಇದೆಲ್ಲ ಬರ್ತದೆ: ಬಾಚಣಿಗೆ, ಕನ್ನಡಿ, ಅರಿಶಿನ ಕುಂಕುಮ, ಬಳೆಗಳು, ರವಿಕೆ ಖಣ ಇತ್ಯಾದಿಗಳನ್ನೆಲ್ಲ ಇಟ್ಟು ಅದನ್ನು ಆ ದೇವಿ ಸ್ವರೂಪದ ಮುತ್ತೈದೆಗೆ ಅರ್ಪಣೆ ಮಾಡಿ ಅವಳಲ್ಲಿರುವಂತಹ ದೇವಿಗೆ ಅಂದ್ರೆ ಸಗುಣಾರಾಧನೆ ಅಂತ ಹೇಳ್ತೇವೆ ನಾವು. ವಾಸ್ತವದಲ್ಲಿ ಜಗನ್ಮಾತೆ ಎಲ್ಲ ಕಡೆ ವಿದ್ಯಮಾನಳಾಗಿದ್ದಾಳೆ. ಆದ್ರೆ ಮುತ್ತೈದೆ ಸ್ತ್ರೀಯರಲ್ಲಿ ಅವಳ ಒಂದು ಭಾವ ಇಟ್ಟುಕೊಂಡು ಅವಳಿಗದನ್ನು ಅರ್ಪಣೆ ಮಾಡಿ ಆಶೀರ್ವಾದ ಪಡೆಯುವಂಥದ್ದು. ಅಲ್ಲಿ ಮುತ್ತೈದೆ ಸ್ತ್ರೀ ಅಂತ ಹೇಳುವಾಗ ಅವಳ ವಯಸ್ಸನ್ನು ಗಣನೆಗೆ ತಕ್ಕೊಳ್ಳೋದಿಲ್ಲ. ಅವಳಲ್ಲಿ ಆ ದುರ್ಗಾದೇವಿಯ ಶಕ್ತಿಯನ್ನು ನೋಡಿ ಅವಳಿಗೆ ಅದನ್ನು ಅರ್ಪಣೆ ಮಾಡ್ತಾರೆ. ಈ ತರ ಬೇರೆ ಬೇರೆ ರೀತಿಯಲ್ಲಿ ಅವರವರ ಕುಲಾಚಾರದಂತೆ ಗೌರಿ ಹಬ್ಬದ ಆಚರಣೆಗಳನ್ನು ಮಾಡ್ತಾರೆ. ಇದು ಗೌರಿ ಹಬ್ಬ. ಈ ಗಣೇಶ ಚತುರ್ಥಿ ಬಹಳಷ್ಟು ಜನರಿಗೂ ಗೊತ್ತಿದೆ, ಎಲ್ಲರೂ ದೇಶದಾದ್ಯಂತ ಆಚರಣೆ ಮಾಡ್ತಾರೆ, ವಿದೇಶದಲ್ಲಿ ಕೂಡ ಆಚರಣೆ ಮಾಡ್ತಾರೆ ಗಣೇಶ ಚತುರ್ಥಿ. ಈ ಗೌರಿ ಹಬ್ಬವು ಕೂಡ ಅಷ್ಟೇ ಫೇಮಸ್ ಆಗಿದೆಯಾ, ಅಷ್ಟೇ ಆಚರಣೆಗಳು ಪದ್ಧತಿಯಲ್ಲಿ ಇದೆಯಾ, ಹೇಗೆ? ಬಹುಶಃ ಗೌರಿ ಹಬ್ಬ ಗಣೇಶ ಚತುರ್ಥಿ ಅಷ್ಟು ವಿದೇಶಗಳಲ್ಲೆಲ್ಲ ಆಚರಣೆ ಮಾಡೋದ್ರ ಬಗ್ಗೆ ಪ್ರಚಲಿತ ನಾನು ಕೇಳಲಿಲ್ಲ. ಯಾಕಂದ್ರೆ ಗಣಪತಿಯನ್ನು ಇಡೀ ವಿಶ್ವದಾದ್ಯಂತ ಆರಾಧನೆ ಮಾಡ್ತಾರೆ. ಎಲ್ಲ ದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಗಣೇಶನ ಆರಾಧನೆ ಆಗ್ತದೆ, ಎಲ್ಲ ದೇಶಗಳಲ್ಲಿ.
ಇವತ್ತಿಗೂ ಕೂಡ ಭೂಮಿಯನ್ನು ಅಗೆಯುವಾಗ, ಉತ್ಖನನ ಮಾಡುವಾಗ ಗಣಪತಿಯ ಮೂರ್ತಿಗಳು ವಿದೇಶಗಳಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಅಂದ್ರೆ ಪ್ರಾಚೀನ ಕಾಲದಿಂದ ಗಣೇಶನ ಆರಾಧನೆ ವಿಶ್ವದಾದ್ಯಂತ ನಡೀತದೆ. ಮತ್ತೆ ಹಿಂದೆ ನಮ್ಮವರೇ ಅಲ್ಲೆಲ್ಲ ಆಳ್ತಾ ಇದ್ರು. ಹೀಗೆ ನಮಗೆ ಅತ್ಯಂತ ಪ್ರಾಚೀನ ಇತಿಹಾಸ ಇದೆ ಹಿಂದೂಗಳಿಗೆ. ಆದ್ರೆ ಗೌರಿ ಹಬ್ಬದ ಸಂದರ್ಭದಲ್ಲಿ ಅಂಥ ಉಲ್ಲೇಖಗಳು ನಮಗೆ ಕಾಣ್ಲಿಕ್ಕೆ ಸಿಗುವುದಿಲ್ಲ. ಇದು ಬಹುಶಃ ಭಾರತದಲ್ಲಿ ಹೆಚ್ಚು ಪ್ರಚಲಿತವಾದಂತಹ, ನಮ್ಮ ಹಿಂದೂ ಸ್ತ್ರೀಯರು ವಿಶೇಷವಾಗಿ ಆಚರಣೆ ಮಾಡುವಂತಹ ಒಂದು ವಿಶಿಷ್ಟ ಕಾಮ್ಯ ವ್ರತ ಇದು. ವ್ರತವನ್ನು ಯಾರು ಅಂಗೀಕಾರ ಮಾಡ್ತಾರೆ ಅವರು ಮಾತ್ರ ಮಾಡುವಂಥದ್ದು. ಹೌದು, ಗೌರಿ ಹಬ್ಬವನ್ನು ವ್ರತ ಅಂತ ಹೇಳಿ ಅದು ತಾವೇ ಸ್ವಂತದ ಮೇಲೆ ನಿರ್ಬಂಧಗಳನ್ನು ಹಾಕಿಕೊಳ್ಳುವುದಕ್ಕೆ ವ್ರತ ಅಂತ ಹೇಳ್ತೇವೆ. ಭಗವಂತನ ಕೃಪೆಗಾಗಿ ಒಂದು ಧಾರ್ಮಿಕ ವಿಧಿಗಳನ್ನು ಪಾಲಿಸುವಂಥದ್ದು. ಸ್ವಂತದ ಮೇಲೆ ಕೆಲವೊಂದು ನಿರ್ಬಂಧಗಳು, ಆಹಾರದ ಮೇಲೆ, ಆಚರಣೆಗಳ ಮೇಲೆ. ಆ ದಿವಸ ವಿಶೇಷವಾಗಿ ಶುದ್ಧಿ ಅಂತ ಹೇಳ್ತೇವೆ ನಾವು. ಬೆಳಿಗ್ಗೆ ಎದ್ದು ಮಂಗಲ ಸ್ನಾನ ಮಾಡಿ ಸಾತ್ವಿಕ ಆಹಾರ ಸೇವನೆ ಮಾಡುವಂಥದ್ದು, ಉಪವಾಸ ಮಾಡುವಂಥದ್ದು, ಇದೆಲ್ಲವನ್ನು ನಾವು ಆ ವ್ರತದ ಅಂಗಗಳು ಯಾರು ಅಂಗೀಕಾರ ಮಾಡ್ತಾರೆ ಅವರು ಮಾತ್ರ ಆಚರಣೆ ಮಾಡುದು, ಅನ್ಯರಿಲ್ಲ. ಆಗ್ಲೇ ಹೇಳಿದಲ್ಲ, ಕಾಮನೆಗಳನ್ನು ಇಟ್ಟುಕೊಂಡು ಮಾಡುವ ವ್ರತ ಈ ಹರಿತಾಲಿಕಾ ವ್ರತ. ಇದು ಗೌರಿ ಹಬ್ಬ ಅಂದ್ರೆ ನಾಳಿನ ದಿನ ಗೌರಿ ಗಣೇಶ ಹಬ್ಬ. ಗೌರಿಯನ್ನ ಆರಾಧನೆ ಮಾಡ್ತಾರೆ, ಅಂದ್ರೆ ತಾಯಿ ಪಾರ್ವತಿ ದೇವಿಯನ್ನು ಆರಾಧನೆ ಮಾಡುವಂತಹ ದಿನ. ಇವೆಲ್ಲದ ಜೊತೆಗೆ ಗಣೇಶನನ್ನು ಕೂಡ ಆರಾಧನೆಯನ್ನ ಮಾಡ್ತಾರೆ. ಗಣೇಶ ಚತುರ್ಥಿ ಬರುದಿನ ಅಂದ್ರೆ ಭೂಮಿಗೆ ಆ ದಿನ ಗೌರಿ ಬರ್ತಾರೆ, ಅಂದ್ರೆ ಪಾರ್ವತಿ ದೇವಿ ಬರ್ತಾರೆ, ಎಲ್ಲರನ್ನ ಹರಸ್ತಾರೆ, ಸಮೃದ್ಧಿ, ಆಯುಷ, ಆರೋಗ್ಯ ಎಲ್ಲವೂ ಕೂಡ ಕೊಡ್ತಾರೆ ಅನ್ನುವಂತಹ ಒಂದು ನಂಬಿಕೆ. ಸೊ ಆ ನಿಟ್ಟಿನಲ್ಲಿ ತದನಂತರ ಬರುವಂಥದ್ದು ಪುಟ್ಟ ಗಣೇಶ, ಆ ಪುಟ್ಟ ಗಣಪನ ಒಂದು ಮೂರ್ತಿ ನೋಡಿದಾಗ, ಮುಖ ನೋಡಿದಾಗ ಬಹಳಷ್ಟು ಖುಷಿ ಆಗುತ್ತೆ. ಪ್ರತಿಯೊಬ್ರು ಕೂಡ ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಗಣೇಶ ಅಂತ ಹೇಳಿದ್ರೆ ಬಹಳಷ್ಟು ಇಷ್ಟ. ಯಾಕಂತ ಬಂದಾಗ ಆ ಒಂದು ಆನೆಯ ಮುಗ ಇರುತ್ತೆ, ಸೊ ಅತ್ಯಂತ ತುಂಟಾಟ, ಚಂದ್ರನ ಜೊತೆ ಆಡಿದಂಥ ತುಂಟಾಟ, ಇದೆಲ್ಲವೂ ಕೂಡ ನಾವು ನೋಡಿದಾಗ ಬಹಳಷ್ಟು ತುಂಟಾಟಗಳು ಬಾಲ್ಯದಲ್ಲೂ ಕೂಡ. ಸೊ ಹಾಗಿದ್ದಾಗ ಗಣೇಶನ ಒಂದು ಅತ್ಯದ್ಭುತವಾಗಿರುವಂತಹ ಒಂದು ಹಬ್ಬ, ಜೊತೆಗೆ ಅದರ ಐತಿಹಾಸಿಕವಾಗಿರುವಂತಹ ಹಿನ್ನೆಲೆ, ಇವೆಲ್ಲರ ಜೊತೆಗೆ ಗಣೇಶ ಯಾಕೆ ನಮ್ಗಳಿಗೆ ಮತ್ತಷ್ಟು ನಮ್ಮ ಸಮಾಜವಾಗಿಯೂ ಕೂಡ, ಸಾಮಾಜಿಕವಾಗಿಯೂ ಕೂಡ, ಧಾರ್ಮಿಕತೆಯ ಹೊರತಾಗಿಯೂ ಕೂಡ ನಮ್ಗೆ ಯಾಕೆ ಇಷ್ಟ ಆಗ್ತಾನೆ ಅಂತ ಬಂದಾಗ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತ ಬಂದಾಗ ಆ ಒಂದು ರಾಷ್ಟ್ರೀಯತೆಯ ಒಂದು ಐಕ್ಯತೆ ಪ್ರಾರಂಭವಾಗಿದ್ದದ್ದೇ ಗಣೇಶ ಚತುರ್ಥಿಯ ಮೂಲಕ. ಬಾಲಗಂಗಾಧರ ತಿಲಕ್ ಅವರು, ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಗಣೇಶ ಚತುರ್ಥಿಯನ್ನ ಸಂಘಟನಾತ್ಮಕವಾಗಿ ಒಟ್ಟುಗೂಡಿಸಬೇಕು ನಮ್ಮೆಲ್ಲರನ್ನು ಅಂತ ನಿಟ್ಟಿನಲ್ಲಿ ಪ್ರಾರಂಭ ಮಾಡಿರುವಂತಹ ಒಂದು ಗಣೇಶ ಹಬ್ಬ. ಆ ಗಣೇಶ ಹಬ್ಬದಿಂದಲೇ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಕ್ರಾಂತಿಯ ಮುನ್ನುಡಿ ಬರೆದಿರುವಂಥದ್ದು. ತದನಂತರವೇ ಎಲ್ಲರೂ ಕೂಡ ಒಕ್ಕಟ್ಟಾಗಿ ನಾವೆಲ್ಲರೂ ಕೂಡ ಒಂದುಗೂಡಿ ಆ ಒಂದು ಸಂಘಟನೆಯ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುವಂಥದ್ದು. ಹಾಗಿದ್ದಾಗ ಗಣೇಶ ಆ ವಿಧದಲ್ಲಿಯೂ ಕೂಡ ಬಹಳಷ್ಟು ನಮ್ಗಳಿಗೆ ಹತ್ತಿರವಾಗಿರ್ತಾನೆ. ಕೇವಲ ಒಂದು ಧಾರ್ಮಿಕತೆಯ ವಿಚಾರವಾಗಿ ಮಾತ್ರ ಅಲ್ಲ, ನಂಬಿಕೆಯ ವಿಚಾರವಾಗಿ ಮಾತ್ರ ಅಲ್ಲ, ನಮ್ಮ ದೇಶದ ರಾಷ್ಟ್ರೀಯತೆಯ ಐಕ್ಯತೆಯ ವಿಚಾರವಾಗಿಯೂ ಕೂಡ, ಭಾವೈಕ್ಯತೆಯ ವಿಚಾರವಾಗಿಯೂ ಕೂಡ ಗಣೇಶ ಬಹಳಷ್ಟು ಉನ್ನತ ಸ್ಥಾನಮಾನದಲ್ಲಿರ್ತಾರೆ. ಸೊ ಹಾಗಿದ್ದಾಗ ಗಣೇಶ ಹಬ್ಬ ನಾಳಿದ್ದಿನ ದಿನ. ಸೊ ಹಾಗಿದ್ದಾಗ ಗಣೇಶ ಹಬ್ಬದ ಬಗ್ಗೆ ಎಸ್ ಮೇಡಮ್ ಏನ್ ಹೇಳ್ತೀರಿ? ತಾವು ಹೇಳಿದ ಹಾಗೆ ಇದು ವಾಸ್ತವದಲ್ಲಿ ಕೌಟುಂಬಿಕ ಸ್ತರದಲ್ಲಿ ಆಚರಿಸಲ್ಪಡ್ತಾ ಇದ್ದಂತಹ ಒಂದು ಆಚರಣೆ ಆಗಿತ್ತು. ಗಣೇಶ ಚತುರ್ಥಿ ಎಂಬುದು ಕುಟುಂಬದವರು ಒಟ್ಟು ಸೇರೋದು, ಮನೆಯಲ್ಲಿ, ಹೌದು, ಮನೆಗಳಲ್ಲಿ ಮಾತ್ರ ಕುಲಾಚಾರದಂತೆ ಮಾಡುವಂಥದ್ದಾಗಿತ್ತು. ತಾವು ಹೇಳಿದ ಹಾಗೆ ಬ್ರಿಟಿಷರ ವಿರುದ್ಧ ಆ ಸ್ವಾತಂತ್ರ್ಯ ಹೋರಾಟವನ್ನು ಇನ್ನೂ ಬಲಿಷ್ಠಪಡಿಸಲಿಕ್ಕೆ ಹಿಂದೂಗಳನ್ನು ಒಟ್ಟು ಮಾಡುವ ಅವಶ್ಯಕತೆ ಇತ್ತು. ಭಾರತೀಯರನ್ನು ಒಟ್ಟುಗೂಡಿಸ್ಲಿಕ್ಕೋಸ್ಕರ ಬಾಲಗಂಗಾಧರ ತಿಲಕರಂತಹ ನೇತಾರರು ಈ ಕೌಟುಂಬಿಕ ಸ್ತರದಲ್ಲಿ ಆಚರಿಸಲ್ಪಡ್ತಾ ಇದ್ದಂತಹ ಈ ಹಬ್ಬವನ್ನು ಅದಕ್ಕೆ ಸಾರ್ವಜನಿಕ ಗಣೇಶೋತ್ಸವ ರೂಪ ಕೊಟ್ಟರು. ಅದೊಂದು ಧಾರ್ಮಿಕ ವಿಧಿಯಾಗಿ ಆಚರಿಸಲ್ಪಡ್ತಾ ಇತ್ತು, ಅದಕ್ಕೆ ಉತ್ಸವದ ರೂಪ ಕೊಟ್ಟರು. ಪ್ರಪ್ರಥಮ ಬಾರಿಗೆ ಮಹಾರಾಷ್ಟ್ರದ ಪುಣೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಪ್ರಾರಂಭ ಮಾಡಿದ್ರು. ಉದ್ದೇಶ ಧಾರ್ಮಿಕತೆಯ ಆಧಾರದ ಮೇಲೆ ಹಿಂದೂಗಳನ್ನು ಸಂಘಟಿತ ಮಾಡುವುದು, ಸ್ವಾತಂತ್ರ್ಯದ ಒಂದು ಹೋರಾಟಕ್ಕೆ ಚಾಲನೆ ನೀಡುವಂಥದ್ದು. ಯಾಕಂದ್ರೆ ಬ್ರಿಟಿಷರನ್ನು ಹೊರಗೆ ಓಡಿಸಬೇಕಾದ್ರೆ ಹಿಂದೂಗಳನ್ನು ಒಟ್ಟು ಮಾಡಬೇಕಿತ್ತು. ಆದರೆ ಬ್ರಿಟಿಷರ ಕೆಲವು ಕಾನೂನುಗಳ ಪ್ರಕಾರ ಹಿಂದೂಗಳು ಸಂಘಟನೆ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಅವಾಗ ಒಟ್ಟಾಗ್ಲಿಕ್ಕಿಲ್ಲ, ಕಾನೂನು ಆ ಥರ ಇತ್ತು. ಆದರೆ ಧಾರ್ಮಿಕ ಹಿನ್ನೆಲೆಯಲ್ಲಿ ಅದು ನಮ್ಮದೇ ಆಚರಣೆಗಳಾಗಿದ್ದರಿಂದ ಅದರ ಮೇಲೆ ನಿರ್ಬಂಧ ಹಾಕ್ಲಿಕ್ಕೆ ಆಗಲಿಲ್ಲ. ಆ ದೃಷ್ಟಿಯಿಂದ ಪೂನಾದಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭವಾಯಿತು. ಮುಂದೆ ಎಲ್ಲ ಕಡೆಗಳಲ್ಲಿ ಸಾರ್ವಜನಿಕ ರೂಪದಲ್ಲಿ ಇದು ಆಚರಣೆಗೆ ಬಂದು ಹಿಂದೂಗಳಲ್ಲಿ ಆ ರಾಷ್ಟ್ರೀಯತೆ ಮತ್ತು ದೇಶಭಕ್ತಿಯನ್ನು ತುಂಬುವಂತ ಕಾರ್ಯ ಈ ಗಣೇಶ ಉತ್ಸವದ ಮುಖಾಂತರ ಪ್ರಾರಂಭ ಮಾಡಿದ್ರು. ಈ ಆಶಯ ಇಟ್ಟುಕೊಂಡು ಮುಂದೆ ಸ್ವಾತಂತ್ರ್ಯ ಚಳುವಳಿ ತುಂಬಾ ಅದು ವೇಗ ಪಡೆದುಕೊಂಡಿತು, ಬಲ ಪಡೆದುಕೊಂಡಿತು. ಹಿಂದೂಗಳು ಸಂಘಟಿತರಾದ್ರು. ಆಮೇಲೆ ಸ್ವಾತಂತ್ರ್ಯ ಹೋರಾಟ ಆಗಿ ನಮಗೆ 1947ರಲ್ಲಿ ಭಾರತ ಸ್ವತಂತ್ರವಾಯಿತು. ಆದ್ರೆ ಇವತ್ತು ಆ ಯಾವ ಮೂಲ ಉದ್ದೇಶದಿಂದ ಆ ಗಣೇಶೋತ್ಸವ ಪ್ರಾರಂಭವಾಯಿತು ಅಂದ್ರೆ ಸಮಾಜದಲ್ಲಿ ಐಕ್ಯತೆ,
ಆ ಸಾಮಾಜಿಕ ಸಮಷ್ಟಿ ಭಾವ ನಿರ್ಮಾಣ ಆಗಬೇಕು, ಸಮಷ್ಟಿ ಒಳಿತಾಗಬೇಕು, ಸಮಾಜದ ಕಲ್ಯಾಣವಾಗಬೇಕೆಂಬ ಉದ್ದೇಶದಿಂದ ಇದನ್ನು ಸಾರ್ವಜನಿಕ ಉತ್ಸವ ರೂಪ ಕೊಟ್ಟದ್ದು. ಆದರೆ ಇವತ್ತಿದು ಕೇವಲ ಒಂದು ಆಡಂಬರ, ಅದರ ಮೂಲ ಸ್ವರೂಪವನ್ನು ಕಳ್ಕೊಂಡಂತಹ ಸ್ಥಿತಿಗೆ ಬಂದಿದೆ. ಇದೊಂದು ದುರ್ದೈವ ಅಂತ ಹೇಳ್ಬೋದು. ಭಗವಂತನ ಕೃಪೆ ಸಂಪಾದಿಸಿ ರಾಷ್ಟ್ರ ಮತ್ತು ಧರ್ಮದ ಒಳಿತಿಗಾಗಿ ಇದು ಉತ್ಸವ ಅಂತ ಆಚರಣೆಗೆ ಬಂದದ್ದು. ಆದರೆ ಇವತ್ತು ಆ ಮೂಲ ಉದ್ದೇಶವನ್ನೇ ಮರೆತು ಸ್ಪರ್ಧೆ ರೀತಿಯಲ್ಲಿ, ಅಂದ್ರೆ ಕೇವಲ ಒಂದು ಶೋ ಅಂತ ಹೇಳ್ತೇವಲ್ಲ, ಅಲ್ಲಿ ದೇವತೆಯ ತತ್ವ ಅಥವಾ ಕೃಪೆ ಸಂಪಾದಿಸಬೇಕು, ಸಮಾಜಕ್ಕೆ ಒಳಿತಾಗಬೇಕು, ಇಂತಹ ವಿಚಾರಕ್ಕಿಂತ ಕೇವಲ ಮೋಜು ಮನೋರಂಜನೆ ಈ ಥರದ ಒಂದು ಸ್ವರೂಪ ಬಂದಿದೆ. ಇದು ತುಂಬಾ ಒಂದು ದುರ್ದೈವದ ಸಂಗತಿ, ಖೇದ ಅನಿಸ್ತತೆ ಇದು ಹೇಳುವಾಗ. ಅದ್ರ ಬಗ್ಗೆ ಜಾಗೃತಿ ಈಗ ಮೂಡಿಸುವಂತಹ ಪ್ರಯತ್ನಗಳನ್ನು ಸನಾತನ ಸಂಸ್ಥೆಯಂತಹ ಸಂಘಟನೆಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಕೆಲವೆಡೆ ಒಳ್ಳೆಯ ಸ್ಪಂದನಗಳು ಕೂಡ ಬರ್ತಾ ಇದೆ. ಆ ದೃಷ್ಟಿಯಿಂದ ನಾವು ಸರ್ಕಾರಿ ಕಾರ್ಯ ಇದಕ್ಕೂ ಕೂಡ ನಾವು ಮನವಿಗಳನ್ನು ಕೊಡ್ತೇವೆ. ಗಣೇಶೋತ್ಸವವನ್ನು ಯೋಗ್ಯ ರೀತಿಯಲ್ಲಿ ಆಚರಿಸಬೇಕು. ಇಂತಹ ಒಂದು ತಪ್ಪು ಆಚರಣೆಗಳ ಮುಖಾಂತರ ಸಮಾಜಕ್ಕೂ ಹಾನಿ ಆಗ್ತಾ ಇದೆ, ಸಮಷ್ಟಿಗೂ ಕೂಡ ಹಾನಿ ಆಗದಂತೆ ಕಾಳಜಿ ಮಾಡಬೇಕಂತ ಹೇಳಿ ನಾವು ಸರ್ಕಾರಿ ಯಂತ್ರಣಕ್ಕೆ ಕೂಡ ಇಂಥ ನಿವೇದನೆಗಳನ್ನು ಕೊಟ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಗಣೇಶ ಹಬ್ಬ ಮೇಡಮ್, ಈಗ ಗಣೇಶ ಹಬ್ಬದ ಒಂದು ಪೌರಾಣಿಕ ಹಿನ್ನೆಲೆ ಏನ್ ಹೇಳ್ತೀರಾ ಮೇಡಮ್? ಪೌರಾಣಿಕ ಹಿನ್ನೆಲೆ ಹೌದು, ಭಾದ್ರಪದ ಶುಕ್ಲ ಚತುರ್ಥಿಯನ್ನೇ ನಾವು ಯಾಕೆ ಆಚರಣೆ ಮಾಡ್ತೇವೆ? ಈಗ ಪ್ರತಿ ತಿಂಗಳು ನಮಗೆ ಚೌತಿ ಅಂತ ಬರ್ತದೆ. ಇಡೀ 12 ತಿಂಗಳಲ್ಲಿ ಕೂಡ ಒಂದು ತಿಂಗಳಲ್ಲಿ 2 ಚತುರ್ಥಿಗಳು, ಭಾದ್ರಪದ ಕ್ಷಮಿಸಿ ಶುಕ್ಲ ಪಕ್ಷದಲ್ಲಿ ಒಂದು ಚತುರ್ಥಿ, ಕೃಷ್ಣ ಪಕ್ಷದಲ್ಲಿ ಒಂದು ಬರ್ತದೆ. ಶುಕ್ಲ ಪಕ್ಷದ ಚತುರ್ಥಿಯನ್ನು ವಿನಾಯಕಿ ಚತುರ್ಥಿ ಅಂತ ಹೇಳ್ತೇವೆ. ಈಗ ಭಾದ್ರಪದ ಶುಕ್ಲ ಚತುರ್ಥಿ ಕೂಡ ಸಿದ್ಧಿ ವಿನಾಯಕ ವ್ರತ, ಅದು ವಿನಾಯಕನನ್ನು ಆರಾಧನೆ ಮಾಡುವಂಥದ್ದು. ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ಥಿಯನ್ನು ಸಂಕಷ್ಟಹರ ಚತುರ್ಥಿ ಅಂತ ಹೇಳ್ತೇವೆ. ಅದನ್ನು ಸಾಮಾನ್ಯವಾಗಿ ಸಮಾಜದಲ್ಲಿ ಎಲ್ಲರೂ ಸಂಕಷ್ಟಿ ಅಂತ ಆಚರಣೆ ಮಾಡ್ತಾರೆ. ಇದು ವಿನಾಯಕಿ ವ್ರತ ಶುಕ್ಲ ಪಕ್ಷದಲ್ಲಿ ಬರ್ತದೆ. ಅಂದ್ರೆ ಚತುರ್ಥಿ ಮತ್ತು ವಿನಾಯಕನಿಗೆ ಏನು ಸಂಬಂಧ? ಪ್ರಪ್ರಥಮ ಬಾರಿಗೆ ಗಣೇಶ ತತ್ವ ಪೃಥ್ವಿ ಮೇಲೆ ಬಂದಂಥದ್ದು ಚತುರ್ಥಿಯ ತಿಥಿಯಂದು. ಹಾಗಾಗಿ ಆ ತಿಥಿಯ ದಿವಸ ಗಣೇಶನ ತತ್ವ ಅನ್ಯ ದಿನಗಳಿಗಿಂತ ಹೆಚ್ಚು ಕಾರ್ಯನಿರತವಾಗ್ತದೆ. ಪ್ರತಿ ತಿಂಗಳಲ್ಲಿ ಬರುವಂತಹ ಚತುರ್ಥಿ ಇದೆಯಲ್ಲ, ಆವಾಗ ಅದು 100 ಪಟ್ಟು ಹೆಚ್ಚು ಬರ್ತದೆ. ಭಾದ್ರಪದ ಶುಕ್ಲ ಚತುರ್ಥಿಯ ದಿವಸ 1000 ಪಟ್ಟು ಹೆಚ್ಚು ಬರ್ತದೆ. ಹಾಗಾಗಿ ಆ 1000 ಪಟ್ಟು ಹೆಚ್ಚು ಬರುವ ಗಣೇಶ ತತ್ವದ ಲಾಭ ಪಡ್ಕೊಳ್ಳಿಕ್ಕೆ ಆ ದಿವಸ ನಾವು ಗಣೇಶ ಚತುರ್ಥಿಯನ್ನು ಎಲ್ಲರೂ ಆಚರಣೆ ಮಾಡುವಂಥದ್ದು. ಬಾಕಿ ದಿವಸಗಳಲ್ಲಿ ಚತುರ್ಥಿ ಎಂಬುದು ಗಣೇಶನಿಗೆ ಸಂಬಂಧಪಟ್ಟ ತಿಥಿ. ಯಾಕಂದ್ರೆ ಆ ತತ್ವ ಪೃಥ್ವಿಯ ಮೇಲೆ ಮೊದಲು ಬಂದಂತಹ ತಿಥಿ ಚತುರ್ಥಿಯಾಗಿತ್ತು. ಹಾಗಾಗಿ ನಮಗೆ ಅನ್ಯ ಸಮಯದಲ್ಲಿ ಕೂಡ ವರ್ಷವಿಡೀ ಎಲ್ಲರೂ ಕೂಡ ಕೆಲವರು ವಿನಾಯಕಿ ವ್ರತ ಮಾಡ್ತಾರೆ ಶುಕ್ಲ ಪಕ್ಷದ್ದು, ಕೆಲವರು ಕೃಷ್ಣ ಪಕ್ಷದ ಹೆಚ್ಚಿನ ಜನರು ಮಾಡ್ತಾರೆ ಸಂಕಷ್ಟಹರ. ಯಾಕಂದ್ರೆ ಅದನ್ನು ಮಾಡಿದ್ರೆ ನಮಗೆ ಬರುವಂತಹ ಸಂಕಟಗಳಿಂದ ಗಣಪತಿ ನಮ್ಮನ್ನು ಮುಕ್ತನನ್ನಾಗಿ ಮಾಡ್ತಾನೆ, ವಿಘ್ನಹರ್ತ. ಜೀವನದಲ್ಲಿ ತೊಂದರೆಗಳು ಸಂಕಟಗಳು ಬರ್ತದೆ, ಅದನ್ನು ವಿಘ್ನ ಅಂತ ಹೇಳ್ತೇವೆ ನಾವು. ಆ ವಿಘ್ನ ವಿನಾಶಕನಾಗಿದ್ದಾನೆ ಅವನು. ಅದಕ್ಕೆ ಅವನ ಕೃಪೆ ಸಂಪಾದಿಸಿ ಜೀವನದ ಅಡಚಣೆಗಳು ದೂರವಾಗಬೇಕು, ಆ ಉದ್ದೇಶದಿಂದ ಸಂಕಷ್ಟಹರ ಚತುರ್ಥಿಯನ್ನು ಮಾಡುವಂಥದ್ದು. ಭಾದ್ರಪದ ಶುಕ್ಲ ಚತುರ್ಥಿ ಎಂಬುದು 1000 ಪಟ್ಟು ಹೆಚ್ಚು ತತ್ವ ಬರುವುದರಿಂದ ಆ ದಿವಸ ಎಲ್ಲರೂ ಕೂಡ ನೀವು ನೋಡಿ ಗಣಪತಿಯನ್ನು ಉಪಾಸನೆ ಮಾಡದವರೇ ಇಲ್ಲ ಅಂತ ಹೇಳ್ಬೋದು. ಒಂದಲ್ಲ ಒಂದು ರೀತಿಯಲ್ಲಿ ಅಥವಾ ದೇವಸ್ಥಾನಗಳಿಗೆ ಹೋಗ್ತಾರೆ ಅಥವಾ ಯಾವುದೋ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ತಾವು ಸಹಭಾಗ ಮಾಡ್ತಾರೆ. ಏನೋ ಒಂದು ಚಿಕ್ಕ ಪುಟ್ಟ ರೀತಿಯಲ್ಲಿ ಆ ಗಣಪತಿಯ ಉಪಾಸನೆ ಸೇವೆಯನ್ನು ಮಾಡಿ ಕೃತಾರ್ಥ ಭಾವನೆಯನ್ನು ಪಡ್ಕೊಳ್ತಾರೆ. ಯಾಕಂದ್ರೆ ಆ 1000 ಪಟ್ಟು ಹೆಚ್ಚು ತತ್ವ ಎಲ್ಲರಿಗೂ ಅದು ಸಿಗ್ತದೆ. ಆ ಉಪಾಸನೆ ಯಾರು ಭಕ್ತಿ ಭಾವದಿಂದ ಮಾಡ್ತಾರೆ ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಸ್ತರದಲ್ಲಿ ಲಾಭವಾಗ್ತದೆ. ಅದಕ್ಕೆ ಶಾಸ್ತ್ರ ನಮ್ಗೇನ್ ಹೇಳ್ತದೆ, ಆ 1000 ಪಟ್ಟು ಹೆಚ್ಚು ತತ್ವ ಬರುವ ದಿವಸ ನಾವು ಗಣಪತಿಯನ್ನು ಅವನ ಅಖಂಡ ನಾಮಜಪ ಮಾಡಬೇಕು. ಓಂ ಗಂ ಗಣಪತಯೇ ನಮಃ, ಇದು ಗಣೇಶನ ನಾಮಜಪ. ಈ ಜಪವನ್ನು ನಾವು ಇಡೀ ದಿವಸ, ನಾಡಿದ್ದು ಭಾದ್ರಪದ ಶುಕ್ಲ ಚತುರ್ಥಿ ಇದೆಲ್ಲ, ಆ ದಿವಸ ಆ 1000 ಪಟ್ಟು ಹೆಚ್ಚು ತತ್ವ ನಮಗೆ ಸಿಗ್ಬೇಕಂತೇಳಿ ನಾವು ಆದಷ್ಟು ಹೆಚ್ಚು ಸಮಯ ಆ ಜಪವನ್ನು ನಾವು ಮಾಡ್ತಾ ಇರಬೇಕು. ಅದಕ್ಕೇನು ಬಂಧನ ಇಲ್ಲ, ನಾಮಜಪಕ್ಕೆ ಬಂಧನವಿಲ್ಲದ ಸಾಧನೆ ಅದು. ಅಖಂಡ ಸ್ಮರಣೆ, ಚಾಂಟಿಂಗ್. ಜಪ ಎಂಬುದು ಶ್ರೇಷ್ಠ ಸಾಧನೆ ಅಂತ ಹೇಳ್ತದೆ ಶಾಸ್ತ್ರಗಳು. ಎಲ್ಲರೂ ಮಾಡ್ಬೋದು, ಯಾವುದೇ ಸ್ಥಿತಿಯಲ್ಲಿ ಎಲ್ಲಾ ಕಡೆಗಳಲ್ಲಿ ಮಾಡ್ಬೋದು. ಅನ್ಯ ಉಪಾಸನೆಗೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕು, ಶುದ್ಧ ಆಗ್ಬೇಕು, ಇದು ಹಾಗಲ್ಲ. ಇದು ಮನಸ್ಸಿನಿಂದ ಮಾಡುವ ಜಪ ಆಗಿರೋದ್ರಿಂದ ಜಪದಿಂದ ನಮಗೆ ಆ ತತ್ವದ ಅತ್ಯಧಿಕ ಲಾಭ ಆಗ್ತದೆ. ಹಾಗಾಗಿ ಇವತ್ತು ವೀಕ್ಷಕರಲ್ಲೆಲ್ಲರಲ್ಲೂ ನಾನು ವಿನಂತಿ ಮಾಡ್ತೇನೆ, ತಾವೆಲ್ಲರೂ ಕೂಡ ಗಣೇಶ ಚತುರ್ಥಿಯ ದಿವಸ ಎಚ್ಚರ ಇರುವಷ್ಟು ಹೊತ್ತು ನಾವುಗಳು
ಓಂ ಗಂ ಗಣಪತಯೇ ನಮಃ ಈ ಜಪವನ್ನು ಮಾಡುವ. ಗಣಪತಿಯ ತತ್ವದ ಲಾಭವನ್ನು ಎಲ್ಲರೂ ಪಡ್ಕೊಳ್ಳುವ ನಾವು. ಓಕೆ, ಈ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ನೋಡಿದಾಗ ಮೇಡಮ್, ಇಲ್ಲಿ ಗಣೇಶ ಹಬ್ಬ, ಗಣೇಶ ಚತುರ್ಥಿಯ ಬಗ್ಗೆ ನಾವು ನೋಡಿದಾಗ, ಇವೆಲ್ಲದ್ರ ಜೊತೆಗೆ ಐತಿಹಾಸಿಕವಾಗಿ ನಾವು ನೋಡಿದಾಗ ನಮಗೆ ಸ್ವಾತಂತ್ರ್ಯ ಹೋರಾಟಗಳಲ್ಲೂ ಕೂಡ ರಾಷ್ಟ್ರೀಯ ಐಕ್ಯತೆಯ ವಿಚಾರವಾಗಿಯೂ ಕೂಡ ಗಣೇಶ ಹಬ್ಬ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ. ಜೊತೆಗೆ ಗಣೇಶನ ವಿಚಾರವಾಗಿ ನೋಡಿದಾಗ, ಅಂದ್ರೆ ಗಣೇಶನ ಮೂರ್ತಿಯ ವಿಚಾರವಾಗಿ ಬಹಳಷ್ಟು ಒಂದು ಅತ್ಯದ್ಭುತವಾಗಿರುವಂತಹ ವರ್ಣನೆಗಳು ನಮ್ಮ ಪುರಾಣಗಳಲ್ಲಿ ಇವೆ. ಹಾಗಿದ್ದಾಗ ಗಣಪನ ಬಗ್ಗೆ, ಆ ಒಂದು ಮೂರ್ತಿಯ ಮೃಣ್ಮಯ ಮೂರ್ತಿಯ ಬಗ್ಗೆ ಏನ್ ಹೇಳ್ತಾರೆ? ಹೌದು, ಪೌರಾಣಿಕ ಹಿನ್ನೆಲೆ ಅಂತ ತಾವು ಕೇಳಿದ್ರಿ. ನಾವೆಲ್ಲರೂ ಕಥೆ ಕೇಳ್ತೇವೆ, ವಿಘ್ನಹರ್ತ ಗಣಪತಿ ಹೇಗೆ ಅವನನ್ನು ಸೃಷ್ಟಿ ಮಾಡಿದ್ರು. ಪಾರ್ವತಿಯು ಅವನನ್ನು ಸೃಷ್ಟಿ ಮಾಡ್ತಾಳೆ. ಅದು ಪೃಥ್ವಿ ತತ್ವದಿಂದ, ಅಂದ್ರೆ ಮಣ್ಣಿನಿಂದ ಅವಳದನ್ನು ಆ ಮೂರ್ತಿ ಮಾಡಿ ಅವಳ ಶಕ್ತಿಯಿಂದ ಅದಕ್ಕೆ ಪ್ರಾಣವನ್ನು ಕೊಡ್ತಾಳೆ. ಆಮೇಲೆ ಮುಂದೆ ಬಹಳಷ್ಟು ವಿಷಯ ಬರ್ತದೆ. ಶಿವ ಬರ್ತಾನೆ, ಆಗ ಆ ಮಗು ಅವನನ್ನು ಒಳಗೋಗ್ಲಿಕ್ಕೆ ಬಿಡ್ಲಿಲ್ಲ. ಆಮೇಲೆ ಶಿರಚ್ಛೇದ ಮಾಡಿದ ನಂತರ ಆ ಒಂದು ಆನೆಯ ಶಿರವನ್ನು ತಂದು ಜೋಡಿಸಿ ಅದಕ್ಕೆ ಪುನಃ ಪ್ರಾಣವನ್ನು ಕೊಟ್ಟರು. ಹೀಗೆಲ್ಲ ನಾವು ಕೇಳ್ತೇವೆ. ಇದು ಪೃಥ್ವಿ ತತ್ವದಿಂದ ಮಾಡಿದಂತಹ ಆ ಮೂರ್ತಿ ಆಗಿದ್ರಿಂದ ಇವತ್ತಿಗೂ ಕೂಡ ನಮಗೆ ಆ ಗಣೇಶನನ್ನು ನಾವು ಪೃಥ್ವಿ ಅಂದ್ರೆ ಮಣ್ಣಿನಿಂದ ತಯಾರು ಮಾಡಬೇಕಂತ ಶಾಸ್ತ್ರ ಹೇಳ್ತದೆ. ಯಾಕಂದ್ರೆ ಅದರಲ್ಲಿ ಮಾತ್ರ ಪ್ರಾಕೃತಿಕವಾಗಿ ಆ ತತ್ವವನ್ನು ಸೆಳೆಯುವಂತಹ ಸಾಮರ್ಥ್ಯ ಇರ್ತದೆ. ಆವೆ ಮಣ್ಣು ಅಥವಾ ಜೇಡಿ ಮಣ್ಣು ಅಂತ ಹೇಳ್ತೇವೆ ನಾವು. ನೂತನ ಮೂರ್ತಿಯನ್ನು ತಂದು ಪೂಜೆ ಮಾಡ್ತೇವೆ. ಮನೆಯಲ್ಲಿ ಬೇರೆ ಬೇರೆ ರೀತಿಯ ಮೂರ್ತಿಗಳು ನಮ್ಮ ಹತ್ರ ಇರ್ತದೆ. ಫೋಟೋ ಇರ್ಬೋದು ಅಥವಾ ಅನ್ಯ ಲೋಹಗಳದ್ದು ಬೇರೆ ಬೇರೆ ಬಿಂಬಗಳಿರ್ತದೆ ನಮ್ಮ ಹತ್ರ. ಆದ್ರೆ ಗಣೇಶ ಚತುರ್ಥಿಯ ದಿವಸ ನಾವು ಹೊಸ ಮೂರ್ತಿಯನ್ನು ತಂದು ಪೂಜೆ ಮಾಡ್ತೇವೆ. ಮನೆಯಲ್ಲಿ ಇದ್ದದ್ರಲ್ಲೇ ನಾವು ಪ್ರಾಣ ಪ್ರತಿಷ್ಠೆ ಆಗ್ಲಿ ಮಾಡ್ಲಿಕ್ಕೆ ಹೋಗುದಿಲ್ಲ. ನೂತನ ಮೂರ್ತಿಯನ್ನು ತರುವುದರ ಹಿಂದೆ ಏನ್ ಹೇಳ್ತದೆ ಹಿಂದೂ ಧರ್ಮಶಾಸ್ತ್ರ? ಆ ದಿವಸ 1000 ಪಟ್ಟು ಹೆಚ್ಚು ತತ್ವ ಬರ್ತದಲ್ಲ, ಅದನ್ನು ಆ ನೂತನ ಮೂರ್ತಿಯಲ್ಲಿ ಆವಾಹನೆ ಮಾಡಿದ್ರೆ ಅದು ಪ್ರಚಂಡ ಪ್ರಮಾಣದಲ್ಲಿ ಜಾಗೃತ ಮೂರ್ತಿ ಆಗ್ತದೆ. 1000 ಪಟ್ಟು ಹೆಚ್ಚು ತತ್ವ ಬರ್ತದೆ ಅದ್ರಲ್ಲಿ. ಪ್ರಾಣ ಪ್ರತಿಷ್ಠೆ ಆವಾಹನೆ ಅಂತ ಹೇಳ್ತೇವೆ ನಾವು. ಅದು ಮೊದಲು ತರುವಾಗ ಆ ಮೂರ್ತಿ ಮಾತ್ರ. ಅದಕ್ಕೆ ಪ್ರಾಣ ಪ್ರತಿಷ್ಠೆ ಅಂತ ಹೇಳಿದ್ರೆ ವಿಶಿಷ್ಟವಾದಂತಹ ಮಂತ್ರಗಳು, ಆಗಮಶಾಸ್ತ್ರ, ಮಂತ್ರಶಾಸ್ತ್ರ ಎಲ್ಲ ನಮ್ಮಲ್ಲುಂಟು. ಆ ವಿಧಿವಿಧಾನಗಳಿಂದ ಬ್ರಹ್ಮಾಂಡದಲ್ಲಿ ಆ ದಿವಸ ಕಾರ್ಯನಿರತವಾಗುವ 1000 ಪಟ್ಟು ಹೆಚ್ಚು ತತ್ವ ಆ ಮೂರ್ತಿಯಲ್ಲಿ ತರ್ತೇವೆ ನಾವು ಆವಾಹನೆ ಮಾಡಿ. ಪ್ರಾಣ ಪ್ರತಿಷ್ಠೆ ಅಂತ ಹೇಳ್ತೇವೆ. ಅದ್ರ ನಂತರ ಅದನ್ನು ಪೂಜಿಸಿದ ನಂತರ ವರ್ಷವಿಡೀ ಆ 1000 ಪಟ್ಟು ಹೆಚ್ಚು ತತ್ವ ಇರುವ ಮೂರ್ತಿಯನ್ನು ಮನೆಯಲ್ಲಿ ಇಡ್ಲಿಕ್ಕೆ ಆಗ್ತದ? ಅಥವಾ ಇಡೀ ವರ್ಷ ನಮಗೆ ಆ ಎಲ್ಲ ನಿಯಮಗಳನ್ನು ಪಾಲಿಸಿ ಪೂಜೆ ಮಾಡುವುದಾಗ್ಲಿ ಅದು ಅಸಾಧ್ಯ ಇದೆ. ಎಲ್ಲ ಮಾಡಬೇಕು. ಅದಕ್ಕೆ ಯೋಗ್ಯವಾದಂತಹ ನಿಬಂಧನೆಗಳಿದೆ. ವ್ರತ ಅಂದ್ರೆ ಅದಕ್ಕೆಲ್ಲ ನಿಯಮಗಳನ್ನು ಪಾಲಿಸಬೇಕು. ಆ 1000 ಪಟ್ಟು ಹೆಚ್ಚು ಪ್ರಾಣ ಪ್ರತಿಷ್ಠೆಯಾದಂತಹ ತತ್ವದ ಮೂರ್ತಿಯನ್ನು ವರ್ಷವಿಡೀ ನಮಗೆ ಪೂಜಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಆ ಸಮಯದಲ್ಲಿ ಏನು ತತ್ವ ಬರ್ತದೆ ಅದನ್ನು ಅದಕ್ಕೆ ಆವಾಹನೆ ಮಾಡ್ತಾರೆ, ಪೂಜಿಸಿ ಆ 1000 ಪಟ್ಟು ಹೆಚ್ಚು ಬೆನಿಫಿಟ್ ಪಡ್ಕೊಳ್ಳೋದು, ಮತ್ತೆ ಅದನ್ನು ಪುನಃ ವಿಸರ್ಜನೆ ಮಾಡೋದು. ವಿಸರ್ಜನೆಯ ಈ ಪದ್ಧತಿ ಹಿಂದೂ ಧರ್ಮದಲ್ಲಿ ಮಾತ್ರ ಉಂಟು. ಎಷ್ಟು ಶ್ರೇಷ್ಠ ನೋಡಿ. ಆ ತತ್ವವನ್ನು ಕರಿತೇವೆ, ಅದಕ್ಕೆ ಪೂಜೆ ಸಲ್ಲಿಸ್ತೇವೆ, ಮತ್ತೆ ಪುನಃ ಅದನ್ನು ಸ್ವಸ್ಥಾನಕ್ಕೆ ಕಳಿಸೋದು. ಹೇಳ್ತಾರೆ ಮೇಡಮ್, ಅಂದ್ರೆ ಗಣಪತಿಯನ್ನ ಆರಾಧನೆ ಮಾಡ್ತೀವಿ, ಅಷ್ಟು ಪ್ರೀತಿಯಿಂದ ಆರಾಧನೆ ಮಾಡ್ತೀವಿ, ಶ್ರದ್ಧಾ ಭಕ್ತಿಯಿಂದ. ಜೊತೆಗೆ ಏನು 3 ದಿನಗಳು 5 ದಿನಗಳ ಕಾಲ ಒಂದು ಕುಟುಂಬದ ಒಂದು ಮೆಂಬರ್ ಆಗಿರ್ತಾನೆ ಗಣಪ. ಆದ್ರೆ ತದನಂತರ ಅದನ್ನ ವಿಸರ್ಜನೆ ಮಾಡುವಂತದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಗಳು ಕೂಡ ಬರುತ್ತೆ. ಪುಟ್ಟ ಮಕ್ಕಳು ಅಳ್ತಾರೆ, ಕೂಗ್ತಾರೆ, ಯಾಕಂದ್ರೆ ಗಣಪನನ್ನು ಬಿಟ್ಟುಕೊಡ್ಲಿಕ್ಕೆ ಮನಸ್ಸಿಲ್ಲ. ಆದ್ರೂ ಕೂಡ ನಾವುಗಳು ಪೂಜೆ ಮಾಡಿದಂಥ ದೇವರನ್ನ ಕೊಂಡೋಗಿ ನಾವು ನೀರಿಗೆ ಹಾಕುವಂಥದ್ದು, ಬಾವಿಗೆ ಹಾಕುವಂಥದ್ದು, ನೀರಿಗೆ ಹಾಕುವಂಥದ್ದು. ಸೊ ಇದೆಲ್ಲವೂ ಕೂಡ ನೋಡಿದಾಗ ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯೂ ಕೂಡ ಬರುತ್ತೆ. ಅಂದ್ರೆ ಭಾವನಾತ್ಮಕವಾಗಿಯೂ ಜೊತೆಗೆ ಧಾರ್ಮಿಕವಾಗಿಯೂ ಕೂಡ ಏನ್ ಹೇಳ್ತೀರಿ? ಇದರಲ್ಲಿ ನಾವು ಆಧ್ಯಾತ್ಮಿಕ ತತ್ವವನ್ನು ಅರ್ಥ ಮಾಡಿಕೊಂಡ್ರೆ ನಮ್ಗೆ ಹಾಗನಿಸುವುದಿಲ್ಲ. ಯಾಕಂದ್ರೆ ಮನೆಗಳಲ್ಲಿ ಎಲ್ಲರ ಮನೆಗಳ ದೇವರ ಕೋಣೆಯಲ್ಲಿ ಒಂದು ಗಣಪತಿ ಏನಾದ್ರೂ ಒಂದು ಇರ್ತದೆ. ಇದರ ಹಿನ್ನೆಲೆ ಏನು ಈಗ ನಾವು ತಿಳ್ಕೊಂಡೇವಲ್ಲ. ಭಾದ್ರಪದ ಶುಕ್ಲ ಚತುರ್ಥಿಯ ದಿವಸ ಬರುವ 1000 ಪಟ್ಟು ಹೆಚ್ಚು ತತ್ವ, ಅದ್ರದ್ ಲಾಭ ಪ್ರತಿಯೊಬ್ಬರಿಗೆ ಆಗ್ಬೇಕು. ಅದಕ್ಕೋಸ್ಕರ ಅದನ್ನು ಪೂಜೆ ಮಾಡುವಂಥದ್ದು. ಮತ್ತೆ ಅದನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅನ್ಯ ದಿನಗಳಲ್ಲಿ ಆ 1000 ಪಟ್ಟು ತತ್ವ ಬರುವುದಿಲ್ಲ. ಅದರಲ್ಲಿ ನೀವು ಅದಕ್ಕೆ ಆವಾಹನೆ ಮಾಡಿದಂತಹ ಆ ಮೂರ್ತಿಯನ್ನು ಪುನಃ ಆ ತತ್ವವನ್ನು ಸ್ವಸ್ಥಾನಕ್ಕೆ ಕಳಿಸ್ಲಿಕ್ಕಿದೆ. ವಿಸರ್ಜನಾ ಪೂಜೆ ಅಂತ ಹೇಳ್ತೇವೆ ನಾವು, ಉತ್ತರ ಪೂಜೆ ಅಂತ ಹೇಳ್ತೇವೆ. ಉತ್ತರ ಪೂಜೆ ಅಂದ್ರೆ ಏನು? ಆವಾಹನೆ ಮಾಡಿದ ತತ್ವವನ್ನು ಮತ್ತೊಮ್ಮೆ ಬ್ರಹ್ಮಾಂಡಕ್ಕೆ ವಿನಂತಿ ಮಾಡುದು. ಪುನರಾಗಮನಾಯಚ ಅಂತ ಪ್ರಾರ್ಥನೆ ಇದೆ. ಪುನಃ ನಿಮ್ಮನ್ನು ಕರಿತೇವೆ ನಾವು, ಆವಾಗ ನೀವು ಬರಬೇಕು ಅಂತಹ ತತ್ವದಲ್ಲಿ ಬೇಡಿಕೊಳ್ಳುದು. ನಮ್ಮಲ್ಲಿ ದೇವತಾ ತತ್ವಗಳದು, ವ್ಯಕ್ತಿ ಅಥವಾ ಈ ಥರ ಅಲ್ಲ. ಅದು ಆ ತತ್ವವನ್ನು ಆವಾಹನೆ ಮಾಡ್ತೇವೆ, ಆ ಒಂದು ತತ್ವದ ಲಾಭ ಪಡಿತೇವೆ, ಪುನಃ ಅದನ್ನು ಬ್ರಹ್ಮಾಂಡಕ್ಕೆ ನಾವು ಕಳಿಸಿ ಬರುವ ವರ್ಷ ಪುನಃ ಆರಾಧನೆ ಮಾಡುದು. ಇದು ವಿಶಿಷ್ಟ ನಮ್ಮ ಹಿಂದೂ ಧರ್ಮದ ಮಾತ್ರ ಆಚರಣೆ.
ಆ ಮೂರ್ತಿಯಲ್ಲಿ ದೈವಿ ತತ್ವ ಬರ್ತದೆ, ಮತ್ತೆ ಅದನ್ನು ಪುನಃ ನಾವು ಜಲದಲ್ಲಿ ವಿಸರ್ಜನೆ ಮಾಡುವಂಥದ್ದು. ಆ ತತ್ವವನ್ನು ನಾವು ಹಿಂದೆ ಕಳಿಸ್ತೇವೆ, ಪ್ರಾರ್ಥನೆ ಮಾಡಿ ಉತ್ತರ ಪೂಜೆ ಮಾಡಿ ನಂತರ ಅದನ್ನು ಸ್ಪರ್ಶಿಸ್ತಾರಲ್ಲ, ಸ್ವಲ್ಪ ಅದನ್ನು ಅಲ್ಲಾಡಿಸುವುದು ಅಂತ ಹೇಳ್ತೇವೆ. ಒಮ್ಮೆ ಪ್ರಾಣ ಪ್ರತಿಷ್ಠೆ ಮಾಡಿದ್ಮೇಲೆ ಅದನ್ನು ಯಾರೂ ಮುಟ್ಲಿಕ್ಕೆ ಇರುವುದಿಲ್ಲ. ಅಲ್ಲಿ ಸಾಕ್ಷಾತ್ ಗಣಪತಿಯೇ ಅವನು ಅಲ್ಲಿ ಕುತ್ಕೊಂಡಿರ್ತಾನೆ. ಅದಕ್ಕೆ ಅಲ್ಲಿ ಅಷ್ಟು ಭಾವಭಕ್ತಿ ನಮಗೆ ಬರ್ತದೆ. ಅದೊಂದು ಮೂರ್ತಿ ಅಂತ ಅನಿಸುವುದಿಲ್ಲ, ಆ ಭಾವನಾತ್ಮಕ ಸಂಬಂಧ ನೀವು ಹೇಳಿದ ಹಾಗೆ ಅಷ್ಟು ಅದರ ಮೇಲೊಂದು ನಮಗೆ ಪ್ರೀತಿ ನಿರ್ಮಾಣ ಆಗ್ತದೆ. ಯಾಕಂದ್ರೆ ಅಷ್ಟು ಚೈತನ್ಯ ಬರ್ತದಲ್ಲ, ಆ ದೈವಿ ಶಕ್ತಿ ನಮ್ಮನ್ನು ಆಕರ್ಷಣೆ ಮಾಡುತ್ತೆ. ಆಮೇಲೆ ಅದನ್ನು ಗೌರವಪೂರ್ವಕವಾಗಿ ನಾವು ಕಳಿಸಿಕೊಡುವಂಥದ್ದು. ಇದೆಲ್ಲ ವ್ಯವಸ್ಥೆ ಹಿಂದೂ ಧರ್ಮದಲ್ಲಿ ಮಾಡಿದ್ದಾರೆ. ಜೊತೆಗೆ ಇದು ಆರಾಧನೆ ಅಂತ ಬಂದಾಗ ಕೆಲವು ಕಡೆಗಳಲ್ಲಿ 1 ದಿನ ಮನೆಯಲ್ಲೂ ಕೂಡ ಇಡ್ತಾರೆ, 1 ದಿನ, ಇನ್ನು ಕೆಲವರು 3 ದಿನಗಳು, ಇನ್ನು ಕೆಲವರು 5 ದಿನಗಳು. ಸೊ ಹೀಗೆ 7, 9, ಕೆಲವರು 101 ದಿನಗಳು, 3 ತಿಂಗಳುಗಳ ಕಾಲ ಆರಾಧನೆಯನ್ನ ಮಾಡ್ತಾರೆ. ಸೊ ಹೀಗಿದ್ದಾಗ ಏನು ಈ ಆರಾಧನಾ ಕ್ರಮಗಳು, ಈ ಬಗ್ಗೆ ಏನ್ ಹೇಳ್ತೀರಿ, ಯಾವ ರೀತಿ ಮಾಡಬೇಕು? ವಾಸ್ತವದಲ್ಲಿ ನಮ್ಮ ಶಾಸ್ತ್ರ ಹೇಳಿದ ಪ್ರಕಾರ 1.5 ದಿನ ಇಡುವುದು ಯೋಗ್ಯ ಅಂತ ಹೇಳ್ತಾರೆ. 1.5 ದಿನ. ಆದ್ರೆ ಭಾದ್ರಪದ ಶುಕ್ಲ ಚತುರ್ಥಿಯಿಂದ ಅನಂತ ಚತುರ್ದಶಿಯವರೆಗೆ ಅಂದ್ರೆ 10 ದಿನ, ಭಾದ್ರಪದ ಶುಕ್ಲ ಚತುರ್ಥಿ, ಭಾದ್ರಪದ ಶುಕ್ಲ ಚತುರ್ದಶಿ, ಚತುರ್ದಶಿ ಅಂದ್ರೆ 14ನೇ ದಿನ, 10 ದಿನಗಳ ಕಾಲ ಗಣೇಶ ಲಹರಿಗಳು ಪೃಥ್ವಿಯ ಮೇಲೆ ಇರ್ತದೆ. ಅನ್ಯ ದಿನಗಳಲ್ಲಿ ಆ ರೀತಿಯದು ಬರುವುದಿಲ್ಲ. ಚಾತುರ್ಮಾಸದಲ್ಲಿ ಭಾದ್ರಪದ ಮಾಸದ 10 ದಿನಗಳಲ್ಲಿ ಗಣೇಶ ಲಹರಿ ಅನ್ಯ ದಿನಗಳಿಗಿಂತ ಹೆಚ್ಚು ಭೂಮಿ ಮೇಲೆ ಕಾರ್ಯನಿರತವಾಗ್ತದೆ. ಇದು ನಮ್ಮ ಋಷಿ ಮುನಿಗಳು ಕಂಡುಕೊಂಡಂತಹ ಸತ್ಯ, ಅವರು ಧರ್ಮಶಾಸ್ತ್ರದಲ್ಲಿ ಬರೆದಿಟ್ಟಿದ್ದಾರೆ. ಹಾಗಾಗಿ ಮ್ಯಾಕ್ಸಿಮಮ್ ಅಂದ್ರೆ ಚತುರ್ಥಿಯಿಂದ ಚತುರ್ದಶಿಯವರೆಗಿನ 10 ದಿನ ಮಾತ್ರ ವಾಸ್ತವವಾಗಿ ಪೂಜೆಯನ್ನು ಸಲ್ಲಿಸಬೇಕು. ಅದರ ನಂತರ ನಾವಿಟ್ಟರು ಅದ್ರಲ್ಲಿ ತತ್ವ ಇಲ್ಲ. 10 ದಿನಗಳು ಹೌದು ಮ್ಯಾಕ್ಸಿಮಮ್. ಅನಂತ ಚತುರ್ದಶಿಯ ದಿನ ವಿಸರ್ಜನೆಯೇ. ಯಾಕಂದ್ರೆ ಅದರ ಮುಂದಿನ ದಿವಸ ಹುಣ್ಣಿಮೆ, ಅದರ ಮುಂದಿನ ದಿವಸ ಪಿತೃಪಕ್ಷ ಶುರು. ಪಿತೃಪಕ್ಷದಲ್ಲಿ ಗಣೇಶ್ ತತ್ವದ ಲಹರಿ ಬರುವುದಿಲ್ಲ, ಯಮ ಲಹರಿಗಳು ಬರ್ತದೆ, ಪಿತೃಗಳು ಬರ್ತಾರೆ. ಇದೆಲ್ಲ ನಮ್ಮ ಶಾಸ್ತ್ರ ಎಷ್ಟು ಆಳವಾಗಿ ಅಧ್ಯಯನ ಮಾಡಿರ್ಬೋದು ನಮ್ಮ ಋಷಿ ಮುನಿಗಳು. ಇದು ತಾವು ತಪಸ್ಸಿನಿಂದ ಕಂಡುಕೊಂಡ ಸತ್ಯಗಳನ್ನು ಧರ್ಮಶಾಸ್ತ್ರ ಅಂತ ಬರೆದಿಟ್ಟಿದ್ದಾರೆ ಅವರು. ಸೈನ್ಸ್, ಸ್ಪಿರಿಚುವಲ್ ಸೈನ್ಸ್, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕೆಲವು ಕಡೆಗಳಲ್ಲಿ 30 ದಿನಗಳು ಅಥವಾ 1 ತಿಂಗಳು, ಜೊತೆಗೆ ಇನ್ನು ಕೆಲವು 101, ಮುಂಬೈಯಲ್ಲಿ ನಾವು ನೋಡಿದಾಗ ಆ ರೀತಿ ದಿನಗಳೆಲ್ಲ ಬರುತ್ತೆ. ಸೊ ಆ ಬಗ್ಗೆ ಕೇವಲ ಅದು ಭಾವನೆಯಿಂದ ಮಾಡ್ತಾರೆ, ಅದ್ರಲ್ಲಿ ನಿಮ್ಗೆ ತತ್ವದ ಲಾಭ ಆಗುದಿಲ್ಲ. ಯಾವುದೇ ಒಂದು ಉಪಾಸನೆ ಉದ್ದೇಶ ಏನು, ಆ ದೇವತಾ ತತ್ವದಿಂದ ನನಗೆ ಲಾಭ ಆಗ್ಬೇಕು, ಚೈತನ್ಯ ಸಿಗ್ಬೇಕು, ಆ ದೇವತೆಯ ಕೃಪೆ ಆಗಬೇಕು. ಆ ಉದ್ದೇಶದಿಂದ ಹೇಗೆ ಹೇಳಿದ್ದಾರೆ ಅದೇ ರೀತಿ ನಾವು ಮಾಡಬೇಕು. ನಮ್ಗೆ ಮನಸ್ಸಿಗೆ ಇಚ್ಛೆ ಬಂದ ಹಾಗೆ ಮಾಡಿದ್ರೆ ಅಲ್ಲಿ ತತ್ವ ಕಾರ್ಯನಿರತ ಇರುವುದಿಲ್ಲ. ಅದು ನಾವು ಇಟ್ಟುಕೊಂಡು ಏನು ಮಾಡುದು? ಆ ದೃಷ್ಟಿಯಿಂದಲೇ ಆ ನೂತನ ವಿಗ್ರಹ ತಂದು ಪ್ರಾಣ ಪ್ರತಿಷ್ಠೆ ಮಾಡಿ ಪೂಜಿಸ್ತೇವೆ ನೋಡಿ. ಮನೆಯಲ್ಲಿರುವ ಮೂರ್ತಿಯಲ್ಲಿ ನಾವು ತರುವುದಿಲ್ಲ ಪ್ರಾಣ ಪ್ರತಿಷ್ಠೆ, ಯಾಕಂದ್ರೆ ಮನೆಯಲ್ಲಿ ನಮ್ಗೆ ವರ್ಷವಿಡೀ ಆ ನಿಯಮ ಪಾಲನೆ ಸಾಧ್ಯ ಇಲ್ಲ. ಅದಕ್ಕೆ ಮನೆಯಲ್ಲಿ ನಿತ್ಯ ನಾವು ಪೂಜೆ ಮಾಡಿದ್ರೂ ಸಹ ನೂತನ ಮೂರ್ತಿಯನ್ನೇ ತಂದು 1000 ಪಟ್ಟು ಹೆಚ್ಚು ಅದರಲ್ಲಿ ಆವಾಹನೆ ಮಾಡಿ ಚೈತನ್ಯ ಪಡೆದು ಮತ್ತೆ ಅದನ್ನು ವಿಸರ್ಜಿಸುವುದು. ಇದು ಶಾಸ್ತ್ರ. ಹಿಂದೂ ಧರ್ಮ ಎಲ್ಲವನ್ನು ಸೈಂಟಿಫಿಕ್ ಆಗಿ ಅದನ್ನು ಕಲಿಸಿಕೊಡ್ತದೆ. ಅದು ಕಲ್ತ್ರೆ ನಮ್ಗೆ ಅದರಿಂದ ಯೋಗ್ಯ ರೀತಿಯಲ್ಲಿ ಮಾಡಿ ಲಾಭ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ತಾವು ಕೇಳಿದ ಹಾಗೆ ಅದೆಲ್ಲ ಮತ್ತೆ ಭಾವನೆಯಿಂದ ಮಾಡ್ತಾರೆ ಅಷ್ಟೇ, ಅದರಿಂದ ತತ್ವದ ಲಾಭ ಆಗುದಿಲ್ಲ, ಕೇವಲ ಮನೋರಂಜನೆ ಆಗ್ಬಹುದು, ಕಾರ್ಯಕ್ರಮಗಳು ನಡೆಯಬಹುದು 1 ತಿಂಗಳ ಕಾಲ. ಹೌದು, ಅಷ್ಟೇ, ಮತ್ತೇನು ಲಾಭ ಇಲ್ಲ. ನಿಜ. ಜೊತೆಗೆ ಗಣಪತಿಯ ವಿಚಾರವಾಗಿ ಈ ಗಣಪತಿಯ ಮೂರ್ತಿಯು ಕೂಡ ವಿಭಿನ್ನವಾಗಿರುವಂಥದ್ದು. ಗಣಪತಿಗೆ ಒಂದು ಕೊಡುವಂತಹ ಒಂದು ವಿಚಾರ, ನೈವೇದ್ಯಗಳು ಅಥವಾ ಮೋದಕದಿಂದ ಹಿಡಿದು ಗರಿಕೆಯಿಂದ ಹಿಡಿದು ಉಂಡೆ, ಚಕ್ಕುಲಿ, ಲಾಡುಗಳು ಇದೆಲ್ಲವೂ ಕೂಡ ಕೊಡುವಂಥದ್ದು. ಇವೆಲ್ಲದರ ಜೊತೆಗೆ ಗಣಪತಿಯ ಮೂರ್ತಿ, ಬಲಮುರಿ ಗಣಪತಿ, ಎಡಮುರಿ ಗಣಪತಿ, ಇದು ಬಹಳಷ್ಟು ವಿಶೇಷ. ಈ ಒಂದು ವಿಚಾರದ ಬಗ್ಗೆ ಹೇಳ್ತೀವಿ. ಹೌದು, ಈಗ ಆಗ್ಲೇ ಹೇಳಿದ ಹಾಗೆ ನಮ್ಮ ಋಷಿ ಮುನಿಗಳು ತಪಸ್ಸಿನಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ವಿಚಾರಗಳನ್ನು ಶಾಸ್ತ್ರ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಸೈನ್ಸ್ ಅದು, ಶಾಸ್ತ್ರ ಅಂದ್ರೆ ಸೈನ್ಸ್ ಅಂತ ಅರ್ಥ. ಅವರು ಏನು ತಮಗೆ ಗೋಚರ ಆಯ್ತು ತಮ್ಮ ಸಾಧನೆ ಬಲದಿಂದ, ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ, ಸೂಕ್ಷ್ಮದಲ್ಲಿ ಅವರಿಗೆ ಅರ್ಥ ಆಗ್ತದೆ, ಅದನ್ನ ಅವರು ನಮ್ಮಂಥವರಿಗೆ ಬರೆದಿಡ್ತಾರೆ. ಹಾಗಾಗಿ ಗಣಪತಿ ಅಥರ್ವ ಶೀರ್ಷ ಅಂತ ಹೇಳಿ ಒಂದು ಪ್ರಧಾನ ಗಣಪತಿಗೆ ಸಂಬಂಧಪಟ್ಟ ಸ್ತೋತ್ರ ಇದೆ. ಅದರಲ್ಲಿ ಗಣೇಶನ ವರ್ಣನೆಯನ್ನು ಮಾಡಿದ್ದಾರೆ. ಏಕದಂತಂ ಚತುರ್ಹಸ್ತಂ ಪಾಶಮಂಕುಶ ಧಾರಿಣಂ. ಅವನು ಏಕದಂತ, ಚತುರ್ಹಸ್ತ ಅಂದ್ರೆ 4 ಕೈಗಳಿದೆ, ಪಾಶ ಮತ್ತು ಅಂಕುಶವನ್ನು ಧರಿಸಿದ್ದಾನೆ, ವರದ ಹಸ್ತ ಇದೆ, ಇದೆಲ್ಲ ವರ್ಣನೆ ಅದರಲ್ಲಿ ಉಂಟು. ಅದೇ ಪ್ರಕಾರ ಗಣಪತಿಯ ಮೂರ್ತಿಯನ್ನು ನಾವು ಮಾಡಿದ್ರೆ ಆ ತತ್ವದ ಮೂಲ ರೂಪದೊಂದಿಗೆ ಅದು ಎಷ್ಟು ಹೋಲಿಕೆ ಆಗ್ತದೆ ಮೂರ್ತಿ, ಅಷ್ಟು ಮ್ಯಾಕ್ಸಿಮಮ್ ತತ್ವ ಅದರಲ್ಲಿ ಬರ್ತದೆ. ಯಾಕಂದ್ರೆ ಸ್ಪಿರಿಚುವಲ್ ಸೈನ್ಸ್ ಪ್ರಕಾರ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ
ಮತ್ತು ಅದಕ್ಕೆ ಸಂಬಂಧಪಟ್ಟ ಶಕ್ತಿ ಇದು ಒಟ್ಟಿಗೆ ಇರ್ತದೆ. ಎಲ್ಲಿ ಆ ದೇವತೆಯ ಮೂರ್ತಿ ರೂಪ ಇರ್ತದೆ ಅಲ್ಲಿ ಆ ತತ್ವ ಬರ್ತದೆ ಅಂತ ಅರ್ಥ. ಹಾಗಾಗಿ ಆ ಮೂರ್ತ ಏನು ಮೂಲ ರೂಪ ಇದೆಲ್ಲ ಅದಕ್ಕೆ ತಕ್ಕ ಹಾಗೆ ನಾವು ಮೂರ್ತಿಯನ್ನು ರಚನೆ ಮಾಡಬೇಕು, ಆವಾಗ ನಿಮ್ಗೆ ಲಾಭ ಆಗ್ತದೆ. ಅನ್ಯಥಾ ಆಗ ಹೇಳಿದ ಹಾಗೆ ನಮ್ಗೆ ಸ್ವಂತ ಮನಸ್ಸಿನಂತೆ ನಾವು ಗಣಪತಿಯನ್ನು ಬೇರೆ ಬೇರೆ ಯಾವುದೋ ರೂಪದಲ್ಲಿ ಬೇರೆ ಬೇರೆ ಯಾವ್ಯಾವುದೋ ವಸ್ತುಗಳಿಂದ, ಅದು ಕೇವಲ ಕಲೆ ಆಗ್ಬೋದು, ಕಲೆಯ ಅಭಿವ್ಯಕ್ತಿ ಆಗ್ಬೋದು, ಸ್ಪಿರಿಚುವಲ್ ಬೆನಿಫಿಟ್ ಆಗುದಿಲ್ಲ. ಈಗ ನೋಡಿ, ಗಣಪತಿಯನ್ನು ಮಹಾರಾಷ್ಟ್ರದಲ್ಲಿ ನಾವು ನೋಡ್ತೇವೆ ಏನೇನೋ ರೂಪದಲ್ಲಿ, ಸೈನಿಕನ ರೂಪ, ರಾಜಕಾರಣಿಯ ರೂಪ, ಅಥವಾ ಬೈಕ್ ಓಡಿಸ್ತಾ ಇರುವಂತಹ ಏನೇನೋ ರೂಪದಲ್ಲಿ. ಇದರಿಂದ ತುಂಬಾ ಹಾನಿ ಆಗ್ತದೆ, ಧರ್ಮ ಹಾನಿ ಅಂತ ಹೇಳ್ತೇವೆ ನಾವು. ನಮ್ಗೆ ಸ್ವಂತ ಮನಸ್ಸಿನಂತೆ ಧರ್ಮಾಚರಣೆ ಮಾಡಿದ್ರೆ ನಮಗೆ ಸ್ಪಿರಿಚುವಲ್ ಬೆನಿಫಿಟ್ ಆಗೋದಿಲ್ಲ, ದೇವತೆಯ ಅವಕೃಪೆ ಆಗ್ತದೆ. ಆ ರೀತಿ ಮಾಡಬಾರ್ದು ಅಂತ ಹೇಳಿ ಧರ್ಮಶಾಸ್ತ್ರ ವಿರುದ್ಧ ಇದೆ. ಈ ಸ್ಪೈಡರ್ ಮ್ಯಾನ್ ರೂಪದಲ್ಲಿ ಅಥವಾ ಸೈನಿಕನ ರೂಪದಲ್ಲಿ ಶಾಸ್ತ್ರ ವಿರುದ್ಧ ಕೃತಿ, ಶಾಸ್ತ್ರ ವಿರುದ್ಧ, ಅದರಿಂದ ಹಾನಿ ಆಗ್ತದೆ. ಓಕೆ, ಅಂದ್ರೆ ಇದು ನಿಜವಾಗ್ಲೂ ಕೂಡ ನಂಬಿಕೆಯ ಮೇಲೆ ಮಾಡುವಂತದ್ದಲ್ಲ, ಆ ಒಂದು ಶ್ರದ್ಧೆಯ ಮೇಲೆ ಮಾಡುವಂತದ್ದಲ್ಲ, ಇದು ಧಾರ್ಮಿಕ ಆಚರಣೆ ಇದೆ. ಹೌದೌದು, ಅದು ಅಲ್ವೇ ಅಲ್ಲ. ಅದರಿಂದ ನಮಗೆ ಯಾವ ಉದ್ದೇಶದಿಂದ ನೀವು ಮಾಡ್ತಾ ಇದ್ದೀರಿ ಆ ಉದ್ದೇಶ ಸಫಲ ಆಗೋದಿಲ್ಲ. ಈಗ ನಾವು ಗಣೇಶ ಚತುರ್ಥಿ ಅಂತ ಯಾಕೆ ಪೂಜೆ ಮಾಡ್ತೇವೆ? ಗಣಪತಿಯ ತತ್ವವನ್ನು ನನಗೆ 1000 ಪಟ್ಟು ಗ್ರಹಣ ಮಾಡ್ಬೇಕಂತ ನಾನು ಮಾಡುದು. ಅದನ್ನು ಅಯೋಗ್ಯ ರೀತಿಯಲ್ಲಿ ಮಾಡಿದ್ರೆ ಅಲ್ಲಿ ಆ ದೇವತಾ ತತ್ವ ಬರದೆ ಮತ್ತೇನೋ ಬರ್ತದೆ, ಸ್ಪೈಡರ್ ಮ್ಯಾನಿನ ತತ್ವ ಬರ್ತದೆ ಅದರಲ್ಲಿ. ಅರ್ಥ ಆಗ್ತದಲ್ಲ? ಅಂದ್ರೆ ಇದು ಶಾಸ್ತ್ರ, ಇದು ನಮ್ಮ ಹಿಂದೂ ಧರ್ಮ ಇಷ್ಟು ವೈಜ್ಞಾನಿಕ ಇದೆ ಅಂದ್ರೆ ಅದು ಎಲ್ಲವನ್ನು ಸ್ಪಷ್ಟವಾಗಿ ಕಲಿಸ್ತದೆ. ಆದ್ರೆ ಇದ್ರ ಬಗ್ಗೆ ಇವತ್ತು ಅಜ್ಞಾನ ಇದೆ ಸಮಾಜದಲ್ಲಿ, ಮತ್ತೆ ಹೇಳಿದ್ದನ್ನು ಕೇಳುವ ಸ್ಥಿತಿ ಕೂಡ ಇಲ್ಲ ಹಿಂದೂಗಳಲ್ಲಿ. ಹಾಗಾಗಿ ದೇವತೆಯ ಕೃಪೆ ಆಗುವ ಬದಲಿಗೆ ಅವಕೃಪೆ ಆಗ್ತದೆ, ಅದರಿಂದ ಸಮಷ್ಟಿಗೆ ಹಾನಿ ಆಗ್ತದೆ. ಗಣಪತಿಯ ಮೂರ್ತಿ ಯಾವ ರೀತಿ ಇದೆ ನೋಡಿ, ಅದೇ ರೀತಿ ಇರಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಖಂಡಿತವಾಗಿ ಹೊಟ್ಟೆಗಳು ಅಥವಾ ಯಾವ ರೀತಿ ಇರುತ್ತೆ ಆ ಗಣಪತಿಯ ಮೂಲ ರೂಪ ಅಂತ ಏನು ಗೋಚರ ಆಗಿದೆ, ವಾಸ್ತವದಲ್ಲಿ ಅದು ವ್ಯಕ್ತಿ ಅಲ್ಲ, ಅದು ತತ್ವ. ಮತ್ತೆ ಆ ತತ್ವ ನೀವು ಹಾಗೆಲ್ಲ ಕೇಳಿದ್ರಿ, ಅದೇನೆಲ್ಲ ಧಾರಣೆ ಮಾಡಿದ್ದಾರೆ, ಅದೇನು ಹೊಟ್ಟೆ ದೊಡ್ಡದಿದೆ ಅಂದ್ರೆ ಏನರ್ಥ? ಇದೆಲ್ಲ ಸಾಂಕೇತಿಕ, ಸಿಂಬಾಲಿಕ್. ಇದರ ಅರ್ಥ ಗಣೇಶ ಆಕಾಶ ತತ್ವಾಭಿಮಾನಿ ದೇವತೆ, ತತ್ವ. ಅದು ಆಗ್ಲೇ ಹೇಳ್ತಾ ಇದ್ದೇನೆ ನಾನು, ಅದು ವ್ಯಕ್ತಿ ಅಲ್ಲ, ತತ್ವ ಇದೆ. ಅದು ಆ ತತ್ವವನ್ನು ಮೂರ್ತ ರೂಪದಲ್ಲಿ ಪೂಜೆ ಮಾಡೋದು. ಯಾಕಂದ್ರೆ ನಮ್ಗೆ ಆ ತತ್ವ ಕಾಣ್ಲಿಕ್ಕೆ ಆಗುದಿಲ್ಲ. ಆ ತತ್ವದ ಕಾರ್ಯಾನುಸಾರ ಆ ಮೂರ್ತಿಯನ್ನು ಅವರು ಕಂಡುಕೊಂಡ್ರು, ಅದಕ್ಕೆ ಏನು ಅದರ ವರ್ಣನೆ ಇದೆ ಅದೆಲ್ಲವನ್ನು ಮಾಡಿದ್ರು. ಪಾಶ ಮತ್ತು ಅಂಕುಶ ಧಾರಣೆ ಮಾಡಿದ್ದಂದ್ರೆ ಏನು? ನಮ್ಮ ಎಲ್ಲ ದೇವತೆಗಳ ಕೈಯಲ್ಲಿ ವಿಶಿಷ್ಟವಾದಂಥ ಆಯುಧಗಳಿದೆ. ಈಗ ಗಣಪತಿ ಪಾಶ ಮತ್ತು ಅಂಕುಶ ಧಾರಣೆ ಮಾಡೋದಂದ್ರೆ ಏನರ್ಥ? ನಮ್ಮ ಧರ್ಮಶಾಸ್ತ್ರ ಹೇಳ್ತದೆ, ಗಣಪತಿಯು ವಿಘ್ನಹರ್ತ, ಸಿದ್ಧಿದಾತ, ಬುದ್ಧಿದಾತ ಅಂತ ಹೇಳಿ. ಅಂದ್ರೆ ನಮ್ಮ ಮನಸ್ಸು, ಬುದ್ಧಿ ಇದು ಯಾವತ್ತೂ ಕೂಡ ಕಲುಷಿತವಾಗಿರ್ತದೆ, ಅದನ್ನು ಶುದ್ಧ ಮಾಡಿ ಜ್ಞಾನ ಪಡೀಲಿಕ್ಕೆ ಅನುಕೂಲ ಮಾಡುವಂತಹ ದೇವತೆ ಗಣಪತಿ. ಅದಕ್ಕೆ ಅವನನ್ನು ವಿಘ್ನಹರ್ತ ಅಂತ ಹೇಳ್ತೇವೆ. ಬುದ್ಧಿದಾತ, ಪ್ರಥಮ ಪೂಜಿತ, ಮೊದಲ ಪ್ರಾರ್ಥನೆ. ಗಣಪತಿಯಲ್ಲಿ ಬೇಡಿಯೇ ನಮ್ದೆಲ್ಲ ಕೆಲಸ ಶುರು. ಯಾವುದೇ ಕಾರ್ಯಕ್ರಮ ನೋಡಿ, ಉದ್ಘಾಟನೆ ಇರ್ಲಿ, ಸಭಾ ಕಾರ್ಯಕ್ರಮ ಇರ್ಲಿ, ಗಣಪತಿ ವಂದನ ಗೊತ್ತಿದೆಯೋ ಗೊತ್ತಿಲ್ಲದೇನೋ ಮಾಡ್ತಾ ಇದ್ದೇವೆ. ಜೊತೆಗೆ ಪ್ರತಿಯೊಂದು ದೇವಾಲಯಗಳಲ್ಲೂ ಕೂಡ ಯಾವುದೇ ದೇವರಿರ್ಲಿ ಗಣಪತಿ ಇರ್ತಾನೆ. ಯಾಕೆ ಅಂದ್ರೆ ಆ ವಿಘ್ನಗಳನ್ನು ಪರಿಹರಿಸುವವನು. ದಶ ದಿಕ್ಕುಗಳು ಆ ತತ್ವದ ಕೈಯಲ್ಲಿದೆ. ದಶ ದಿಕ್ಕುಗಳನ್ನು ಅವನು ತನ್ನ ಹಿಡಿತದಿಂದ ಮುಕ್ತ ಮಾಡಿದ್ರೆ ಮಾತ್ರ ಬೇರೆ ದೇವತೆಗಳಲ್ಲಿ ಬರ್ಲಿಕ್ಕಾಗ್ತದೆ. ಅವನ ಆಕಾಶ ತತ್ವಾಭಿಮಾನಿ ದೇವತೆ. ಉ ಮ ಓಂಕಾರ ಅಂತ ಹೇಳ್ತಾರೆ. ಓಂಕಾರ ಅಂದ್ರೆ ಗಣಪತಿ. ಇದೆಲ್ಲ ನಾವು ಭಜನೆ ಪದ್ಯ ಎಲ್ಲ ಹಾಡ್ತೇವೆ, ಆದ್ರೆ ತತ್ವ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಆ ಗಣಪತಿಯ ದೊಡ್ಡ ಹೊಟ್ಟೆ ಲಂಬೋದರ ಎಂಬುದರ ಅರ್ಥ ಏನು? ಇಡೀ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದ್ದಾನೆ, ಅಷ್ಟೇ ಅರ್ಥ ಅದ್ರದ್ದು. ಅದನ್ನು ನಮ್ಗೆ ಸಾಂಕೇತಿಕವಾಗಿ ತೋರಿಸ್ಲಿಕ್ಕೆ ಅವನಿಗೆ ದೊಡ್ಡ ಹೊಟ್ಟೆ. ಅವನ ಹೊಟ್ಟೆ ಸುತ್ತಲೂ ಒಂದು ನಾಗ ನೋಡ್ತೀರಿ ನೀವು, ಅದು ವಿಶ್ವಕುಂಡಲಿನಿ. ಕುಂಡಲಿನಿ ಅಂದ್ರೆ ವಿಶ್ವವನ್ನು ಧಾರಣೆ ಮಾಡಿದಂತಹ ಆಧ್ಯಾತ್ಮಿಕ ಶಕ್ತಿ, ಸ್ಪಿರಿಚುವಲ್ ಎನರ್ಜಿಯನ್ನು ಕುಂಡಲಿನಿ ಅಂತ ಹೇಳ್ತೇವೆ. ಮನುಷ್ಯ ದೇಹದಲ್ಲಿ ಕೂಡ ಇದೆ ಅದು. ಅದು ಸರ್ಪಾಕಾರದಲ್ಲಿ ಇರ್ತದೆ. ಆ ಸರ್ಪಾಕಾರ ಅವನು ತನ್ನ ಹೊಟ್ಟೆಗೆ ಸುತ್ತಿಕೊಂಡಿದ್ದಾನೆ ಮತ್ತು ಅದು ಹೆಡೆ ಬಿಚ್ಚಿಕೊಂಡಿದೆ. ಇದರ ಅರ್ಥ ಏನು? ಜಾಗೃತ ಕುಂಡಲಿನಿ. ಕುಂಡಲಿನಿ ಶಕ್ತಿ, ಜಾಗೃತ ಇರುವಂತಹ ತತ್ವ ಗಣಪತಿ. ನಿರಂತರ ಚೈತನ್ಯ ಇರುವಂತಹ ಆ ತತ್ವ ನಮಗೆ ಯಾವಾಗ ಅನುಗ್ರಹ ಮಾಡ್ತದೆ ಆವಾಗ ನಮಗೆ ಬರುವ ಎಲ್ಲ ವಿಘ್ನಗಳು ದೂರ ಆಗ್ತದೆ, ನನ್ನ ಕಾರ್ಯಕ್ಕೆ ಬರುವ ಎಲ್ಲ ತೊಂದರೆಗಳು ದೂರ ಆಗ್ತದೆ. ನನಗೆ ವಿದ್ಯೆ ಸಂಪಾದನೆ ಮಾಡಲಿಕ್ಕೆ ಏನೆಲ್ಲ ಅಡಚಣೆ ಇದೆ ಅದನ್ನು ತನ್ನ ಪಾಶದಿಂದ ಅವನು ಬಂಧಿಸಿ ಅಂಕುಶದಿಂದ ಅವನು ನಾಶ ಮಾಡ್ತಾನೆ ಅಂತ ಅರ್ಥ. ಇದೆಲ್ಲ ಸಿಂಬಾಲಿಕ್. ಆ ಗಣಪತಿಯ ತತ್ವದ ಉಪಾಸನೆಯಿಂದ ನಮಗೆ
ಏನು ನಾವು ಹೇಳ್ತೇವಲ್ಲ ದಡ್ರು ಅಂತ ಹೇಳ್ತೇವೆ, ಬುದ್ಧಿ ಸ್ವಲ್ಪ ಕಡಿಮೆ ಇದೆ, ಅವರು ಗಣಪತಿ ಉಪಾಸನೆ ಮಾಡಬೇಕು. ಯಾಕಂದ್ರೆ ಆ ಬುದ್ಧಿಯನ್ನು ಶುದ್ಧ ಮಾಡಿ ವಿದ್ಯೆ ಪ್ರಾಪ್ತಿ ಮಾಡಿಕೊಳ್ಳುವ ಒಂದು ವಿಚಾರ ಸದ್ಬುದ್ಧಿ ಗಣಪತಿ ಉಪಾಸನೆಯಿಂದ ಸಿಗ್ತದೆ. ಅದಕ್ಕೆ ಅವನನ್ನು ಬುದ್ಧಿದಾತ, ವಿಘ್ನಹರ್ತ, ಸಿದ್ಧಿದಾತ. ಅದರ ಅರ್ಥ ಏನು? ನಾವು ಆ ತತ್ವದ ಉಪಾಸನೆ ಮಾಡಿದ್ರೆ ನಮ್ಮ ವಿದ್ಯಾ ಸಂಪಾದನೆಗೆ, ನಮ್ಗೆ ಏನೋ ಒಳಿತಾಗ್ಲಿಕ್ಕೆ ಮಾಡುವಂತಹ ಕಾರ್ಯದಲ್ಲಿ ಅವನು ಸಹಾಯ ಮಾಡ್ತಾನೆ, ಆ ತತ್ವ ಸಹಾಯ ಮಾಡ್ತದೆ. ಇದು ಪ್ರೂವ್ಡ್ ಫ್ಯಾಕ್ಟ್. ಅದಕ್ಕೆ ನಾವು ಇವತ್ತು ಕೂಡ ಅದನ್ನು ಮಾಡ್ತೇವೆ. ಮಹಾದ್ವಾರ ಪೂಜೆ ಅಂತ ಹೇಳಿ ಗಣಪತಿಯ ಫಸ್ಟ್ ಪೂಜೆ ಮಾಡ್ತೇವೆ. ಯಾವುದೇ ಪೂಜೆ ಇರಲಿ, ನೀವು ದುರ್ಗಾ ನಮಸ್ಕಾರ ಮಾಡಿ, ಸತ್ಯನಾರಾಯಣ ವ್ರತ ಮಾಡಿ, ದೇವಸ್ಥಾನಗಳಲ್ಲಿ ಯಾವುದೇ ಆಚರಣೆ ಮಾಡಿ, ಮೊದಲು ಗಣಪತಿ ಪೂಜೆ ಅಂತ. ಇಲ್ಲದಿದ್ರೆ ಆ ತತ್ವ ಅಲ್ಲಿ ಬರುವುದೇ ಇಲ್ಲ. ಫಸ್ಟಿಗೆ ಅದನ್ನ ಮಾಡಿ ಮತ್ತೆ ಬೇರೆಲ್ಲ. ಯಾಕಂದ್ರೆ ಅಲ್ಲಿ ಯಾವ್ದು ಬರ್ಬೇಕು ಅದು ಬರ್ಲಿಕ್ಕೆ ಗಣಪತಿ ಅನುಕೂಲ ಮಾಡಿ ಕೊಡ್ತಾನೆ. ಈ ಗಣಪತಿಯ ಮೂರ್ತಿಯ ವಿಚಾರ, ಸುಂಡಿಲಿನಲ್ಲೂ ಕೂಡ ಕೆಲವು ನಂಬಿಕೆಗಳಿದೆ ಅನ್ನುವಂಥದ್ದಿದೆ. ಬಲಕ್ಕೆ ಇರುವಂತಹ ಸುಂಡಿಲು, ಎಡಕ್ಕೆ ಇರುವಂತಹ ಸುಂಡಿಲು. ಸೊ ಈ ಬಗ್ಗೆ ಏನಾದ್ರು ಮಾಹಿತಿ ಕೊಡೋದಾದ್ರೆ ಮೇಡಮ್? ನಿಶ್ಚಿತವಾಗಿ ಇದರಲ್ಲಿ ನಾವು ಬಲಕ್ಕೆ ತಿರುಗಿರುವಂತಹ ಸೊಂಡಿಲು ಬಲಮುರಿ ಗಣಪತಿ ಅಂತ ಹೇಳ್ತಾರೆ, ಎಡಕ್ಕೆ ಸೊಂಡಿಲು ತಿರುಗಿದ್ರೆ ಎಡಮುರಿ ಗಣಪತಿ. ಸರ್ವೇ ಸಾಮಾನ್ಯ ಈ ವಿಷಯದ ಬಗ್ಗೆ ಜನರು ಮಾತಾಡ್ಕೊಳ್ತಾರೆ. ಈ ಬಲಮುರಿ ಗಣಪತಿ ಅಂದ್ರೆ ಏನರ್ಥ? ಈಗ ಬಲಕ್ಕೆ ಸೊಂಡಿಲು ತಿರುಗಿರುವಂಥ ಆ ಶಕ್ತಿ ಇರುವಂತಹವನು ಅಂತ ಅರ್ಥ ಏನಂದ್ರೆ, ಬಲ ದಿಕ್ಕು ಅಂದ್ರೆ ದಕ್ಷಿಣ ಅಂತ ಅರ್ಥ. ನಾವು ಪೂರ್ವಕ್ಕೆ ಮುಖ ಮಾಡಿ ನಿಂದ್ರೆ ನಮ್ಮ ಬಲ ಬದಿಯಲ್ಲಿ ದಕ್ಷಿಣ ದಿಕ್ಕು ಬರ್ತದೆ. ಆ ದಕ್ಷಿಣಾಭಿಮುಖಿ ಮೂರ್ತಿ ಅಂತ ಹೇಳ್ತಾರೆ. ಇದರ ಅರ್ಥ ಏನಂದ್ರೆ, ದಕ್ಷಿಣದಲ್ಲಿರುವುದು ಯಮನ ದಿಕ್ಕು. ಮೃತ್ಯುವಾದ ನಂತರ ನಮ್ಮ ಜೀವಾತ್ಮ ಆಚೆ ಕಡೆ ದಕ್ಷಿಣ ದಿಕ್ಕಿಗೆ ಹೋಗ್ತದೆ. ಅಲ್ಲಿ ನಮ್ಮ ಪಾಪ ಪುಣ್ಯದ ಶೋಧನೆ ಆಗಿ ಮುಂದಿನ ಜನ್ಮದ ನಿಶ್ಚಯವಾಗ್ತದೆ. ಇದು ಧರ್ಮಶಾಸ್ತ್ರ ನಮ್ಗೆ ಹೇಳಿದೆ. ಹಾಗಾಗಿ ಆ ಯಮನ ದಿಕ್ಕಿನಿಂದ ರಜತಮಾತ್ಮಕ ಲಹರಿಗಳು, ನೆಗೆಟಿವ್ ಎನರ್ಜಿ ಬರ್ತಾ ಇರ್ತದೆ. ಅದನ್ನು ಎದುರಿಸುವ ಸಾಮರ್ಥ್ಯ ಇರುವಂತಹ ಶಕ್ತಿಶಾಲಿ ಮೂರ್ತಿ ಬಲಮುರಿ ಗಣಪತಿ. ಬಲಕ್ಕೆ ವಾಲಿರುವಂತಹ ಸೊಂಡಿಲಂದ್ರೆ ತುಂಬಾ ಶಕ್ತಿ ಇರುವಂತವನು. ಯಾಕಂದ್ರೆ ಆ ಯಮನ ದಿಕ್ಕನ್ನು ಎದುರಿಸುವ ಸಾಮರ್ಥ್ಯ ಇದೆ ಅವನಿಗೆ. ಅದೇ ತರ ದೇಹದ ಬಲಭಾಗದಲ್ಲಿ ಸೂರ್ಯನಾಡಿ ಅಂತ ಇರ್ತದೆ. ಆ ಸೂರ್ಯನಾಡಿ ಜಾಗೃತವಾಗಿರುವವನು. ಸೂರ್ಯನಾಡಿ ಅಂದ್ರೆ ತೇಜಸ್ಸು ತುಂಬಾ ತೇಜಸ್ಸಿರುವವನು ಎಂಬುದರ ಸಂಕೇತ ಅದು. ಹಾಗಾಗಿ ಬಲಗಡೆಗೆ ಸೊಂಡಿಲಿರುವಂತಹ ಮೂರ್ತಿಯನ್ನು ದೇವಸ್ಥಾನಗಳಲ್ಲಿ ಮಾತ್ರ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಯಾಕಂದ್ರೆ ಅದಕ್ಕೆ ಪಂಚೋಪಚಾರ ಮಾತ್ರ, ಯಾಕಂದ್ರೆ ಅದಕ್ಕೆ ತ್ರಿಕಾಲ ಪೂಜೆ ಬಲಗಡೆ ಮಾತ್ರ ಪೂಜಿಸ್ಬೇಕು. ಮನೆಗಳಲ್ಲಿ ನಾವು ಪೂಜಿಸ್ತೇವಲ್ಲ, ಸರ್ವೇ ಸಾಮಾನ್ಯ, ಅದು ಫೋಟೋ ಇರ್ಬೋದು, ಮೂರ್ತಿ ಇರ್ಬೋದು, ಲೋಹಗಳದ್ದಿರ್ಬೋದು, ಏನೋ ಒಂದು ಮನೆಯಲ್ಲಿ ನಾವು ಇಟ್ಟೇ ಇರ್ತೇವೆ. ಅದು ಎಡಗಡೆಗೆ ವಾಲಿದಂತಹ ಸೊಂಡಿಲಿರ್ಬೇಕು. ಎಡಗಡೆಗೆ ಇದ್ರೆ ಮನೆಗಳಲ್ಲಿ ಇಡ್ಬೇಕು. ಯಾಕಂದ್ರೆ ಎಡದಿಕ್ಕು ಅಂತ ಹೇಳಿದ್ರೆ ವಾಮಮುಖಿ, ವಾಮ ಅಂದ್ರೆ ಎಡ. ಇದು ಚಂದ್ರನಾಡಿಯನ್ನು ಸೂಚಿಸ್ತದೆ. ಉತ್ತರ ದಿಕ್ಕು ಅಧ್ಯಾತ್ಮಕ್ಕೆ ಪೂರಕವಾಗಿರುವಂಥದ್ದು. ಚಂದ್ರನಾಡಿ ಶೀತಲತೆಯನ್ನು ಕೊಡುವಂಥದ್ದು. ಇದು ಗಣಪತಿ ನಮ್ಮಂಥವರಿಗೆ ಅಂದ್ರೆ ಸರ್ವೇ ಸಾಮಾನ್ಯ ಗೃಹಸ್ಥರು ಮನೆಯಲ್ಲಿ ನಾವು ಪೂಜೆ ಮಾಡುವಂತಹ ಮೂರ್ತಿ ಇರ್ಲಿ, ಅದು ಫೋಟೋ ಇರ್ಲಿ, ಯಾವುದೂ ಇರ್ಲಿ, ಎಡಗಡೆಗೆ ಸೊಂಡಿಲಿರುವಂತಹದ್ದನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಸೂಕ್ತ ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಯಾಕಂದ್ರೆ ಅದಕ್ಕೆ ಮೂರ್ತಿಗಳು ಆಗುತ್ತಲ್ಲ ಮೇಡಮ್, ಈಗ ಗಣೇಶ ಚತುರ್ಥಿಯ ಸಂದರ್ಭ, ಹೌದು, ಅದೆಲ್ಲವೂ ಕೂಡ ಬಲಮುರಿ ಗಣಪತಿ ಆಗಿರುತ್ತಾ? ಅದನ್ನು ನಾವು ನಿತ್ಯ ಪೂಜೆ ಮಾಡೋದಿಲ್ಲ. ಆಗ್ಲೇ ಹೇಳಿದ್ದೇವಲ್ಲ, ಗಣೇಶ ಚತುರ್ಥಿಯ ಸಮಯದಲ್ಲಿ ಮಾತ್ರ ತರ್ತೇವೆ. ಯೋಗ್ಯ ರೀತಿಯಲ್ಲಿ ವಿಧಿವಿಧಾನಗಳಿಂದ ಪೂಜೆ ಮಾಡ್ತೇವೆ ಮತ್ತು ವಿಸರ್ಜನೆ ಮಾಡ್ತೇವೆ. ಹಾಗಾಗಿ ಅದು ನಮಗೆ ಅದರಲ್ಲಿ ಏನು ಭೇದ ಇಲ್ಲ. ಅದನ್ನು ನಾವು ಬಲಮೂರಿ ತಂದ್ರೂ ಸಹ 1 ದಿವಸವ 3 ದಿವಸ 5 ದಿವಸ ಅದನ್ನು ವಿಧಿ ನಿಯಮದ ಪ್ರಕಾರವೇ ಪೂಜೆ ಮಾಡ್ತಾರೆ. ತೊಂದರೆ ಇಲ್ಲ. ಯಾಕಂದ್ರೆ ಅದನ್ನು ಮತ್ತೆ ನಾವು ವಿಸರ್ಜನೆ ಮಾಡಿ ಕಳಿಸಿ ಕೊಡ್ತೇವೆ. ಮನೆಯಲ್ಲಿ ನಾವು ನಿತ್ಯ ಇಡ್ತೇವಲ್ಲ ಫೋಟೋ ಅಥವಾ ಗಣಪತಿ ಯಾವುದು ಇರ್ಬೋದು, ಅದಕ್ಕೆ ನಮ್ಗೆ 365 ದಿವಸ ನಿಯಮಗಳ ಪಾಲನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತ್ರಿಕಾಲ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಜನನ ಮರಣ ಸೂತಕಗಳು ಬರ್ತದೆ, ಮನೆಯಲ್ಲಿ ಸ್ತ್ರೀಯರದ್ದು ತೊಂದರೆಗಳು ಬರ್ತದೆ. ಆವಾಗ ಅದನ್ನು ನಮ್ಗೆ ನಿಯಮಗಳ ಪಾಲನೆ ಕಠಿಣ ಅನಿಸ್ತದೆ. ಹಾಗಿದ್ರೆ ತ್ರಿಕಾಲ ಪೂಜೆ ಇತ್ಯಾದಿ ಮಾಡ್ಲಿಕ್ಕೆ ಕಠಿಣ ಇದೆ. ಅದಕ್ಕೋಸ್ಕರ ಎಡಮುರಿ ಗಣಪತಿ ಶೀತಲತೆಯನ್ನು ಕೊಡುವ, ಅಧ್ಯಾತ್ಮಕ್ಕೆ ಪೂರಕವಾದಂತಹ, ಶಾಂತ ಇರುವಂತಹ ಆ ಮೂರ್ತಿಯನ್ನು ನಾವು ಮನೆಯಲ್ಲಿ ಇಟ್ಟುಕೊಳ್ಳುವುದು ಯೋಗ್ಯ ಅಂತ ನಮಗೆ ಧರ್ಮಶಾಸ್ತ್ರ ಹೇಳ್ತದೆ. ಸೊಂಡಿಲು ಅಂದ್ರೆ ಎಡಕ್ಕೆ ವಾಲಿರುವಂತದ್ದು, ಈ ರೀತಿ. ಬಲಕ್ಕೆ ಅಂದ್ರೆ ಈ ರೀತಿ ವಾಲಿರುವಂತದ್ದು, ಅದು ದೇವಸ್ಥಾನಗಳಲ್ಲಿ ಇರುತ್ತೆ. ಓಕೆ, ಈ ರೀತಿ ಇರುವಂತದ್ದು ಇವನ್ನ ನಾವು ಫೋಟೋಗಳನ್ನ ತೆಗೆದುಕೊಳ್ತೀವಿ, ಅಲ್ಲೂ ಕೂಡ ಎಡಗಡೆ ಇರುವಂತದ್ದನ್ನು ತಗೊಳ್ಬೇಕು. ಓಕೆ, ಇದು ಪ್ರಮುಖವಾಗಿರುವಂತಹ ಒಂದು ಮಾಹಿತಿ. ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಏನು ಅನ್ನುವಂಥದ್ದು, ಅರ್ಥ ಗೊತ್ತಿಲ್ಲ. ಆದ್ರೆ ಹೇಳ್ತಾರೆ ಬಲಮುರಿ ಗಣಪತಿ ಅಂತ ಹೇಳಿ
ಅದು ತುಂಬಾ ಶಕ್ತಿ ಉಂಟು, ಹೌದು, ಜಾಗೃತ ಆ ರೀತಿ ಗಣಪತಿ ಅಷ್ಟೇ ಹೇಳ್ತಾರೆ, ಅದಕ್ಕೆ ಕಾರಣ ಗೊತ್ತಿರೋದಿಲ್ಲ. ಮತ್ತೆ ಯಾರು ಆಚರಣೆ ಮಾಡ್ಬೇಕು, ಹೇಗೆ ಆಚರಣೆ ಮಾಡ್ಬೇಕು ಆ ಬಗ್ಗೆ ಗೊತ್ತಿಲ್ಲ ಮೇಡಮ್. ಜೊತೆಗೆ ಇನ್ನೊಂದು ಚೌತಿಯ ವಿಚಾರವಾಗಿ, ಚತುರ್ಥಿ ಗಣೇಶ ಚತುರ್ಥಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಆ ದಿನ, ಗಣೇಶ ಚತುರ್ಥಿಯ ದಿನ ಗಣೇಶ ಹಬ್ಬವನ್ನ? ಎಸ್ ಮೇಡಮ್. ಸರ್ವೇ ಸಾಮಾನ್ಯವಾಗಿ ಪ್ರಾತಃ ಕಾಲದಲ್ಲಿ ಶುದ್ಧಿ ಮಾಡಿಕೊಂಡು ಸ್ನಾನ ಮಾಡಿ ಮನೆ ಯಜಮಾನ ನೂತನ ಮೂರ್ತಿಯನ್ನು ತರುವುದಿದ್ರೆ ಯಜಮಾನ ಅದನ್ನು ತಕೊಂಡು ಬರ್ತಾರೆ. ಆದ್ರೆ ಕೆಲವರು ಮನೆಯಲ್ಲಿ ನೂತನ ಮೂರ್ತಿ ತರದೇ ಇರ್ಬೋದು, ತರದೇ ಇದ್ರೂ ಕೂಡ ಮನೆಯಲ್ಲಿ ನಮ್ಮ ನಿತ್ಯದ ಗಣಪತಿಗೆ ನೈವೇದ್ಯ ಇತ್ಯಾದಿ ಕೊಟ್ಟು ಗರಿಕೆಯನ್ನು ಸಮರ್ಪಣೆ ಮಾಡೋದು ಇತ್ಯಾದಿಗಳನ್ನು ನಾವು ಮಾಡ್ತೇವೆ. ಈ ತರ ಮನೆಗೆ ಮೂರ್ತಿಯನ್ನು ತಂದು ಮಾಡುವುದಾದ್ರೆ ಆಗ್ಲೇ ತಿಳ್ಕೊಂಡ ಹಾಗೆ ಶುದ್ಧಿಯಲ್ಲಿ ಮಾಡಿ ಅವರವರ ಕುಲಾಚಾರದಂತೆ, ತಾವಾಗ ಪ್ರಶ್ನೆ ಕೇಳಿದ್ರಿ 2 ದಿವಸ 3 ದಿವಸ ಹಾಗೆ, ಕೆಲವರು 1.5 ದಿವಸ, ಕೆಲವರು ಅದೇ ದಿವಸ ರಾತ್ರಿ, ಅವ್ರು ಏನು ಮೂಲದಿಂದ ಮೊದಲಿನಿಂದ ಕುಟುಂಬದಲ್ಲಿ ಹೇಗೆ ಪಾಲಿಸಿದ್ದಾರೆ ಅದನ್ನು ಕುಲಾಚಾರ ಅಂತ ಹೇಳ್ತೇವೆ, ಹಾಗೆಯೇ ಅವರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಪುನಃ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಕೆಲವೊಮ್ಮೆ 3 ದಿವಸ ಹಿರಿಯರು ಇಡ್ತಿದ್ರು, ಈಗ ನಾವು 1 ದಿವಸ ಇಡ್ತೇವೆ. ಹಾಗೆಲ್ಲ ಅದನ್ನು ಬದಲಾವಣೆ ಮಾಡಿದ್ರೆ ಕೆಲವೊಮ್ಮೆ ದೋಷಗಳು ಕಾಣ್ತದೆ ಅಂತ ಹೇಳ್ತಾರೆ. ಅದನ್ನು ತಿಳಿದವರ ಹತ್ರ ಕೇಳಿ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಮಾಡಬೇಕು. ಅನ್ಯಥಾ ಕುಲಾಚಾರದಂತೆ ಅದನ್ನು 1.5 ದಿವಸ ಅಥವಾ 3 ದಿನ 5 ದಿನ 7 ದಿನ ಮ್ಯಾಕ್ಸಿಮಮ್ 10 ದಿನ ಅನಂತ ಚತುರ್ದಶಿಯ ನಂತರ ಅದನ್ನು ಇಡುವ ಕ್ರಮ ನಮ್ಮಲ್ಲಿಲ್ಲ. ಮಾಡಿದ್ರು ಅದರಿಂದ ಏನು ಲಾಭ ಇಲ್ಲ ನಮ್ಗೆ ತತ್ವದ್ದು. ಈ ರೀತಿ ನಮ್ಗೆ ಕುಲಾಚಾರ ಹೇಳ್ತದೆ. ಈಗ ಗಣೇಶನ ಒಂದು ಮುಖ್ಯವಾಗಿ ನಾವು ಮೋದಕವನ್ನು ಸಮರ್ಪಣೆ ಮಾಡ್ತೇವೆ. ಮೋದಕ ಪ್ರಿಯ ಅಂತ ಹೆಸರು ಕೂಡ ಇದೆ ಗಣಪತಿಗೆ. ಆ ಮೋದಕ ಎಂಬುದರ ವಾಸ್ತವಿಕ ಅರ್ಥ ಏನು? ಮೋದ ಅಂದ್ರೆ ಆನಂದ, ಕ ಅಂದ್ರೆ ಚಿಕ್ಕ ಭಾಗ, ಮೋದಕ ಅಂದ್ರೆ ಆನಂದದ ಪ್ರತೀಕ. ಆನಂದ ವ್ಯಕ್ತಿಗೆ ಯಾವಾಗ ಸಿಗ್ತದೆ ಅಂದ್ರೆ ಜ್ಞಾನದಿಂದ ಸಿಗ್ತದೆ ಅಂತ ಶಾಸ್ತ್ರ. ಅಜ್ಞಾನ ಇರುವಾಗ ನಮ್ಗೆ ದುಃಖ ಆನಂದ ಇರುವುದಿಲ್ಲ. ಯಾವಾಗ ಜ್ಞಾನ ಪ್ರಾಪ್ತಿ ಆಗ್ತದೆ ಆಗ ಮನುಷ್ಯನಿಗೆ ಆನಂದ ಸಿಗ್ತದೆ. ವಿಘ್ನಹರ್ತ ಗಣಪತಿ ನಮ್ಗೆ ಜ್ಞಾನ ಸಂಪಾದನೆಗೆ ಬರುವ ಎಲ್ಲ ಅಡಚಣೆಗಳನ್ನು ದೂರ ಮಾಡಿ ಜ್ಞಾನ ಪ್ರಾಪ್ತಿಗೆ ಸಹಾಯ ಮಾಡಿ ಜ್ಞಾನರೂಪಿ ಮೋದಕವನ್ನು ಕೊಡ್ತಾನೆ ಅಂತ ಅರ್ಥ. ಆನಂದ ನೀಡುವವನು, ಅದಕ್ಕೆ ಅವನು ಕೊಡ್ಲಿಕ್ಕೆ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾನೆ. ಆನಂದ ಪ್ರಾಪ್ತ ಮಾಡಿಕೋ, ನನ್ನ ಉಪಾಸನೆ ಮಾಡು. ಯಾಕಂದ್ರೆ ಜ್ಞಾನ ಪಡೆಯದೆ ವ್ಯಕ್ತಿಗೆ ಅಜ್ಞಾನ ಅಂದ್ರೆ ಅಂಧಕಾರ, ಕತ್ಲು ಅಂತ ಹೇಳ್ತೇವೆ ನಾವು. ಆ ಜ್ಞಾನ ಕೊಡುವ ದೇವರು ವಿಘ್ನಹರ್ತ ಗಣಪತಿ. ಹಾಗಾಗಿ ಮೋದಕ ಎಂಬುದು ಒಂದು ವಸ್ತು ಅಲ್ಲ, ಖಾದ್ಯ ಅಲ್ಲ, ಸಾಂಕೇತಿಕ. ಅದು ಜ್ಞಾನವನ್ನು ನೀಡುವವನವನು ಅಂತ ಅರ್ಥ. ಅದಕ್ಕೆ ಅದು ಮೋದಕ ಅಂದ್ರೆ ಸಿಹಿ. ಮತ್ತೆ ಅದರ ಆಕಾರ ಹೇಗಿರ್ತದೆ ನೋಡಿ, ಮೇಲ್ಗಡೆ ತುದಿ, ಕೆಳಗಡೆ ಅಗಲ ಇರ್ತದೆ, ಒಳಗಡೆ ಸಿಹಿ ಇರ್ತದೆ. ಅದಲ್ಲಿ ಇದೆಲ್ಲ ಮಾಡ್ತಾರೆ, ಏನು ತೆಂಗಿನಕಾಯಿದು ಚೂರ್ಣಕ್ಕೆ ಬೆಲ್ಲ ಹಾಕಿ ಎಲ್ಲ ಇಡ್ತಾರೆ ಅದರೊಳಗೆ. ಇದರ ಅರ್ಥ ಜ್ಞಾನ ಸಂಪಾದನೆ ಮಾಡುವಾಗ ಮೊದಲದು ಸ್ವಲ್ಪ ಅಂತ ಕಾಣಿಸ್ತದಂತೆ ನಮ್ಗೆ ತುದಿ. ಅದು ಸಂಪಾದಿಸ್ತಾ ಹೋದ ಹಾಗೆ ಅದು ಆಳ ಅಗಲ ಎಷ್ಟು ತಿಳ್ಕೊಳ್ತೇವೋ ಅಷ್ಟು ನಮ್ಮ ಅಜ್ಞಾನದ ಅರಿವಾಗ್ತದೆ ನಮ್ಗೆ. ನಂಗೆ ಏನು ಗೊತ್ತಿಲ್ಲ, ಏನು ತಿಳಿಯದಿರುವಾಗ ನಂಗೆಲ್ಲ ಗೊತ್ತಿದೆ ಅಂತ. ಹಾಗೆ ಮನುಷ್ಯನ ಸ್ಥಿತಿ ಇರ್ತದೆ. ಹಾಗೆ ಮೋದಕದ ತುದಿ ಅದು ಒಂದು ಸಣ್ಣ ಭಾಗ, ಕೆಳಗದು ಅಗಲ ಇರ್ತದೆ. ಅದರ ಅರ್ಥವನ್ನು ಶಾಸ್ತ್ರಕಾರರು ಹೇಳ್ತಾರೆ. ಜ್ಞಾನ ಮೊದಲು ಚಿಕ್ಕದಂತ ಅನಿಸ್ತದೆ, ಸಂಪಾದಿಸ್ತಾ ಹೋದ ಹಾಗೆ ಅದು ತುಂಬಾ ಅಗಲ ಆಳ ಅಂತ ಅರಿವಿಗೆ ಬರ್ತದೆ. ಅಂತಹ ಜ್ಞಾನ ಪ್ರದಾಯಕ ಬುದ್ಧಿ ಪ್ರದಾತ ಅವನು ಗಣಪತಿ. ಅವನ ಉಪಾಸನೆಯಿಂದ ಜ್ಞಾನ ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಬರುವ ಎಲ್ಲ ಅಡಚಣೆ ದೂರ ಆಗ್ತದೆ, ಮನುಷ್ಯನಿಗೆ ಆನಂದ ಪ್ರಾಪ್ತಿ ಆಗ್ತದೆ ಅಂತ ಅದ್ರ ಸಂಕೇತ. ಮೋದಕದ ವಿಚಾರವಾಗಿ, ಜೊತೆಗೆ ಗರಿಕೆಯ ವಿಚಾರವಾಗಿ ಗಣಪತಿಗೆ ಗರಿಕೆಯನ್ನೇ ಯಾಕೆ ಕೊಡ್ತಾರೆ? ಯಾಕಂದ್ರೆ ಬಹಳಷ್ಟು ಕೊಡಬಹುದಿತ್ತು ಗಣಪತಿಗೆ, ಇತರ ದೇವರಿಗೆ ನಾವು ಅರ್ಪಣೆ ಮಾಡಿದ್ರೆ ಗರಿಕೆಯನ್ನ ಕೊಡಲೇಬೇಕು. ಗರಿಕೆ ಅಂತ ಬಂದಾಗ ಅದು ಹಾದಿಯಲ್ಲಿ ಬೀದಿಯಲ್ಲಿ ಬೆಳೆಯುವಂತ ಒಂದು ಹುಲ್ಲು, ಅದನ್ನ ಕೊಡುವಂಥದ್ದು ಶ್ರೇಷ್ಠವಾಗಿರುವಂತಹ ಗಣಪತಿ ದೇವರಿಗೆ. ಏನು ವಿಚಾರ ಈ ಒಂದು ಕಥೆ? ಈ ನೋಡಿ, ಗಣಪತಿ ಗರಿಕೆ ಪ್ರೀತಿ ಅಂತ ಒಬ್ಬ ಸರ್ವೇ ಸಾಮಾನ್ಯ ವ್ಯಕ್ತಿಗೂ ಗೊತ್ತಿದೆ, ಅದರ ಕಾರಣ ಗೊತ್ತಿಲ್ಲ. ಈಗ ಭಗವಂತನ ಸೃಷ್ಟಿಯಲ್ಲಿ ಅನೇಕ ವಸ್ತುಗಳಿದ್ದಾವೆ, ಪತ್ರೆ ಮತ್ತು ಪುಷ್ಪಗಳು. ಅದರಲ್ಲಿ ಒಂದೊಂದು ದೇವರಿಗೆ ಒಂದೊಂದು ಪ್ರೀತಿ ಅಂತ ಧರ್ಮಶಾಸ್ತ್ರ ಹೇಳಿದೆ ನೋಡಿ. ಶಿವನಿಗೆ ಬಿಲ್ವ ಪ್ರೀತಿ, ವಿಷ್ಣುವಿಗೆ ತುಳಸಿ ಪ್ರೀತಿ, ಗಣಪತಿಗೆ ದೂರ್ವೆ ಪ್ರೀತಿ ಅಂತ, ದೂರ್ವ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ಗರಿಕೆಗೆ. ದೂರ್ವ ಎಂಬ ಶಬ್ದ ದೂಹು ಪ್ಲಸ್ ಅವಂ, ದೂರದಲ್ಲಿರುವಂಥದ್ದನ್ನು ಸಮೀಪಕ್ಕೆ ಸೆಳೆಯುವಂಥದ್ದು ಅಂತ ಅರ್ಥ. ದೂರ್ವೆ ಅದು ಏನನ್ನು ಸೆಳೀತದೆ? ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರುವಂತಹ ಗಣಪತಿಯ ತತ್ವವನ್ನು ವೇಗವಾಗಿ ಆಕರ್ಷಣೆ ಮಾಡಿ ಆ ಮೂರ್ತಿಯಲ್ಲಿ ಅದು ಹೆಚ್ಚು ಚೈತನ್ಯ ಬರುವ ಹಾಗೆ ಸಹಾಯ ಮಾಡ್ತದೆ. ಗರಿಕೆ ಎಲ್ಲಿ ಇದೆ ಅಲ್ಲ ಅಲ್ಲಿ ಗಣಪತಿಯ ತತ್ವ ಬರ್ತದೆ. ಅದಕ್ಕೋಸ್ಕರ ವಿಶಿಷ್ಟವಾಗಿ ಆ ಗರಿಕೆ ಎಂಬುದನ್ನು ನಾವು ಅದನ್ನು 21 ಸಂಗ್ರಹ ಮಾಡಿ ಒಟ್ಟಿಗೆ ಕಟ್ಟಿ ನೀರಿನಲ್ಲಿ ಅದ್ದಿ ಅದನ್ನು ಅರ್ಪಿಸಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಹೆಚ್ಚು ಹೊತ್ತು ತಾಜಾತನ ಉಳಿಬೇಕು. ಆ ತಾಜಾ ಇರುವ ಒಂದು ಗರಿಕೆಯಲ್ಲಿ ವಿಶಿಷ್ಟ ಸುಗಂಧ ಬರ್ತದೆ ನೋಡಿ.
ಮತ್ತೆ ಅದು ದೂರ ದೂರದಲ್ಲಿರುವಂತಹ ಗಣಪತಿಯ ತತ್ವವನ್ನು ಆಂಟೆನಾದ ಹಾಗೆ ಆಕರ್ಷಿಸ್ತದೆ. ಆಗ ಮೂರ್ತಿ ಜಾಗೃತವಾಗಿ ಪೂಜಕನಿಗೆ ಲಾಭವಾಗ್ತದೆ. ಅದಕ್ಕೆ ನಾವು ಗಣಪತಿಗೆ ಎಲ್ಲಿಯಾದ್ರೂ ಹುಡುಕಿ ಆ ಗರಿಕೆಯನ್ನು ತರ್ತೇವೆ ಮತ್ತೆ ಅರ್ಪಿಸ್ತೇವೆ, ಧನ್ಯತಾ ಭಾವವನ್ನು ಅನುಭವಿಸ್ತೇವೆ. ಯಾಕಂದ್ರೆ ಆ ಗರಿಕೆ ಅರ್ಪಿಸಿದ ಕೂಡಲೇ ಅಲ್ಲಿ ಗಣೇಶ ತತ್ವ ಪ್ರಚಂಡ ಪ್ರಮಾಣದಲ್ಲಿ ಆಕರ್ಷಿತವಾಗಿ ಅರ್ಪಿಸಿದ ವ್ಯಕ್ತಿಗೆ ಆ ತತ್ವದ ಲಾಭ ಆಗ್ತದೆ. ಅದಕ್ಕೋಸ್ಕರ ಗರಿಕೆದು ಮಾಲೆ, ಗರಿಕೆಯನ್ನು ಫುಲ್ ಮೂರ್ತಿಯನ್ನು ಅದಕ್ಕೆ ಕವರ್ ಮಾಡಿಡ್ತಾರೆ ನೋಡಿ. ಅಲ್ಲಿ ಹೋದಾಗ್ಲೇ ನಿಮ್ಗೆ ಆ ತತ್ವದ ಅರಿವಾಗ್ತದೆ. ವಿಶಿಷ್ಟ ಸುಗಂಧ ಮತ್ತು ಮನಸ್ಸು ಕೂಡಲೇ ಏಕಾಗ್ರ ಆಗೋದು, ಮನಸ್ಸಿನ ಮೇಲೆ ಬಂದಂತಹ ಎಲ್ಲ ದುಃಖ ಸಂಕಟಗಳ ಇದು ನಿವಾರಣೆ ಆಗ್ತದೆ. ಗರಿಕೆ ಪ್ರಿಯ ಅಂತ ಬಂದಾಗ ಅದಕ್ಕೆ ಏನಾದ್ರು ಪೌರಾಣಿಕ ಹಿನ್ನೆಲೆ ಏನಾದ್ರು ಇದೆಯಾ ಗಣಪತಿಗೆ? ಯಾಕಂದ್ರೆ ಬಿಲ್ವ ಪತ್ರ ಅಂತ ಬಂದಾಗ ಶಿವನ ವಿಚಾರವಾಗಿ ನಾವು ನೋಡಿದಾಗ, ಜೊತೆಗೆ ಇನ್ನಿತರ ತುಳಸಿಯ ವಿಚಾರವಾಗಿ ನೋಡಿದಾಗ, ಕೃಷ್ಣ ವಿಷ್ಣುವಿನ ವಿಚಾರವಾಗಿ ನೋಡಿದಾಗ, ಈ ಗರಿಕೆ ಅಂತ ಬಂದಾಗ ಆಗ್ಲೇ ಹೇಳಿದಾಗೆ ಹುಲ್ಲಿನ ರೀತಿಯಲ್ಲಿ ಇರುವುದು ಹುಲ್ಲು, ಅದು ಹಾದಿ ಬೀದಿಯಲ್ಲಿ ಇರುತ್ತೆ ಅಂತ ಬಂದಾಗ ಅದು ಗಣಪತಿಗೆ ಶ್ರೇಷ್ಠವಾಗಿರೋದು. ಗಣಪತಿಯವರಿಗೆ ಎಷ್ಟು ಇಷ್ಟ ಆಯ್ತು, ಯಾಕೆ ಇಷ್ಟ ಆಯ್ತು ಅನ್ನೋಂಥ ಪ್ರಶ್ನೆ ಬಂದಾಗ ನೋಡಿ, ಗರಿಕೆ ಹುಲ್ಲಿನ ಶ್ರೇಷ್ಠತೆಯನ್ನು ಜ್ಞಾನಿಗಳು ಹೀಗೆ ಹೇಳ್ತಾರೆ. ಏನು ಒಂದು ಬಿರುಗಾಳಿ ಇತ್ಯಾದಿ ಬರುವಾಗ ತಲೆ ಎತ್ತಿ ನಿಂತಹ ಮರಗಳು ಕೂಡ ಉರುಳಿ ಹೋಗ್ತದೆ. ಆದ್ರೆ ಯಾವುದೇ ಪ್ರಸಂಗದಲ್ಲಿ ಆ ಹುಲ್ಲು ಏನೂ ಆಗೋದಿಲ್ಲ. ಅದು ಯಾಕಂದ್ರೆ ಅದು ಬಾಗಿ ಬಿಡ್ತದೆ. ಅದು ಹುಲ್ಲಿನ ಮೇಲೆ ನೀವು ಏನು ಪ್ರವಾಹ ಬಂದ್ರೂ ಪರವಾಗಿಲ್ಲ, ಅದು ಕಿತ್ತು ಹೋಗುದಿಲ್ಲ. ಅದು ಬಾಗಿಕೊಂಡು ಹೋಗ್ತದೆ. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಎಲ್ಲ ಆದ್ಮೇಲೆ ಅದು ಪುನಃ ನೇರವಾಗಿ ನಿಲ್ತದೆ. ಅಂದ್ರೆ ಯಾರು ಅಹಂಕಾರವನ್ನು ಕಡಿಮೆ ಮಾಡಿಕೊಳ್ತಾನೆ ಅವನಿಗೆಲ್ಲವೂ ಪ್ರಾಪ್ತವಾಗ್ತದೆ ಅಂತ ಅರ್ಥ. ಆದ್ರೆ ಅಹಂಕಾರದಿಂದ ತಲೆ ಎತ್ತಿ ನಿಂತಹ ಮರಗಳು ಕೂಡ ಬಿರುಗಾಳಿ, ಚಂಡಮಾರುತ, ಮಳೆಗೆ ಅದು ಉರುಳಿ ಹೋಗ್ತದೆ. ಹಾಗೆ ನಾವು ಅಹಮ್ಮನ್ನು ಬಿಟ್ಟು ಭಗವಂತನ ಚರಣದಲ್ಲಿ ಸಂಪೂರ್ಣ ಲೀನತೆಯಿಂದ ಶಿರಬಾಗಿ ನಾವು ನಮಸ್ಕಾರ ಮಾಡಿದ್ರೆ ನಮ್ಗೆ ಎಲ್ಲವೂ ಪ್ರಾಪ್ತವಾಗ್ತದೆ ಎಂಬುದರ ಸೂಚ್ಯ ಅದು. ಆ ದೃಷ್ಟಿಯಿಂದ ಗರಿಕೆ ಅದು ತತ್ವದ ಅನುಸಾರ ಗಣಪತಿಯ ತತ್ವವನ್ನು ಆಕರ್ಷಣೆ ಮಾಡುತ್ತದೆ. ಸಾಂಕೇತಿಕವಾಗಿ ತಾವು ಹೇಳಿದ ಹಾಗೆ ಅದರ ಅರ್ಥ ಹೀಗೆ ಕೂಡ ನಾವು ಮಾಡ್ಕೊಳ್ಬಹುದು. ಆಯುರ್ವೇದದ ಪ್ರಕಾರ ಉಷ್ಣತೆ ಕಡಿಮೆ ಆಗ್ಲಿಕ್ಕೆ ಗರಿಕೆಯ ರಸವನ್ನು ಸೇವಿಸಬೇಕಂತ ಹೇಳ್ತಾರೆ ಆಯುರ್ವೇದ. ದೂರ್ವೆಯ ಅದನ್ನು ಅರ್ದು ಅದರ ರಸವನ್ನು ನಾವು ಕುಡಿದ್ರೆ ಉಂಟಲ್ಲ, ದೇಹದಲ್ಲಿ ಉಷ್ಣತೆ ನಿರ್ಮಾಣ ಆಗ್ತದೆ, ಅದು ಕೂಡ ನಷ್ಟವಾಗ್ತದೆ ಅಂತ. ಗಣಪತಿಗೆ ಒಂದು ಪೌರಾಣಿಕ ಕಥೆಯ ಪ್ರಕಾರ ಒಬ್ಬ ಅಪ್ಸರೆ ಅವನಿಗೆ ವಿವಾಹ ಮಾಡಿಕೊಳ್ಬೇಕಂತ ವಿನಂತಿ ಮಾಡುವಾಗ ಗಣಪತಿ ಅದನ್ನು ನಿರಾಕರಿಸ್ತಾನೆ. ಆಗ ಅವಳು ಶಾಪ ಕೊಟ್ಲು. ಆವಾಗ ಗಣಪತಿಯ ತಲೆಯಲ್ಲಿ ತುಂಬಾ ಇದು ನಿರ್ಮಾಣ ಆಗ್ತದೆ, ಶಾಖ ನಿರ್ಮಾಣ ಆಯ್ತು. ಅವಾಗ ಅವನು ಗರಿಕೆಯನ್ನು ತನ್ನ ತಲೆ ಮೇಲಿಟ್ಟುಕೊಂಡ ಅಂತ ಹೇಳಿ ಇದು ಪೌರಾಣಿಕ ಒಂದು ಕಥೆ. ಅಂದ್ರೆ ಇದೆಲ್ಲ ಕಥೆಯ ಹಿನ್ನೆಲೆ ಏನಂದ್ರೆ ನಾವು ಗರಿಕೆಯನ್ನು ಗಣಪತಿಗೆ ಅರ್ಪಿಸ್ಬೇಕು ಅಂತ. ಯಾಕಂದ್ರೆ ಅಧ್ಯಾತ್ಮ ಶಾಸ್ತ್ರ ಸಾಮಾನ್ಯ ವ್ಯಕ್ತಿಗೆ ಅರ್ಥ ಆಗೋದಿಲ್ಲ. ನಮ್ಗೆ ಹಿರಿಯರು ಏನ್ ಹೇಳಿದ್ರು, ಗಣಪತಿಗೆ ಗರಿಕೆ ಪ್ರೀತಿ ಅಂತ. ನಮ್ಮಲ್ಲಿ ಏನ್ ಪದ್ಧತಿ, ಯಾರಿಗೇನು ಪ್ರೀತಿ ಇದ್ದದನ್ನು ನಾವು ಕೊಡ್ತೇವೆ ಅವನನ್ನು ಮೆಚ್ಚಿಸ್ಲಿಕ್ಕೆ, ಅವನು ನಮ್ಮ ಮೇಲೆ ಕೃಪೆ ಮಾಡ್ಲಿ. ಅದಕ್ಕೋಸ್ಕರ ನಮ್ಮ ಹಿರಿಯರು ಪೌರಾಣಿಕ ಕಥೆಗಳ ಮೂಲಕ ನಮ್ಗೆ ಆ ಕೃತಿಯನ್ನು ಮಾಡಿಸ್ತಾರೆ. ಹಾಗಾಗಿ ಒಬ್ಬ ಸರ್ವೇ ಸಾಮಾನ್ಯ ವ್ಯಕ್ತಿ ಕೂಡ ಇವತ್ತು ಗರಿಕೆ ಗಣಪತಿ ಕೊಡ್ತಾನೆ, ಹಿನ್ನೆಲೆ ಅವನಿಗೆ ಗೊತ್ತಿಲ್ಲ, ತತ್ವದ ಲಾಭ ಆಗ್ತದೆ. ಇದು ನಮ್ಮ ಹಿರಿಯರ ಪ್ಲಾನ್ ಅಂತ ಹೇಳ್ಬೋದು. ಹಾಗಾಗಿ ಗಣಪತಿಗೆ ಗರಿಕೆ ಪ್ರಿಯ ಅಲ್ವಾ ಮೇಡಮ್? ಜೊತೆಗೆ ಗರಿಕೆಯನ್ನ ಕೊಡ್ತೀವಿ ಗಣಪತಿಗೆ. ಕಬ್ಬನ್ನು ಕೊಡುವಂಥದ್ದು ಚೌತಿಯ ದಿನ ಊಟ ಆದ್ಮೇಲೆ ಕಬ್ಬು ತಿನ್ಲೇಬೇಕು ಅನ್ನೋದು ಒಂದು ನಂಬಿಕೆ. ಏನಾದ್ರು ಈ ಬಗ್ಗೆ ಏನಾದ್ರು ಮಾಹಿತಿ ಏನಾದ್ರು ಇದೆಯಾ, ಯಾಕೆ ತಿನ್ಬೇಕು, ಏನ್ ಕತೆ ಅನ್ನೋದು? ಹೌದು, ಇಕ್ಷು ಚಾಪ ಅಂತ ಅಂದ್ರೆ ಈಗ ಇಕ್ಷು ಅಂತ ಹೇಳಿದ್ರೆ ಆ ಕಬ್ಬು ಅದು ಸಿಹಿ ಆಗಿರೋದ್ರಿಂದ ಅದು ಕೂಡ ಇಲ್ಲಿ ಅದೇ ನಾವು ಇದು ಹೇಳ್ತೇವೆ. ಅಂದ್ರೆ ಅದೊಂದು ಸಾತ್ವಿಕ ವಸ್ತು ಇದೆ ಕಬ್ಬು. ಆ ಕಬ್ಬಿನ ಮಂಟಪವನ್ನು ರಚಿಸ್ತಾರೆ, ಅದು ವಿಶೇಷ ಅಲಂಕಾರ. ಅಂದ್ರೆ ನಾವು ಯಾವುದೇ ನೋಡಿ ಪ್ರಕೃತಿ ಆರಾಧನೆ ಇದು ವಾಸ್ತವದಲ್ಲಿ. ಆ ತತ್ವ ರೂಪದಲ್ಲಿ ಗಣಪತಿ ಹೌದು ಮಣ್ಣಿನಿಂದ ಮಾಡಿದ ಮೂರ್ತಿಯನ್ನು ಆ ಸಮಯದಲ್ಲಿ ಲಭ್ಯ ಇರುವ ಹೂಗಳು, ಆ ಕಬ್ಬು ಇತ್ಯಾದಿಗಳನ್ನು ಕಟ್ಟಿ ಅಲ್ಲಿ ಆ ತತ್ವ, ದೇವರ ತತ್ವ ಅಲ್ಲಿ ಬರ್ಬೇಕಂತಾದ್ರೆ ಅಲ್ಲಿ ಎಲ್ಲವೂ ಕೂಡ ಪ್ರಾಕೃತಿಕ ವಸ್ತುಗಳು ಉಪಯೋಗ ಮಾಡಬೇಕು. ಮತ್ತು ಈ ಕಬ್ಬು ಎಂಬುದು ನಮಗೆ ಗೊತ್ತಿದೆ, ಅದು ಸಿಹಿಯಾದ ರಸವನ್ನು ಕೊಡ್ತದೆ. ಆ ಸಿಹಿ ಕೂಡ ಇಲ್ಲಿ ಇದೇ ಜ್ಞಾನಕ್ಕೆ ನಾವು ಹೋಲಿಸಬಹುದು. ಹಾಗಾಗಿ ಆ ಕಬ್ಬನ್ನು ವಿಶೇಷವಾಗಿ ನಾವು ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಇವತ್ತೇ ನಾವು ರಸ್ತೆಗಳಲ್ಲಿ ನೋಡಿದ್ರೆ ಎಲ್ಲರೂ ಕಬ್ಬು ಮಾರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ಕಾರಣದಿಂದ ಒಂದು ರೀತಿಯಲ್ಲಿ ಪ್ರಕೃತಿಯ ಆರಾಧನೆ ಇದು. ಹೊಸ ಅಕ್ಕಿ ಊಟ ಮಾಡುವಂತದ್ದು, ಏನು ಹೊಸ ಕುರಲ್ ಅಂತ ಹೇಳ್ತೀವಿ, ತೆನೆ ಹಬ್ಬ, ಅದು ಕೂಡ ಇದೇ ಸಂದರ್ಭಗಳಲ್ಲಿ ಪ್ರಕೃತಿಯ ಆರಾಧನೆ. ನಾವು ನವರಾತ್ರಿ ಸಂದರ್ಭದಲ್ಲಿ ಹೊಸ ಊಟ ಅಂತ ಮಾಡಿ ಅವಾಗ ಅದನ್ನು ಮಾಡ್ತೇವೆ. ಅಂದ್ರೆ ಎಲ್ಲವೂ ಕೂಡ ಮನುಷ್ಯನು ಪ್ರಕೃತಿಗೆ ಪೂರಕವಾಗಿ ಇರಬೇಕು ಅಂತ. ಅದರ ಮೇಲೊಂದು ದೈವಿ ಭಾವನೆ, ಅದರ ರಕ್ಷಿಸುವಂತದ್ದು, ಅದರ ವಿನಾಶ ಮಾಡದೆ, ಅದು ಕೂಡ ದೇವ್ರಂತ ಹೇಳಿದ್ಕೊಳ್ಳೋದು
ಅದರ ಮೇಲೆ ಪೂಜ್ಯ ಭಾವನೆ ಹೊಂದುತ್ತೇವೆ. ಅದಕ್ಕೆ ನಮ್ಮ ಹಿರಿಯರು ಇದನ್ನೆಲ್ಲ ಮಾಡಿ ನಮ್ಗೆ ಯಾವತ್ತು ಪ್ರಕೃತಿಯ ಜೊತೆ ಹೊಂದಾಣಿಕೆ ಮಾಡಿ ಬಾಳ್ಬೇಕು ಅಂತ. ಪ್ರಕೃತಿಯನ್ನು ಎಕ್ಸ್ಪ್ಲಾಯ್ಟ್ ಮಾಡೋದಲ್ಲ, ಅದೂ ಇರಬೇಕು, ನಾವು ಸಹ ಇರಬೇಕು. ಆದ್ರೆ ಇವತ್ತು ಇದರ ಬಗ್ಗೆ ಅಜ್ಞಾನದಿಂದ ನಾವುಗಳು ಎಲ್ಲ ವಿನಾಶ ಮಾಡಿ ನಮ್ದೇ ಪೃಥ್ವಿ ಅಂತ ಆ ತರ ಮನುಷ್ಯನದಾಗಿದೆ. ಜೊತೆಗೆ ಗಣೇಶ ಚತುರ್ಥಿ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಬಂದಾಗ ಪ್ರಮುಖವಾಗಿ ಏನೆಲ್ಲ ಅರ್ಪಣೆ ಮಾಡಲೇಬೇಕು ಮೇಡಮ್ ಪೂಜೆಯಲ್ಲಿ? ಪ್ರಮುಖವಾಗಿ ಒಂದ್ ಕಡೆ ಗರಿಕೆ, ಜೊತೆಗೆ ಕಬ್ಬು ಇರಬೇಕು, ಜೊತೆಗೆ ಮೋದಕ ಇರಬೇಕು. ಏನೆಲ್ಲ ಗಣೇಶ ಚತುರ್ಥಿಯ ಹಬ್ಬದಿಂದ ಪ್ರಮುಖವಾಗಿ ಅಂದ್ರೆ ಸ್ವಲ್ಪ ಏನು ವೈಭವಯುತವಾಗಿ ಅಲ್ಲದಿದ್ರು ಕೂಡ ಸ್ವಲ್ಪ ಏನಾದ್ರೂ ಒಂದು ಆಚರಣೆ ಮಾಡಬೇಕು ಅಥವಾ ಅರ್ಪಣೆ ಮಾಡಬೇಕು ಅಂತ ಬಂದಾಗ ಏನಾದ್ರೂ ಒಂದು ಕಂಪಲ್ಸರಿ ಇರಬೇಕು ಅಂತ ಹೇಳ್ತೀರಿ? ವಾಸ್ತವದಲ್ಲಿ ಆ ಥರ ಏನು ಕಡ್ಡಾಯ ಇಲ್ಲ. ಸರ್ವೇ ಸಾಮಾನ್ಯವಾಗಿ ಗಣಪತಿಗೆ ಪಂಚಕಜ್ಜಾಯ ಅಂತ ನಾವು ಮಾಡಿ ವಿಶಿಷ್ಟ ಒಂದು ಇದನ್ನು ನೈವೇದ್ಯ ಕೊಡುವ ಪದ್ಧತಿ ಉಂಟು. ಆದ್ರೆ ನೀವು ಮಹಾರಾಷ್ಟ್ರಕ್ಕೆ ಹೋದ್ರೆ ಅಲ್ಲಿ ಅವ್ರು ಯಾರೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಮಾಡಿದಂತೆ ಅವರು ಮಾಡುದಿಲ್ಲ. ಕೇವಲ ಒಂದು ದೂದ್ ಪೇಡ ಅಷ್ಟೇ, ಮತ್ತೆ ಮಂಡಕ್ಕಿ ಇಂಥದ್ದು ಸರ್ವೇ ಸಾಮಾನ್ಯ ವಿಷಯಗಳನ್ನು ತಂದು ಅವರ ಮನಸ್ಸೋ ಇಚ್ಛೆ ಅವನಿಗೆ ನೈವೇದ್ಯ ಅರ್ಪಿಸ್ತಾರೆ. ಆದ್ರೆ ಇಲ್ಲಿ ನಾವು ಹೆಚ್ಚಿನ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಶಾಸ್ತ್ರೀಯವಾಗಿ ಎಲ್ಲವನ್ನು ಮಾಡ್ತೇವೆ, ಶುದ್ಧಿಯಲ್ಲಿ ಅಂತ ಹೇಳ್ತೇವೆ. ಮಹಾರಾಷ್ಟ್ರದಲ್ಲಿ ಹಾಗೆ ಇಲ್ಲ. ಮನೆಯಲ್ಲಿ ಎಲ್ಲರೂ ಕೂಡ ಅವರವರಿಗೆ ಏನು ಬೇಕು ಅದನ್ನು ಅರ್ಪಣೆ ಮಾಡುವಂಥದ್ದು, ಅದನ್ನೇ ಪ್ರಸಾದ ಅಂತೇಳಿ ಹಂಚುವುದು, ಶುದ್ಧಿಯಲ್ಲಿ ಮಾಡುವುದು ಹಾಗೆಲ್ಲ ಅಲ್ಲಿ ಕಾಣುವುದಿಲ್ಲ. ಇಲ್ಲಿ ಹಾಗಲ್ಲ. ನಮ್ಮಲ್ಲಿ ಗಣಪತಿಗಂತ ಹೇಳಿದ್ರೆ ವಿಶಿಷ್ಟ ಪ್ರಕಾರದ ಕೆಲವು ಖಾದ್ಯ ವಸ್ತುಗಳು, ಅದು ಕೂಡ ಭೋಜನ, ಉಪವಾಸದ ಪ್ರಶ್ನೆ ಇಲ್ಲ. ಗಣೇಶ ಚತುರ್ಥಿ ಹಬ್ಬ ಅಂದ್ರೆ ಫುಲ್ ಆ ದಿವಸ ಪುರ್ಸೊತೆ ಇಲ್ಲ ಅಂತ ಹೇಳ್ತಾರೆ. ಇಡೀ ದಿವಸ ಅಡಿಗೆ ಮಾಡುವುದೇ ಕೆಲಸ ಅಂತ. ಉಂಡೆ, ಚಕ್ಕುಲಿ ಮತ್ತೆ ವಿವಿಧ ಪ್ರಕಾರದ ಪದಾರ್ಥಗಳನ್ನು ಮಾಡ್ತೇವೆ ನಾವು ಭೋಜನದಲ್ಲಿ ಕೂಡ. ಅವರವರ ಕುಲಾಚಾರದಂತೆ ಕೆಲವೊಂದು ಮಾಡ್ಲೇಬೇಕಂತ ಉಂಟು. ಪತ್ರೊಡೆ ಎಲೆ, ಒಟ್ಟಿನಲ್ಲಿ ಆ ಸಮಯದಲ್ಲಿ ಲಭ್ಯ ಇರುವಂತಹ ವಸ್ತುಗಳು. ಈಗ ನಮ್ಗೆ ಪತ್ರೊಡೆ ಎಲೆ ಎಲ್ಲ ಈಗ ಮಳೆಗಾಲದ ಸಂದರ್ಭವೇ ಇದೆ, ಭಾದ್ರಪದ ಮಾಸ. ಹಾಗಾಗಿ ಆವಾಗ ಏನೇನು ಲಭ್ಯ ಇದೆಲ್ಲ ಅದನ್ನೇ ಉಪಯೋಗ ಮಾಡುವಂತಹ ವಸ್ತುಗಳನ್ನು ಆಹಾರ ರೂಪದಲ್ಲಿ ತಯಾರು ಮಾಡ್ತಾರೆ ಕುಲಾಚಾರದ ಪ್ರಕಾರ. ವಾಸ್ತವದಲ್ಲಿ ಕಡ್ಡಾಯ ಅಂತ ಏನಿಲ್ಲ. ಆದ್ರೆ ಆ ದೇವರಿಗೊಂದು ನೈವೇದ್ಯ ಅಂತ ಹೇಳಿ ಒಂದು ಸಿಹಿಯನ್ನಾದ್ರೂ ಕೊಡುವ ಪದ್ಧತಿ. ಮೋದಕ, ಅಪ್ಪ ಅಂತ ಹೇಳ್ತಾರೆ. ಅಪ್ಪ ಅವನು ಅದಕ್ಕೆ ಪ್ರಿಯವಾದವನು. ಇಲ್ಲಿ ಅದನ್ನು ಅಪ್ಪ ಅಂತ ಹೇಳ್ತೇವೆ ನಾವು, ಮೋದಕದ ರೂಪದಲ್ಲಿ ಅಂತ ಹೇಳುದಿಲ್ಲ. ಅದುವೇ ನಮ್ಗೆ ಮೋದಕ, ಅದೊಂದು ಸಿಹಿ ವಸ್ತು. ಒಟ್ಟಿನಲ್ಲಿ ಸಿಹಿ ಎಂಬುದು ಮುಖ್ಯ. ಯಾಕಂದ್ರೆ ಆಗ್ಲೇ ಹೇಳಿದಾಗೆ ಜ್ಞಾನವು ಸಿಹಿ ಅಂತ ಅದರ ಸಂಕೇತ. ಜೊತೆಗೆ ಗಣೇಶ ಚತುರ್ಥಿ ಹಬ್ಬದಂದು ಪ್ರಮುಖವಾಗಿ ಒಂದು ವಿಚಾರ, ಎಷ್ಟು ಸಂತೋಷದಿಂದ ಹಬ್ಬ ಆಚರಣೆ ಮಾಡ್ತೀವೋ ಅದರ ಜೊತೆಗೆ ಒಂದು ಗೊಂದಲ, ಒಂದು ಭಯ ಕೂಡ ಇರುತ್ತೆ. ಅಂದ್ರೆ ಆ ದಿನ ಚಂದ್ರನನ್ನು ನೋಡಬಾರ್ದು ಅನ್ನುವಂಥದ್ದು. ಇತರ ದಿನಗಳಲ್ಲಿ ಸಂಕಷ್ಟಿಯ ದಿನಗಳು ಅಂತ ಬಂದಾಗ ಅಲ್ಲಿ ಚಂದ್ರನನ್ನು ನೋಡಿಯೇ ಗಣಪತಿ ದೇವರ ವೃತ್ತವನ್ನ ಹಿಡಿಯುವಂಥದ್ದು, ತದನಂತರ ಊಟ ಮಾಡುವಂಥದ್ದು, ಆ ಒಂದು ವೃತ್ತವನ್ನ ಕೊನೆಗೊಳಿಸುವಂಥದ್ದು. ಆದ್ರೆ ಈ ಚೌತಿಯ ದಿನದಂದು ಬಹಳ ಜನರು ರಾತ್ರಿ ಹೊತ್ತಲ್ಲಿ ಮನೆಯಿಂದ ಹೊರಗೆ ಬರ್ಲಿಕ್ಕೆ ಭಯ ಪಡ್ತಾರೆ. ಯಾಕಂದ್ರೆ ಚಂದ್ರನ ನೋಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಭಯ ಪಡುವಂತ ಒಂದು ಆತಂಕ. ಏನ್ ಹೇಳ್ತೀರಾ ಮೇಡಮ್ ಇದಕ್ಕೆ? ಹೌದು, ಈ ಒಂದು ಭಾದ್ರಪದ ಶುಕ್ಲ ಚತುರ್ಥಿಯ ದಿವಸ ಚಂದ್ರ ದರ್ಶನ ನಿಷಿದ್ಧ ಅಂತ ಶಾಸ್ತ್ರ ಹೇಳಿದೆ. ಇದಕ್ಕೆ ಮುಖ್ಯ ಕಾರಣ ಆ ದಿವಸ ರಜೋಗುಣ ಪ್ರಚಂಡ ಪ್ರಮಾಣದಲ್ಲಿ ಕಾರ್ಯನಿರತ ಇರ್ತದೆ. ಮತ್ತು ಚಂದ್ರನನ್ನು ಅವನು ನಮ್ಮ ಮನಸ್ಸನ್ನು ಚಂಚಲಗೊಳಿಸುವವನು ಅಂತ ಹೇಳಿದ್ದಾರೆ. ಚಂದ್ರ ಮನಃಕಾರಕ ಅಂತ. ಮನುಷ್ಯನ ಮನಸ್ಸು ಜ್ಞಾನ ಸಂಪಾದನೆ ಮಾಡ್ಬೇಕಂತಾದ್ರೆ ಏಕಾಗ್ರ ಆಗಬೇಕು. ನಾವು ಗಣಪತಿ ಉಪಾಸನೆ ಮಾಡೋದು ಅವನು ವಿಘ್ನಗಳನ್ನು ನಾಶ ಮಾಡಿ ನಮ್ಮ ಜ್ಞಾನ ವಿದ್ಯೆ ಸಂಪಾದನೆಗೆ ಬರುವ ವಿಘ್ನ ದೂರ ಮಾಡಬೇಕು ಅಂತ. ಆದ್ರೆ ಚಂಚಲ ಆಗುವುದಂದ್ರೆ ಏನರ್ಥ? ಅದ್ರ ವಿರುದ್ಧ ಇದೆಲ್ಲ. ಮನುಷ್ಯನ ಮನಸ್ಸು ಚಂಚಲ ಆಯ್ತಂತಾದ್ರೆ ನೋಡಿ, ಇವತ್ತಿನ ಮಕ್ಕಳಿಗೆ ಹಿರಿಯರು ಕಂಪ್ಲೇಂಟ್ ಮಾಡ್ತಾರೆ, ಅವನಿಗೆ ಕಾನ್ಸಂಟ್ರೇಷನ್ನೇ ಇಲ್ಲ ಅಂತ. ಒಂದು ಕ್ಷಣ ಕೂತಲ್ಲಿ ಕೂರುದಿಲ್ಲ. ಇದೆಲ್ಲರೂ ಹೇಳ್ತಾರೆ. ಅಂದ್ರೆ ಆ ಮನಸ್ಸನ್ನು ಏಕಾಗ್ರಗೊಳಿಸುವ ಶಕ್ತಿ ಗಣಪತಿಯಿಂದ ಪ್ರಾಪ್ತ ಆಗುವಾಗ ಚಂದ್ರನ ದರ್ಶನದಿಂದ ಮನಸ್ಸು ಚಂಚಲವಾಗ್ತದೆ. ಯಾಕಂದ್ರೆ ಅದು ಶಾಸ್ತ್ರವೇ ಇದೆ. ಚಂದ್ರ ಮನಃಕಾರಕ, ಮನಸ್ಸನ್ನು ವಿಚಲಿತ ಮಾಡುವವನು. ನಿಮ್ಗೆ ಮನಸ್ಸು ವಿದ್ಯೆಯಿಂದ ಬೇರೆ ಕಡೆಗೆ, ಲೌಕಿಕ ವಿಷಯದ ಕಡೆಗೆ ಸೆಳೆಯುವಂಥವನು ಅಂತ. ಅದಕ್ಕೋಸ್ಕರ ಆ ಚೌತಿಯ ದಿವಸ ಆ ಚಂದ್ರನಿಂದ ಪ್ರಚಂಡ ಪ್ರಮಾಣದಲ್ಲಿ ರಜೋಲಹರಿಗಳು ಬರ್ತದೆ. ಆ ರಜೋಲಹರಿಗಳು ನಾವು ಆ ದಿವಸ ನೋಡಿದ್ರೆ ವರ್ಷವಿಡೀ ನಮ್ಮಲ್ಲಿ ಅದು ಇರ್ತದೆ. ಮನಸ್ಸು ಏಕಾಗ್ರ ಆಗ್ಲಿಕ್ಕೆ ಕಠಿಣ ಇದೆ. ಅಷ್ಟು ಪ್ರಮಾಣದಲ್ಲಿ ಆ ದಿವಸ ಚಂದ್ರನಿಂದ ರಜೋಲಹರಿಗಳು ಬರ್ತದೆ ಅಂತ ಶಾಸ್ತ್ರ ಹೇಳಿದೆ. ಅದಕ್ಕೋಸ್ಕರ ಅವನ ದರ್ಶನ ಆ ದಿವಸ ಮಾಡಲೇಬಾರ್ದು. ಯಾಕಂದ್ರೆ ಆ ಪ್ರಚಂಡ ಪ್ರಮಾಣದ ರಜೋಲಹರಿಗಳು ನಮ್ಮ ಮನಸ್ಸನ್ನು ಪ್ರವೇಶ ಮಾಡಿದ್ರೆ ವರ್ಷವಿಡೀ ನಮ್ಮ ಮನಸ್ಸು ಚಂಚಲ, ನಮಗೆ ವಿದ್ಯೆ ಬುದ್ಧಿ ಇತ್ಯಾದಿಗಳ ಮನಸ್ಸು ತಗಲದೇ ಇರುವ ಕಾರಣ ಆ ದಿವಸ ಗುಣಿಯಾದ ಚಂದ್ರನನ್ನು ನೋಡಬಾರ್ದು ಅಂತ
ಮತ್ತೆ ಅದನ್ನು ನೋಡಿದ್ರೆ, ಒಂದು ವೇಳೆ ನೋಡಿದ್ದೇವಂತ ತಿಳ್ಕೊಳ್ಳುವ, ಅದಕ್ಕೂ ಒಂದು ಪರಿಹಾರ ಶಾಸ್ತ್ರ ಹೇಳ್ತದೆ. ಸ್ಯಮಂತಕ ಮಣಿಯ ಒಂದು ಕಥೆ ಇದೆ. ಕೃಷ್ಣನು ಕೂಡ ಚೌತಿಯ ದಿವಸ ಚಂದ್ರನನ್ನು ನೋಡಿ ಅವನ ಮೇಲೆ ಸ್ಯಮಂತಕ ಮಣಿ ಕದ್ದ ಆರೋಪ ಬಂದಿದೆ. ಇದು ನಮ್ಗೆ ಮಹಾಭಾರತದಲ್ಲಿ ಉಲ್ಲೇಖ ಇದೆ, ಭಾಗವತ ಪುರಾಣದಲ್ಲಿ ಕೂಡ ಇದೆ. ಆ ಕಥೆಯನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಕೇಳಿದ್ರೆ ಈ ಚತುರ್ಥಿಯ ದಿವಸ ಚಂದ್ರನನ್ನು ನೋಡಿದ ದೋಷ ಪರಿಹಾರ ಆಗ್ತದೆ ಅಂತ ಪರಿಹಾರ ಕೂಡ ಶಾಸ್ತ್ರ ಹೇಳಿದೆ. ಕೃಷ್ಣ ಕೂಡ ನೇರವಾಗಿ ಚಂದ್ರನನ್ನು ನೋಡಲ್ಲ, ಆ ಸಂದರ್ಭ ಚಂದ್ರನನ್ನು ತಪ್ಪಿ ನೋಡ್ತಾನೆ ಕೃಷ್ಣ. ತಪ್ಪಿ ನೋಡಿದ್ರು ಅದಕ್ಕೆ ಫಲ ಉಂಟು. ಹಾಗಾಗಿ ಅವನಿಗೆ ಸ್ಯಮಂತಕ ಮಣಿ ಕದ್ದಂತಹ ಆರೋಪ ಬಂತು. ಆಮೇಲೆ ಅದನ್ನು ಅವನು ಅದನ್ನು ತೆಗಿತಾನೆ, ಅಂದ್ರೆ ತಾನು ಕದ್ದಿಲ್ಲ ಅದು ಅಂತ ಹೇಳಿ ಅಲ್ಲಿ ಹೋಗಿ ಜಾಂಬವಂತನಿಂದ ಆ ಮಣಿಯನ್ನು ತಂದು ಸತ್ರಾಜಿತನಿಗೆ ಅದನ್ನು ಹಿಂದಿರುಗಿಸ್ತಾನೆ. ಆ ಒಂದು ಕಥೆ ಇದೆಲ್ಲ, ಅದನ್ನು ನಾವು ಈ ಒಂದು ವೇಳೆ ನಮ್ಮಿಂದ ಚಂದ್ರ ದರ್ಶನದ ತಪ್ಪಾದ್ರೆ ಆ ಕಥೆಯನ್ನು ಶ್ರದ್ಧಾಭಕ್ತಿಯಿಂದ ನಾವು ಓದ್ಬೇಕು ಅಥವಾ ಕೇಳಬೇಕು, ಆವಾಗ ದೋಷ ಪರಿಹಾರ ಆಗ್ತದೆ. ಹೀಗೆ ಶಾಸ್ತ್ರ ಪರಿಹಾರ ಕೊಟ್ಟಿದೆ. ಜೊತೆಗೆ ಇದು ಏನು ಚೌತಿಯ ಚಂದ್ರನ ದರ್ಶನ ಮಾಡಿದ್ರೆ, ಚೌತಿಯ ದಿನದ ಚಂದ್ರನ ದರ್ಶನ ಮಾಡಿದ್ರೆ ಒಂದು ಆರೋಪ ಬರುತ್ತೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಈ ಒಂದು ನಂಬಿಕೆ ಇದೆ ನಮ್ಮಲ್ಲಿ. ಅದೆಲ್ಲವೂ ಕೂಡ ಹೊರತಾಗಿ ಕೂಡ ಒಂದು ಅತ್ಯದ್ಭುತವಾಗಿರುವಂತಹ ಒಂದು ಹಬ್ಬ, ಅರ್ಥಪೂರ್ಣವಾಗಿರುವಂತಹ ಹಬ್ಬ ಚೌತಿ, ಗಣೇಶ ಚತುರ್ಥಿ. ಹಾಗಿದ್ದಾಗ ಇನ್ನೇನು ನಾಳೆ ಗೌರಿ ಹಬ್ಬ, ನಾಡಿದ್ದು ಗಣೇಶನ ಹಬ್ಬ. ಹಾಗಿದ್ದಾಗ ಗೌರಿ ಮತ್ತು ಗಣೇಶ ಇಬ್ರು ಒಟ್ಟಿಗೆ ಬರ್ತಾ ಇದ್ದಾರೆ. ತಾಯಿ ಮತ್ತು ಮಗುವಿನ ಆ ದೈವಿಕವಾಗಿರುವಂತಹ ಸಂಬಂಧ, ಅರ್ಥಪೂರ್ಣವಾಗಿರುವಂತಹ ಹಬ್ಬ. ಆ ಒಂದು ಹಬ್ಬವನ್ನ ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಬೇಕು. ಎಲ್ಲೂ ಕೂಡ ತಪ್ಪು ಆಚರಣೆಗಳನ್ನ ಯಾವತ್ತೂ ಕೂಡ ಮಾಡಬೇಡಿ ಅಂತ ಹೇಳ್ತಾ, ಕೊನೆಯದಾಗಿ ಮೇಡಮ್ ಎಲ್ರಿಗೂ ಕೂಡ ಆಚರಣೆ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಗೌರಿ ಗಣೇಶ ಹಬ್ಬ, ನಾವಿವತ್ತು ಹಿಂದೂಗಳು ಧರ್ಮ ಶಿಕ್ಷಣದಿಂದ ವಂಚಿತರಾಗಿದ್ದೇವೆ. ಎಲ್ಲರೂ ಕೂಡ ಆ ಧರ್ಮದ ಆಚರಣೆ ಅಥವಾ ಪ್ರತಿಯೊಂದು ನಮ್ಮ ಹಿಂದೂ ಧರ್ಮದ ಪ್ರತಿಯೊಂದು ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು. ಆವಾಗ ನಮ್ಮಲ್ಲಿ ಶ್ರದ್ಧೆ ಬರ್ತದೆ. ಶ್ರದ್ಧೆ ಮತ್ತು ಭಕ್ತಿ ಭಾವದಿಂದ ನಾವು ಯಾವುದೇ ಆಚರಣೆ ಮಾಡಿದ್ರೆ ಅದರಲ್ಲಿ 100% 100% ಸ್ಪಿರಿಚುವಲ್ ಬೆನಿಫಿಟ್, ಆಧ್ಯಾತ್ಮಿಕ ಲಾಭಕ್ಕೋಸ್ಕರ ಈ ಆಚರಣೆ ಮಾಡುದು. ಇದರಿಂದಾಗಿ ಇವತ್ತು ಸಮಾಜದಲ್ಲಿ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಪ್ರಶ್ನೆಗಳನ್ನು ಕೇಳ್ತಾರೆ ಇವತ್ತಿನ ಯುವ ಜನಾಂಗ, ಮಕ್ಕಳು. ಅವರಿಗೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಹಿರಿಯರಿಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಮ್ಗೆ ಇವತ್ತು ಎಲ್ಲಿಯೂ ಕಲಿಸುವುದಿಲ್ಲ ಇದನ್ನು. ಆ ಕೊರತೆಯನ್ನು ಇವತ್ತು ಸನಾತನ ಸಂಸ್ಥೆ ಅಂತ ಸಂಘಟನೆಗಳು ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ನಮ್ಮ ವೆಬ್ಸೈಟ್ಗಳಿದ್ದಾವೆ, ಸನಾತನ ಪ್ರಭಾತ್ ಎಂಬ ಪತ್ರಿಕೆ ಇದೆ, ಅಸಂಖ್ಯಾತ ಗ್ರಂಥಗಳನ್ನು ನಾವು ಸಂಸ್ಥೆಯ ಮುಖಾಂತರ ಸಮಾಜದಲ್ಲಿ ವಿತರಣೆ ಮಾಡ್ತೇವೆ. ಈ ಎಲ್ಲ ಜ್ಞಾನ ಪಡ್ಕೊಂಡು ನಾವು ಹಿಂದೂ ಧರ್ಮದ ಹಿನ್ನೆಲೆ, ವೈಜ್ಞಾನಿಕತೆ, ಎಷ್ಟು ಸೈಂಟಿಫಿಕ್ ನಮ್ದೆಲ್ಲ ಆಚರಣೆ ಇದೆ, ಇದನ್ನು ತಿಳ್ಕೊಂಡ್ರೆ ಧರ್ಮದ ಬಗ್ಗೆ ಅಭಿಮಾನವೂ ಬರ್ತದೆ, ಧರ್ಮ ಜಾಗೃತಿಯಾಗಿ ಧರ್ಮ ರಕ್ಷಣೆಯ ಕಾರ್ಯ ಕೂಡ ನಮ್ಮಿಂದ ಆಗ್ತದೆ. ಆ ದೃಷ್ಟಿಯಿಂದ ಇಡೀ ಹಿಂದೂ ಸಮಾಜ ಇವತ್ತು ಧರ್ಮದ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಅದೇ ರೀತಿ ಗಣಪತಿಯ ಕೃಪೆ, ಆ ಜಗನ್ಮಾತೆ ಪಾರ್ವತಿ ಮತ್ತು ಗಣಪತಿಯ ಕೃಪೆ ನಮ್ಮೆಲ್ಲರ ಮೇಲಾಗಲಿ. ಇವತ್ತು ಇಡೀ ವಿಶ್ವಕ್ಕೆ ಒಂದು ಅಪಾಯ, ಅಧರ್ಮದ ಹೆಚ್ಚಳ ಆಗಿದೆ. ಇವತ್ತು ಅಪಾಯದ ಅಂಚಿನಲ್ಲಿದ್ದೇವೆ ನಾವುಗಳು. ಇದೆಲ್ಲವೂ ಕೂಡ ಆ ಗಣಪತಿಯ ಕೃಪೆಯಿಂದ ನಿವಾರಣೆ ಆಗಬೇಕು, ಮತ್ತೊಮ್ಮೆ ಧರ್ಮದ ಸಂಸ್ಥಾಪನೆ ಆಗಬೇಕು. ಇದೇ ಆಶಯದೊಂದಿಗೆ ನಾವೆಲ್ಲರೂ ಈ ವರ್ಷದ ಗಣೇಶನ ಹಬ್ಬವನ್ನು ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡುವ, ಭಕ್ತಿ ಭಾವದಿಂದ ಅವನ ಉಪಾಸನೆ ಮಾಡಿ ಕೃಪೆ ಸಂಪಾದನೆ ಮಾಡುವ. ಇಡೀ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ಇದು ಬುದ್ಧಿವಂತಿಕೆ ಜೊತೆಗೆ ಶ್ರೀಮಂತಿಕೆಯ ದೇವರಾದ ಗಣೇಶನನ್ನ ಯಾವ ರೀತಿ ಪೂಜೆ ಮಾಡಬೇಕು, ಜೊತೆಗೆ ಯಾವ ರೀತಿ ಆಚರಣೆ ಮಾಡಬೇಕು, ವಿಧಾನ ಹೇಗೆ, ಅದರ ಒಂದು ಪುರಾಣಗಳ ಹಿನ್ನೆಲೆ ಏನೇ, ಐತಿಹಾಸಿಕವಾಗಿರುವಂತಹ ಹಿನ್ನೆಲೆ ಏನು, ಎಲ್ಲಾ ವಿಚಾರದ ಬಗ್ಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸನಾತನ ಸಂಸ್ಥೆಯ ಲಕ್ಷ್ಮೀ ಪೈ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಕಳೆದ ಬಾರಿಯೂ ಕೂಡ ಬಹಳಷ್ಟು ನಮ್ಮ ಧರ್ಮಗಳ ವಿಚಾರವಾಗಿ, ಜೊತೆಗೆ ಹಬ್ಬಗಳ ವಿಚಾರವಾಗಿ ಜನರಿಗೆ ಸರಳವಾಗಿ ಅರ್ಥ ಆಗುವಂತಹ ರೀತಿಯಲ್ಲಿ ಬಹಳಷ್ಟು ವಿಚಾರಗಳನ್ನ ತಮಗೆ ತಿಳಿಸಿಕೊಡ್ತಾರೆ. ಇವರ ಜೊತೆಗೆ ಬಹಳಷ್ಟು ಪ್ರಶಂಸೆಗಳು, ಒಳ್ಳೆಯ ವೀಕ್ಷಕರು, ಜೊತೆಗೆ ಒಳ್ಳೆಯ ಬೆಚ್ಚುಗೆಯ ಮಾತುಗಳನ್ನು ಆಡಿದ್ದೀರಿ ಈ ಕಾರ್ಯಕ್ರಮದ ಬಗ್ಗೆ. ಜೊತೆಗೆ ಲಕ್ಷ್ಮೀ ಪೈ ಅವರ ಒಂದು ಅತ್ಯದ್ಭುತವಾಗಿರುವಂತಹ ಜ್ಞಾನ ಭಂಡಾರ. ಅಂಡ್ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಲಕ್ಷ್ಮೀ ಪೈ ಮೇಡಮ್ ಅವರಿಗೆ. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರು, ಇದು ಇವತ್ತಿನ ವಿಶೇಷ. ಮತ್ತೊಮ್ಮೆ ನಮ್ಮ ನಾಡಿನ ಜೊತೆಗೆ ನಮ್ಮ ಕುಳ್ಳವಾಹಿನಿಯ ಪ್ರಸಕ್ತ ವೀಕ್ಷಕರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿಯನ್ನ ಜೊತೆಗೆ ಗಣೇಶನನ್ನ ಖುಷಿಯಿಂದ, ಸಂತೋಷದಿಂದ, ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡಿ, ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಆಚರಣೆಯನ್ನು ಮಾಡಿ, ಎಲ್ಲೂ ಕೂಡ ಆಚರಣೆಗಳ ವಿಚಾರವಾಗಿ ಆಡಂಬರಗಳಿಗೆ ಎಲ್ಲೂ ಕೂಡ ಮಾರು ಹೋಗದಿರಿ ಅಂತ ಹೇಳ್ತಾ, ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಗೌರಿ ಗಣೇಶ ಎಲ್ಲರೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.